ವಿಶೇಷವಾಗಿ ಅನ್ಯ ಕಾರ್ಯ ನಿಮಿತ್ತ ನಮ್ಮ ತೌಳುವ ಕುಲಪತಿಗಳು ಈ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ನಮ್ಮದೇ ಕುಲಪತಿಗಳು ಅಂತ ಹೇಳಿದ್ರೆ ಅದು ಸುಬ್ರಹ್ಮಣ್ಯ ಎಡಪಾಡಿ ತಾಯರು. ಅನ್ಯ ಕಾರ್ಯ ನಿಮಿತ್ತ ಅವರು ತೆರಳುವುದಿದ್ದಾರೆ. ನಮಗೆಲ್ಲರಿಗೂ ಒಂದು 2 ಮಾತಿನಲ್ಲಿ ಶುಭವನ್ನು ಹಾರೈಸಬೇಕು ಅಂತೇಳಿ ಅವರ ಆತ್ಮೀಯತೆಯಿಂದ ವಿನಂತಿ ಮಾಡಿಕೊಳ್ತೇವೆ. ಎಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಸರ್, ದಯವಿಟ್ಟು ಒಂದು 2 ಶುಭ ಹಾರೈಕೆಗಳು. ಒಟ್ಟಿಗೆ ಸಮಯ ಪರಿಪಾಲನೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೂ ನಮ್ಮ ಸಂತೋಷ್ ಕುಮಾರ್ ಬಳಿಯಾರಿಗೆ ಗೊತ್ತಿದೆ ನಮ್ಮಂಥವರಿಗೆ ಎಷ್ಟು ಕಷ್ಟ. ಅದು ಸ್ವಾಮೀಜಿಯವರು ಈಗ ಹೇಳಿದರು, ನೀವು ಸಿಕ್ಕಾಕೊಂಡ್ರು ಅಂತ ಕಾಣ್ತದೆ ಅಂತ. ಕಾಣೋದಲ್ಲ, ಸಿಕ್ಕಾಕೊಂಡಿದ್ದೇನೆ. ಆದರೆ ಇಲ್ಲಿ ಸಿಕ್ಕಾಕೊಂಡ್ರೂ ಕೂಡ ಅದು ಭಾಳ ಒಳ್ಳೆಯ ಸಮಯ, ಸಂದರ್ಭ, ಸನ್ನಿವೇಶ. ಯಾಕೆಂದರೆ ನಾವು ಕೋವಿಡ್-19 ಮಹಾಮಾರಿಯಲ್ಲಿ ಅರ್ಥ ಮಾಡಿಕೊಂಡೆವು, ಮನುಷ್ಯರಿಂದ ಯಾವುದೂ ಆಗ್ತಾ ಇಲ್ಲ. ಏನಂತೇಳಿದ್ರೆ ನಾವೆಲ್ಲ ನೆಪ ಮಾತ್ರ, ಎಲ್ಲವೂ ನಿಮಿತ್ತ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೃಷ್ಣಾರ್ಪಣ ಮಸ್ತು ಅಂತ ನಾವು ಹೇಳ್ತೇವೆ, ಎಲ್ಲವೂ ಭಗವಂತನಿಗೆ ಸಲ್ಲುವಂಥದ್ದು. ನಾವು ನೆಪ ಮಾತ್ರ, ನಿಮಿತ್ತ ಮಾತ್ರ ಅಂತ. ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಿದರೆ ಜೀವನ ಸುಖಮಯ ಆಗತ್ತೆ ಅಂತ ಹೇಳೋದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಕೆಲವೊಮ್ಮೆ ನಮಗೆ ಬುದ್ಧಿ ಬರೋದಿಲ್ಲ. ಇಂಥ ಭಜನೆಗಳಿರಬಹುದು, ಸತ್ಸಂಗ ಇರಬಹುದು, ಮತ್ತು ಗುರು ಹಿರಿಯರ ಆಶೀರ್ವಾದ, ಇಂಥ ಒಂದು ಇದರಲ್ಲಿ ವಾಸ್ತುವಿಗಿಂತ ಜಾಸ್ತಿಯಾಗಿ ನಮಗೆ ಒಂದು ಹೊಸ ಶಕ್ತಿ ಇಲ್ಲಿ ಉದ್ಭವ ಆಗುತ್ತೆ. ಎಲ್ಲರಿಗೂ ಕೂಡ ಒಂದು ಸಪ್ರೇರಣೆ ಸಿಗುತ್ತೆ. ಆ ಒಂದು ನೆಪದಲ್ಲಿ ನಾವು ಎಷ್ಟು ಒತ್ತಡ ಇದ್ದರೂ ಕೂಡ ಇಲ್ಲಿಗೆ ಬಂದು ಹೋಗುವಂಥದ್ದು ಖಂಡಿತ ಅಗತ್ಯ ಅಂತ ಹೇಳೋದು ನಾನು ಮನಗಂಡು ಇಲ್ಲಿ ಬಂದಿದ್ದೇನೆ. ಈ ನಮಗೆ ಮನುಷ್ಯನಿಗಿರುವಂಥದ್ದು ಏನಂತ ಹೇಳಿದ್ರೆ, ನಾವು ಎಲ್ಲವೂ ಕೆಲಸ ಮಾಡ್ತೇವೆ. ನಮ್ಮ ಒಡೆಯೂರು ಶ್ರೀಗಳು ಅನೇಕ ಸಂದರ್ಭದಲ್ಲಿ ಹೇಳುವುದನ್ನು ನಾನು ಕೇಳಿದ್ದೇನೆ. ನಾವು ಬರುವಾಗ ಏನು ತರ್ತಾ ಇಲ್ಲ, ಹೋಗುವಾಗ ಏನು ಕೊಂಡೋಗ್ತಾ ಇಲ್ಲ, ಆದರೆ ಇರುವಾಗ ಏನಾದರೂ ಮಾಡಬೇಕು, ಸಮಾಜಮುಖಿಯಾಗಿ 10 ಜನರಿಗೆ ಪ್ರಯೋಜನಕಾರಿಯಾಗಿ ನಾವು ಬದುಕಬೇಕು ಅಂತ. ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಗೊಂಡು ನಾನು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದರೆ, ಮೊದಲು ನಾವು ಉತ್ತಮರಾಗಬೇಕು, ಆ ನಂತರ ಉಪಕಾರಿಯಾಗಬೇಕು ಅಂತ. ಇನ್ನೊಬ್ಬರಿಗಾಗಿ ಬದುಕುವ ಮೂಲಕ
ನಮಗೆ ಸಿಗುವಂಥ ಖುಷಿ ಕೋಟಿ ಕೊಟ್ಟರು ಅದು ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಅದರಲ್ಲಿ ತೊಡಗಿಕೊಂಡವರು, ಆ ಕೈಂಕರ್ಯದಲ್ಲಿ ತೊಡಗಿಕೊಂಡವರಿಗೆ ಮನವರಿಕೆ ಆಗುತ್ತೆ. ಈ ರೀತಿಯಲ್ಲಿ ನಾವು ಇಂಥ ಒಂದು ಸಂದರ್ಭದಲ್ಲಿ ಭಾಗವಹಿಸುವಾಗ ನಮಗೆ ಕೊಡುವಂಥ ಖುಷಿ, ಶಾಂತಿ, ನೆಮ್ಮದಿ ಬಹಳ ಒಂದು ಅಪೂರ್ವವಾದಂಥ ಒಂದು ಕೊಡುಗೆ ಅದು. ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನೀವೆಲ್ಲ ಭಾಗಿಯಾಗ್ತಾ ಇದ್ದೀರಿ. ನಿಮಗೆ ಖಂಡಿತ ಭಗವಂತ ಕರುಣಿಸಲಿ, ಅನುಗ್ರಹಿಸಲಿ. ಸ್ವಾಮಿಯವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ಸನ್ಮಾರ್ಗದಿಂದ ಹೋಗುವಾಗೆ ನಮಗೆ ಪ್ರೇರಣೆ ಎಲ್ಲ ದಿಕ್ಕಿನಿಂದ ಸಿಗಲಿ ಅಂತ ಉಪನಿಷತ್ತಿನಿಂದ ಪ್ರೇರಣೆಗೊಂಡು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ನಿನ್ನ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನು ತೆರೆದಿಡು, ನಾನಾ ದಿಕ್ಕುಗಳಿಂದ ಬರುವಂಥ ಗಾಳಿಗೆ ಅನುವು ಮಾಡಿಕೊಡು, ಆದರೆ ಆ ಗಾಳಿ ಬಿರುಗಾಳಿ ಆಗದಿರಲಿ, ತನ್ನನ್ನು ಬುಡ ಸಹಿತ ಕಿತ್ತೊಗೆದಿರಲಿ ಅಂತ, ತನ್ನತನವನ್ನು ಉಳಿಸಿಕೋ ಅಂತ. ಇವತ್ತಿನ ಈ ಕಾಲಘಟ್ಟದಲ್ಲಿ ತನ್ನತನವನ್ನು ಉಳಿಸಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ ನಮಗೆ. ಆದರೂ ಕೂಡ ಇಂಥ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮೂಡಿಸುವಲ್ಲಿ ಮತ್ತು ಭಗವಂತನ ಒಂದು ಅನುಗ್ರಹ ಪ್ರಾಪ್ತಿಯಾಗುವಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೇವೆ. ಇದು ಇಡೀ ಊರಿಗೆ ಸನ್ಮಂಗಲವನ್ನು ಉಂಟು ಮಾಡ್ತದೆ ಅಂತ ಹೇಳುವಂಥದ್ದು ನಾವು ಮನಗಂಡಿದ್ದೇವೆ. ಈ ಇದರಲ್ಲಿ ಇವತ್ತು ಯುವತಿಯರ ಹತ್ರ ನಾನು ಹೇಳಿಕೊಳ್ಳುವಂಥದ್ದು ಏನಂತ ಹೇಳಿದರೆ, ಸಂದೇಶ ಯಾವುದು ಕೊಡ್ತಾ ಇದ್ದೇನೆ ಒಂದು ಕುಲಪತಿಯಾಗಿ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಅಂತ ಹೇಳಿದರೆ, ಇವತ್ತಿನ ಕಾಲಘಟ್ಟದಲ್ಲಿ ಯುವತಿಯರಲ್ಲಿ ಯಾರು ವಿದ್ಯಾವಂತರಾಗ್ತಾರೋ ಅವರಲ್ಲಿ ಒಂದು ಕೆಲವು ಅಂಶಗಳು ಕಾಣೆ ಆಗ್ತಾ ಉಂಟು, ಮಾಯ ಆಗ್ತಾ ಉಂಟು. ಒಂದು ಭಯ ಅಂತೇಳಿದರೆ ಹೆದರಿಕೆ ಅಲ್ಲ, ಅಂಜಿಕೆ ಅಲ್ಲ. ಈ ಗುರು ಹಿರಿಯರ ಹತ್ರ ಒಂದು ರೆಸ್ಪೆಕ್ಟ್ಫುಲ್ ಫಿಯರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಈ ಭಯ ಮಾಯ ಆಗ್ತದೆ. ಇನ್ನೊಂದು ಭಕ್ತಿ ಇಲ್ಲದೆ ಅಥವಾ ಶ್ರದ್ಧೆ ಇಲ್ಲದೆ ಏನು ಮಾಡಿದರೂ ಕೂಡ ಅದು ಭಗವಂತನ ಪಾದ ಸೇರುವುದಿಲ್ಲ ಅಂತ ಹೇಳೋದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ದಾರ ಕೂಡ ಹೂವಿನ ಜೊತೆಗೆ ಹೋಗ್ತದೆ. ಯಾಕೆಂದರೆ ಅಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ನಾವೆಲ್ಲರೂ ವಿಜ್ಞಾನ ಓದುವವರು, ವೈಜ್ಞಾನಿಕ ಮನೋಭಾವದವ್ರು ಏನು ಹೇಳ್ತೇವೆ ಅಂತಂದರೆ ಮೂಢನಂಬಿಕೆ ಸಲ್ಲದು ಅಂತ. ಖಂಡಿತ ಹೌದು, ಮೂಢನಂಬಿಕೆಯನ್ನು ಎಲ್ಲರೂ ಸ್ವಾಮೀಜಿಯವರು ಕೂಡ ವಿರೋಧಿಸ್ತಾರೆ. ಆದರೆ ಮೂಢನಂಬಿಕೆ ಬಹಳ ಮುಖ್ಯ. ಮೂಢನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕುವುದಿಲ್ಲ. ಈ ಮೂಢನಂಬಿಕೆಯಲ್ಲಿ ಇಟ್ಟುಕೊಂಡೇ ನಾವು ರಾತ್ರಿ ಭಗವಂತನ ಸ್ಮರಣೆ ಮಾಡಿಕೊಂಡು ಹಾಸಿಗೆ ಸೇರ್ತೇವೆ. ಅಲ್ಲಿ ಏನು ನಂಬಿಕೆ ಅಂತಂದರೆ ನಾಳೆ ಬೆಳಿಗ್ಗೆ ಹೇಳ್ತೇವೆ, ನಾವು ಹೊಸ ಜೀವನ ಪ್ರಾರಂಭ ಮಾಡ್ತೇವೆ ಅಂತೇಳಿದ್ರೆ. ಈ ಮೂಢನಂಬಿಕೆಯಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಬದುಕುವುದು ಮಾತ್ರ ಆಗುತ್ತೆ, ಅರ್ಥಪೂರ್ಣವಾದ ಸಮಾಜಮುಖಿಯಾದ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಇದಕ್ಕೆ ಪ್ರೇರಣೆ ಕೊಡುವಂಥದ್ದು ಆ ಭಗವಂತ. ಈ ಭಕ್ತಿ, ಭಜನೆ, ಈ ಶ್ರದ್ಧೆ, ಇದರ ಮೂಲಕ ನಾವು ಜೀವನವನ್ನು ಹಸನ್ಮುಖಿ ಮಾಡಬಹುದು ಅಂತ ಹೇಳುವಂಥ ಒಂದು ಸಂದೇಶದ ಮೂಲಕ ನಾನು ನಿರ್ಗಮಿಸುವಂಥ ಅನಿವಾರ್ಯ ಇದೆ. ಸಾಂಸ್ಕೃತಿಕವಾಗಿ, ನಮ್ಮ ಧಾರ್ಮಿಕವಾಗಿ ಎಲ್ಲ ವಿಚಾರದಲ್ಲಿ ಕೂಡ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯವನ್ನು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಸ್ಥಳೀಯ ಅದೆಷ್ಟೋ ವಿದ್ಯಾರ್ಥಿಗಳಿಗೆ, ಕಲಿತು ಮನೆಯಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ಜಾಬನ್ನು ತೆಗೆಸಿಕೊಡುವಂಥ ಕೆಲಸವನ್ನು ಹಲವು ಬಾರಿ ತುಂಬ ಮಂದಿಗೆ 100ಕ್ಕಿಂತಲೂ ಹೆಚ್ಚು ಸ್ಥಳೀಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅನ್ಯ ಕಾರ್ಯ ನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ವಂದನೆಗಳು. ದಿನಗಳ ಕಾಲ ಸಂಧ್ಯಾ ಭಜನಾ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ಸುಮಾರು 200ಕ್ಕಿಂತಲೂ ಹೆಚ್ಚು ದೀಪ ಪ್ರಜ್ವಲಕರಾಗಿ ಬಂದಂಥ ಅತಿಥಿವರಿಯರು, ನಮ್ಮ ಮಾಣಿಲದ ಶ್ರೀಗಳು ನಮ್ಮ ಕಾರ್ಯಕ್ರಮ ಚಿತ್ತೈಸಿದ್ದಾರೆ. ಒಡಿಯೂರಿನ ಶ್ರೀಗಳು ಕಾರ್ಯಕ್ರಮಕ್ಕೆ ಚಿತ್ತೈಸಿದರು. 18ನೇ ದಿನದಂದು ನಮ್ಮ ರಾಜಶೇಖರಾನಂದ ಸ್ವಾಮೀಜಿಗಳು ಚಿತ್ತೈಸಿದರು. 21ನೇ ದಿನದಂದು ಮಾಣಿಲ ಶ್ರೀಗಳು ಚಿತ್ತೈಸಿದರು. ನಿನ್ನೆ ಸಮಾಪನ ಕಾರ್ಯಕ್ರಮದಂದು ಒಡಿಯೂರು ಸ್ವಾಮೀಜಿಗಳು ಚಿತ್ತೈಸಿದರು. ಇವತ್ತು ಕೊಂಡೇವರು ಶ್ರೀಗಳು ಇದ್ದಾರೆ ಅಂತ ಹೇಳಿದರೆ ಇವತ್ತು ನಮಗೆಲ್ಲರಿಗೊಂದು ಪುಣ್ಯದ ಸೌಭಾಗ್ಯದ ದಿನ. ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿದ್ದಾರೆ. ಕೈ ಮುಗಿದು ನಟ್ಟು ನೋವೇ ಅಗಪುನ ವಿಘ್ನದ ಸ್ವಾಮಿಗೆ ಕೈ ಮುಗಿದು ನಟ್ಟು ನೋವೇ ವಿಘ್ನನು ಅಗಪುನ ಸ್ವಾಮಿಗೆ ಎಡ್ಡಪು ನಡಪುನ ಕಾರ್ಯನು ಎಡ್ಡಲ್ ಮಲ್ತು ಕೊರಲೆಂದು ಕೈ ಮುಗಿದು ನಟ್ಟು ನೋವೇ ವಿಘ್ನನು ಅಗಪುನ ಸ್ವಾಮಿ ಅಭಯನು ಕೋರುವುದು ಶುಭನು ನಡಪಾಲೆ ಕೈ ಮುಗಿದು ನಟ್ಟು ನೋವೇ ವಿಘ್ನನು ಅಗಪುನ ಸ್ವಾಮಿ ಶ್ರೀ ಮಹಾಗಣಪತಿ. ಬಂದಂಥ ಎಲ್ಲ ಅತಿಥಿವರಿಯರನ್ನು
ಆದರಪೂರ್ವಕವಾಗಿ ನಮಗೆ ಅತಿಥಿ ಸತ್ಕಾರ ಅಂತ ಹೇಳ್ತೇವೆ, ಅತಿಥಿ ದೇವೋಭವ ಅಂತ ಕರೀತೇವೆ, ದೇವರಿಗೆ ಹೋಲಿಸ್ತೇವೆ. ಅಂಥ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ. ಅದನ್ನು ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಸಲಹೆಗಾರರಾಗಿರುವಂಥ ಶ್ರೀಯುತ ಆನಂದ ಕೆ ಅಸೇಗೋಳಿ ಇವರು. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ 3ನೇ ವರ್ಷದ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ನಮ್ಮೆಲ್ಲರಿಗೂ ಕೂಡ ಈ ಭಾಗದ ಎಲ್ಲ ಭಕ್ತ ವೃಂದದವರಿಗೂ ಕೂಡ ಆಶೀರ್ವಚನವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಸ್ವಾಮೀಜಿಗಳು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಕೊಂಡೆವೂರು ಮಂಜೇಶ್ವರ. ಬಹುಶಃ ಸ್ವಾಮೀಜಿಗಳ ಬಗ್ಗೆ ನಮಗೆ ಎಲ್ಲರಿಗೂ ಗೊತ್ತು. ಕಳೆದ ಒಂದು 4 ವರ್ಷಗಳ ಹಿಂದೆ ಅಲ್ಲಿ ತಮ್ಮ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗ ಮಾಡಿದಂಥ ನೆನಪು ಎಲ್ಲರಿಗೂ ಕೂಡ ಇದೆ. ಬಹುಶಃ ಈ ವೇದಿಕೆಯಲ್ಲಿರೋಂಥ ಎಲ್ಲ ಗಣ್ಯ ಅತಿಥಿಗಳು ಕೂಡ ಆ ಯಾಗದಲ್ಲಿ ಭಾಗವಹಿಸಿದ್ದೀರಿ, ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ. ಆದ್ದರಿಂದ ಅಷ್ಟೊಂದು ಸುಂದರವಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಯೋಗ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದಂಥ ಸ್ವಾಮೀಜಿಯವರು ಇವತ್ತು ನಮ್ಮ ಈ ಕ್ಷೇತ್ರಕ್ಕೆ ತನ್ನ ಸ್ಪರ್ಶ ಮಾಡಿದ್ದೀರಿ. ನಿಮ್ಮ ಈ ಪಾದ ಸ್ಪರ್ಶದಿಂದ ಈ ಕ್ಷೇತ್ರ ಬೆಳಗಲಿ, ನಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಲೆಸಲಿ. ಆ ರೀತಿಯಲ್ಲಿ ನಮ್ಮ ನೆರೆದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನಿಮ್ಮನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಫಲವಷ್ಟು ನೀಡಿ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರಲ್ಲಿ ವಿನಂತಿ ಮಾಡ್ತೇನೆ. ಇವತ್ತು ನಮ್ಮ ಈ ಶುಭ ಕಾರ್ಯಕ್ಕೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರತಕ್ಕಂಥಗಳು ಬಹಳ ದೂರದ ಒಬ್ಬ ಧಾರ್ಮಿಕ ಮುಖಂಡ, ಸಮಾಜ ಸೇವಕರಾದಂಥ ಸನ್ಮಾನ್ಯ ಶ್ರೀ ರವಿಶಂಕರ್ ಶೆಟ್ಟಿ, ಬೆಂಗಳೂರು ಧಾರ್ಮಿಕ ಮುಖಂಡರು. ನಮಗೆಲ್ಲ ತಿಳಿದಿರುವ ಹಾಗೆ ಪೆದಮಲೆ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಮಂಗ್ಲಿಮಾರ್ ಅನ್ನಪ್ಪಸ್ವಾಮಿ ಧೂಮಾವತಿ ಬಂಟ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಅದೇ ರೀತಿ ಅನೇಕ ದೈವ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ವ್ಯಕ್ತಿ ಮಾತ್ರ ಅಲ್ಲ, ಒಂದು ಶಕ್ತಿ ಕೂಡ. ಅದೆಷ್ಟೋ ಸಾಮಾನ್ಯ ವರ್ಗದವರಿಗೆ, ದುರ್ಬಲರಿಗೆ ಸಹಾಯ ಕೇಳಲಿಕ್ಕೆ ಬಂದಂಥ ಸಾಮಾನ್ಯ ವ್ಯಕ್ತಿಗಳಿಗೆ ದಾನ ಮಾಡತಕ್ಕಂಥ ಒಬ್ಬ ಮಹಾ ಸಮಾಜ ಸೇವಕ ಇವರು ನಮ್ಮ ರವಿಶಂಕರ್ ಶೆಟ್ಟರು. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಶಿವತರಣ ಭಕ್ತಿಯ ದ್ಯೋತಕ ಆಗಿರುವಂತಹ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತೇಳಿ ನಾರಾಯಣ ರೈ ಕಕ್ಕೆ ಮಂಜಳು ಕಳೆದ 48 ದಿನಗಳ ಕಾಲ ನಡೆದಂತಹ ಸಂಧ್ಯಾ ಭಜನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಗೊಳಿಸಿದಂತಹ ಪ್ರಮುಖರಾದಂತಹ ನಾರಾಯಣ ರೈ ಕಕ್ಕೆ ಮಂಜಳು ಇವರು ಶಾಲೆ ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಸ್ಥಳೀಯರು, ನಮ್ಮೆಲ್ಲರ ಹಿರಿಯರು, ಪ್ರೀತಿ ಪಾತ್ರರಾದವರು ಶ್ರೀ ಬಾಬು ಶಾಸ್ತಕಿನ್ಯ, ಅಧ್ಯಕ್ಷರು ಶ್ರೀ ಮಲರಾಯ ಧೂಮಾವತಿ ಬಂಟ ಚಾರಿಟೇಬಲ್ ಟ್ರಸ್ಟ್ ಬಂಡಾರಮನೆ ಬೆಳರಿಂಗೆ ಕಿನ್ಯ, ಕೊಡುಗೈ ದಾನಿ ಕೂಡ. ಬಹುಶಃ ನಮಗೆಲ್ಲ ಗೊತ್ತಿದ್ದಾಗೆ ಈ ಕ್ಷೇತ್ರದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಆ ಹೊತ್ತಿನಲ್ಲಿ 4 ವರ್ಷಗಳ ಹಿಂದೆ ಸುಮಾರು 100 ಚೀಲದಷ್ಟು ಸಿಮೆಂಟನ್ನು ಕೊಟ್ಟು ಆ ನಂತರ ಅದಕ್ಕೆ ಬೇಕಾದಂಥ ಆರ್ಥಿಕ ಸಹಕಾರವನ್ನು ನೀಡಿದಂಥ ಒಬ್ಬ ಮಹಾದಾನಿ ಶ್ರೀ ಬಾಬು ಶಾಸ್ತ ಕಿನ್ಯ. ಇವರು ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಮ್ಮ ಸಲಹೆಗಾರರಲ್ಲಿ ಓರ್ವರಾಗಿರುವಂಥ ಶ್ರೀಯುತ ವಸಂತನ್ನ KSRP ಇವರು ಶಾಲು ಹೊದಿಸಿ ನಮ್ಮ ಬಾಬಣ್ಣ ಅವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಅಧ್ಯಕ್ಷರು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ. ಹಾಗೆ ಭಾರತೀಯ ಜನತಾ ಪಕ್ಷದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ಇವತ್ತು ಕ್ಷೇತ್ರದಾದ್ಯಂತ ಓಡಾಡುವ ಒಬ್ಬ ಯುವ ನಾಯಕ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವತ್ತು ನಮ್ಮ ಒಟ್ಟಿಗೆ ಸೇರಿದ್ದಾರೆ. ಅವರನ್ನು ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಶ್ರೀಯುತ ಗಿರೀಶ್ ಸೈಟ್ ಇವರು. ಶರಣ್ ಪಂಪ್ವೆಲ್, ವಿಭಾಗ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಮಂಗಳೂರು. ಶರಣ್ ಪಂಪ್ವೆಲ್ ಅಂತ ಹೇಳಿದರೆ ಅದೊಂದು ರೋಮಾಂಚನ, ಮೈ ಜುಮ್ ಅನ್ನತಕ್ಕಂಥ ಒಂದು ವ್ಯಕ್ತಿ.
ಇಡೀ ರಾಜ್ಯಾದ್ಯಂತ ಓಡಾಡುವ ಮಾಡೋದು ಒಬ್ಬ ಯುವ ನಾಯಕ. ಯಾವಾಗ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಸವಾರಿ ಆಗ್ತದೋ ಆ ಸಂದರ್ಭದಲ್ಲಿ ಎದ್ದು ನಿಂತು ಗಟ್ಟಿ ಧ್ವನಿಯಲ್ಲಿ ಮಾತನಾಡತಕ್ಕಂಥ ಒಬ್ಬ ಯುವಕ ಇದ್ದರೆ ಈ ಭಾಗದಲ್ಲಿ ಅದು ಶರಣ್ ಪಂಪ್ವೆಲ್ ಮಾತ್ರ. ಯಾಕೆಂತ ಹೇಳಿದ್ರೆ ಪಂಪ್ವೆಲ್ ಅನ್ನುವಂಥದ್ದು ಅವರ ಐಡೆಂಟಿಟಿ. ಬಹುಶಃ ನಾವೆಲ್ಲ ನೋಡ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಪಂಪ್ವೆಲ್ ಅನ್ನತಕ್ಕಂಥ ಹೆಸರನ್ನು ಇಟ್ಟುಕೊಂಡ ವ್ಯಕ್ತಿ ನಮಗೆ ಕಾಣ್ತಾ ಇಲ್ಲ. ಅದು ಶರಣ್ ಒಬ್ಬರು ಮಾತ್ರ. ಅವರು ಪ್ರತಿಯೊಂದಕ್ಕೂ ನ್ಯಾಯಕ್ಕೆ, ನೀತಿಗೆ ಶರಣಾಗುತ್ತಾರೆ ಹೊರತು ಅನ್ಯಾಯಕ್ಕೆ ಶರಣಾಗಲ್ಲ. ಆಗ ಎದ್ದು ನಿಂತು ಮಾತಾಡುವಂಥ ಧ್ವನಿ ಇದ್ದರೆ ನಮ್ಮ ಹಿಂದೂ ವರ್ಗಕ್ಕೆ, ಹಿಂದೂ ಸಮಾಜಕ್ಕೆ, ಹಿಂದೂ ಯುವಕರಿಗೆ ಅದು ಶರಣ್ ಪಂಪ್ವೆಲ್. ಏನೇ ಸಮಸ್ಯೆ ಅಂದರೂ ಕೂಡ ಅನ್ಯರಿಂದ ಸಮಸ್ಯೆ ಆದರೆ ನಮ್ಮ ಸಮಾಜಕ್ಕೆ, ನಮ್ಮ ದೈವಸ್ಥಾನಕ್ಕೆ, ನಮ್ಮ ದೇವಸ್ಥಾನಕ್ಕೆ, ನಮ್ಮ ಹೆಣ್ಣಿಗೆ, ನಮ್ಮ ಮಾತೆಯರಿಗೆ ಅನ್ಯಾಯ ಆದಾಗ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂಥ ಒಬ್ಬ ವ್ಯಕ್ತಿ ನಮಗೆ ಅದು ಶರಣ್ ಪಂಪ್ವೆಲ್. ಅವರ ಮಾತು ಕೇಳಲಿಕ್ಕೆ ಚಂದ, ಯಾವುದೇ ಕೂಡ ಆವೇಶ ಆಕ್ರೋಶ ಭರಿತವಾದಂಥ ಇಲ್ಲ. ಸಮಾಜ ಒಪ್ಪುವಂಥದ್ದು, ಯುವಕರು ಒಪ್ಪುವಂಥದ್ದು, ಹಿಂದೂ ಸಮಾಜ ಒಪ್ಪುವಂಥ ಮಾತನ್ನೇ ಅವರು ವೇದಿಕೆಯಲ್ಲಿ ಆಡ್ತಾರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ಅತಿಥಿ ಚಂದ್ರಶೇಖರ್ ಉಚ್ಚಿಲ, ಶ್ರೀ ಕ್ಷೇತ್ರ ಗೆಜ್ಜಗಿರಿ ನಂದನ ಬೆತ್ತಲ್ ಇದರ ಟ್ರಸ್ಟಿಯಾಗಿ, ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ, ಆ ಕ್ಷೇತ್ರದ ಜೀರ್ಣೋದ್ಧಾರದ ಸಮಯದಲ್ಲಿ ಆ ಒಂದು ಕ್ಷೇತ್ರಕ್ಕೋಸ್ಕರ ಬಹಳಷ್ಟು ಸಹಾಯ ನೀಡಿ ಒಂದಷ್ಟು ಜನರನ್ನು, ತಂಡಗಳನ್ನು ಮಾಡುವುದರ ಮೂಲಕ, ಅದು ಹೊರೆಕಾಣಿಕೆಯ ಸಂದರ್ಭದಲ್ಲಿ ಇರಬಹುದು, ಆ ನಂತರ ಮೊನ್ನೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಗ್ಬೋದು, ಆ ನಂತರದ ಕಾರ್ಯಕ್ರಮಗಳಾಗ್ಬೋದು, ತನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ ಚಂದ್ರಶೇಖರ್ ಉಚ್ಚಿಲ್. ಭಾರತೀಯ ಜನತಾ ಪಕ್ಷದ ಒಬ್ಬ ಮುಖಂಡನಾಗಿ ಕ್ಷೇತ್ರದಾದ್ಯಂತ ಜನ ಸಂಘಟನೆ ಮಾಡುವುದರ ಮೂಲಕ, ಯುವ ನಾಯಕರನ್ನು ಒಗ್ಗೂಡಿಸುವುದರ ಮೂಲಕ ತನ್ನ ಸೇವೆಯನ್ನು ಸಮರ್ಪಿಸುವಂಥ ವ್ಯಕ್ತಿ ಅದು ಚಂದ್ರಶೇಖರ್ ಉಚ್ಚಿಲ್. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀಯುತ ಯತೀಶ್ ಪಟ್ಟೋರಿ ಅವರು ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಚಂದ್ರಶೇಖರ್ ಮಂಟಮೆ ನಮ್ಮ ಸ್ಥಳೀಯರು. ನಾನು ಮೊನ್ನೆ ಅವರಲ್ಲಿ ನಮ್ಮ ಒಂದು ಚಿಕ್ಕ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಅತಿಥಿಯಾಗಿ ಬನ್ನಿ ಅಂತ ಕೇಳಿದಾಗ ಅವರಿಗೆ ಭಾಳ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಅವರು ಸ್ಥಳೀಯರು, ನಮ್ಮವರೇ, ನಮ್ಮ ಸಮಿತಿಯ ಒಂದಿಗೆ ಯಾವಾಗಲೂ ಜೋಡಣೆ ಆಗತಕ್ಕಂಥವರು. ನಾವು ಯಾಕೆ ಅತಿಥಿಯಾಗಿ ಬರಬೇಕು ಅಂತ ಕೇಳಿದರು. ನಾನು ಹೇಳಿದೆ, ನೀವು ಅತಿಥಿಯಾಗಿ ಬರುವುದಲ್ಲ, ನಮ್ಮ ಒಂದು ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿ ಇರಬೇಕು. ನಿಮ್ಮ ಕೊಡುಗೆ ಈ ದೇವಸ್ಥಾನಕ್ಕೆ ಬಹಳಷ್ಟು ಇದೆ, ಇದಕ್ಕಿಂತ ಮೊದಲು ಇತ್ತು, ಇವನ್ನೂ ಕೂಡ ಇದೆ. ಆದ್ದರಿಂದ ನಿಮ್ಮನ್ನು ನಾವು ಅತಿಥಿ ಅಂತಲ್ಲ, ಒಬ್ಬ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಅಂತ ಹೇಳಿಕೊಂಡು ನೀವು ಬರಬೇಕಂತ ಕೇಳಿಕೊಂಡಾಗ ಆಯಿತು ಬರ್ತೇನೆ ಅಂತೇಳಿ ಸಂತೋಷದಲ್ಲಿ ಒಪ್ಪಿಕೊಂಡಿದ್ದಾರೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಇವರನ್ನ ಶ್ರೀಯುತ ಜಯಪ್ರಕಾಶ್ ಸೈಟ್ ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಸೀತಾರಾಮ ಶೆಟ್ಟರು ದಡಸ್, ನೆತ್ತಿಲ ಬಾಳಿಕೆ. ಆರಂಭದಿಂದ ಈ ಕ್ಷೇತ್ರ ಆರಂಭವಾದ ಅಂದಿನಿಂದ ಅದರ ಜೀರ್ಣೋದ್ಧಾರ ಸಮಿತಿಯಲ್ಲಿ ಅಧ್ಯಕ್ಷರಾಗಿ, ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಅಧ್ಯಕ್ಷರಾಗಿ, ಇವತ್ತು ಗೌರವಾಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ಳುವವರು. ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನನ್ನು ತಾನೇ ಸೇವೆಗೋಸ್ಕರ ಮುಡಿಪಾಗಿಟ್ಟಂಥ ಒಬ್ಬ ನಮ್ಮ ಊರಿನ ಒಬ್ಬ ಹಿರಿಯ ನಾಯಕ ಅಂತ ಹೇಳ್ಬೋದು. ಅವರು ಭಾಷಣ ಮಾಡಲಿಕ್ಕಿಲ್ಲ, ಅವರು ಯಾವತ್ತೂ ಭಾಷಣ ಮಾಡಲಿಕ್ಕಿಲ್ಲ. ನಿಮಗೆ ಏನು ಬೇಕು ಅದು ನಾನು ಕೊಡ್ತೇನೆ. ನಮ್ಮ ಯುವಕರ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ದುಡಿದವರು. ಅವರ ಮಾಲಕತ್ವದ ಲಾರಿ ಆಗಿರ್ಬೋದು, ಇನ್ನೊಂದಿರ್ಬೋದು, ವಸ್ತು ಇರ್ಬೋದು, ಎಲ್ಲವನ್ನು ಕೂಡ ಸಾಗಾಟಕ್ಕೆ ನಮಗೆ ಫ್ರೀಯಾಗಿ ಕೊಟ್ಟಂಥವ್ರು ಈ ಕ್ಷೇತ್ರಕ್ಕೋಸ್ಕರ. ಆದ್ದರಿಂದ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಕೂಡ ಬಹಳ ಆಧಾರಪೂರ್ವಕವಾಗಿ ಪ್ರೀತಿಯಿಂದ ಗೌರವಿಸ್ತಾ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಶರತ್ ಅವರು ಬಂದು ಅವರನ್ನು ಶಾಲು ಹೊದಿಸಿ ನಮ್ಮವರೇ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಜಿತೇಶ್ ಪಟ್ಟೋರಿ ಸರ್. ನಮ್ಮ ಕ್ಷೇತ್ರದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು. ಬಹುಶಃ ಕಳೆದ ಸುಮಾರು 40 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ದುಡಿದವರು. ಅದು
ಪೂಜೆಯಿಂದ ಹಿಡಿದು ಎಲ್ಲ ದೈನಂದಿನ ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರವಾಗಿ ಇಲ್ಲಿ ಮಾಡ್ತಾ ಬಂದವರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಇವರು. ಕೊರೋನಾ ಮಹಾಮಾರಿ ಅಂತ ಸಂದರ್ಭದಲ್ಲಿ ಕೂಡ ಈ ಕ್ಷೇತ್ರಕ್ಕೆ ಯಾರೂ ಬರ್ತಿರಲಿಲ್ಲ, ಆ ಕಡೆ ಈ ಕಡೆ ಯಾರೂ ಓಡಾಡ್ತಿರ್ಲಿಲ್ಲ, ಪೊಲೀಸರು ಓಡಾಡ್ತಿರ್ಬೇಕಾದ್ರೆ ಯಾರೂ ಬರ್ತಿರಲಿಲ್ಲ. ಆದರೂ ಒಂದು ಮರೆಯಾಗಿ ಬಂದು, ಪೊಲೀಸರಿಗೆ ಮರೆಯಾಗಿ ಬಂದು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿದಂಥ ಒಬ್ಬ ವ್ಯಕ್ತಿ ಗುಟ್ಟಿನಲ್ಲಿ. ಬಹುಶಃ ಅಯ್ಯಪ್ಪ ಅವರನ್ನು ಯಾವತ್ತೂ ಕೈ ಬಿಡಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಕ್ಷೇತ್ರದ ಪೂಜೆ ನಿಲ್ಲಬಾರದು, ಅದರ ಆರಾಧನೆ ನಿಲ್ಲಬಾರದು ಅಂತ ಹೇಳಿಕೊಂಡು ದಿನನಿತ್ಯ ಬಂದು ಪೂಜೆ ಮಾಡಿದಂಥ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟರು ಅವರನ್ನು ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶರತ್ ಅವರು ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ. ಇನ್ನು ನಮ್ಮ ಕೋಶಾಧಿಕಾರಿ ವಿಶ್ವನಾಥ ನಾಯಕರು ಅವರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಉದ್ಯೋಗಿಯಾಗಿ ಆಗಿದ್ದುಕೊಂಡು ನಿವೃತ್ತಿಯಾದವರು, ಶ್ರೀ ಗೋಕರ್ಣನಾಥ ಬ್ಯಾಂಕಿನ ನಿರ್ದೇಶಕರಾಗಿರುವವರು, ಕೊಣಾಜೆ ಗ್ರಾಹಕರ ಸೊಸೈಟಿಯಲ್ಲಿ ನಿರ್ದೇಶಕರಾಗಿರುವರು. ಈ ಕ್ಷೇತ್ರದಲ್ಲಿ ಆರಂಭದಿಂದಲೂ ಈ ಕ್ಷೇತ್ರ ಜೀರ್ಣೋದ್ಧಾರ ಆದ ಆರಂಭದಿಂದಲೂ ಕೂಡ ಈ ಕ್ಷೇತ್ರಕ್ಕೋಸ್ಕರ ದುಡಿದವರು. ಇವತ್ತು ನಾವು ನಿಲ್ಲುವಂಥ ಈ ವೇದಿಕೆ ಇದ್ದರೂ ಕೂಡ ಅದು ತನ್ನ ಮುಂದಾಳತ್ವದಲ್ಲಿ ಇದನ್ನು ಅವರು ನಿರ್ಮಿಸಿದ್ದಾರೆ. ಅದು ಬಹಳ ಒಂದು ಪ್ರಮುಖವಾದದ್ದು. ಇವತ್ತು ನಾವು ನೋಡಿರ್ಬೋದು, ಒಂದು ದೀಪದ ಎಣ್ಣೆಗೆ 200 ರೂಪಾಯಿ ಎಲ್ಲರಿಗೂ ಹೋಗಿದೆ. ಆದರೆ ಅಯ್ಯಪ್ಪನಲ್ಲಿ ಯಾವತ್ತೂ ದೀಪ ಬೆಳಗಬೇಕು ಅಂತ ಹೇಳ್ಕೊಂಡು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲಿ ಎಣ್ಣೆ ಸಿಗುತ್ತೆ ಅಂತ ಹೇಳ್ಕೊಂಡು ಕಾದು ಕುಳಿತುಕೊಂಡು ಅದಕ್ಕೆ ಅಪ್ಲಿಕೇಶನ್ ಹಾಕಿ ಇಲ್ಲಿಗೆ ನಿತ್ಯ ನಿರಂತರವಾಗಿ ಇವತ್ತು ದೀಪ ಉರಿಯುವುದಿದ್ದರೆ ಬಹುಶಃ ಆ ಎಣ್ಣೆಯನ್ನು ಒದಗಿಸಿಕೊಟ್ಟವರು ವಿಶ್ವನಾಥ್. ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅವರ ಕೈಕಾಲು ಹಿಡಿದು, ಯಾಕಂದರೆ ಯಾರು ಕೊಡ್ತಾ ಇಲ್ಲ, ಅವರ ಕೈಕಾಲು ಹಿಡಿದು ಬಂದು ಈ ದೇವಸ್ಥಾನಕ್ಕೆ ದೀಪ ಬೆಳಗಬೇಕು ಅಂತ ಹೇಳಿಕೊಂಡು ನಿತ್ಯ ನಿರಂತರವಾಗಿ ಇವತ್ತು ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಅಲ್ಲಿ ವೈದಿಕ ಕಾರ್ಯಕ್ರಮ ನಡೆಯಿತು. ಅದಕ್ಕೆ ಪೂರಕವಾದಂಥ ವಸ್ತುಗಳು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ ಜೋಪಾನವಾಗಿ ತಂದು ಇರಿಸುವಂಥ ಕಾರ್ಯದಲ್ಲಿ ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡತಕ್ಕಂಥವ್ರು ನಮ್ಮ ವಿಶ್ವನಾಥ ನಾಯಕರವರು. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀಯುತ ಗಣೇಶ್ ಅವರು ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಗುರುಸ್ವಾಮಿಗಳು ಸುಮಾರು 40-45 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡಿದವರು. ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ನಮಗೆ ಗೊತ್ತಿದೆ, ತಮ್ಮ ಬದುಕಿನ ಕೆಲಸವನ್ನು ಬಿಟ್ಟು ಕೂಡ ನಿತ್ಯ ನಿರಂತರವಾಗಿ ಇದು ಒಂದು ಪೂಜೆಯನ್ನು ಬಹಳ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಬಂದವರು ನಮ್ಮ ಗುರುಸ್ವಾಮಿಗಳು ಜಗನ್ನಾಥ್. ಸೊ ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕಮಲಾಕ್ಷ ಅವರು ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು, ಹಗಲಿರಲು ದುಡಿದಂಥ ಎಲ್ಲ ವಿಷಯ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು, ಬಂಧನಿಗಳು. ಕಾರ್ಯಕ್ರಮದ ವಿಶೇಷತೆ ಇವತ್ತೊಂದು ಸನ್ಮಾನ. ಶ್ರೀನಿವಾಸ್ ಶೆಟ್ಟರು ಆರಂಭದಲ್ಲಿ ಹೇಳಿದ್ದು ನಮಗೊಂದು ಸನ್ಮಾನ ಮಾಡಬೇಕು ಈ ಸಲ ನಮ್ಮ ಈ ವೇದಿಕೆಯಲ್ಲಿ ಅಂತ ಕೇಳುವಾಗ ಅದಕ್ಕೆ ಹಿರಿಯರಾದಂತಹ ಮಿತ್ತಕೋಡಿ ಶ್ರೀ ವೆಂಕಪ್ಪ ಕಾಜವರು, ಅವರು ಬಹಳ ಹಿರಿಯರಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡವರು, ಪ್ರಗತಿಪರ ಕೃಷಿಕರು, ಸಮಾಜ ಸೇವಕರು, ಈ ಕ್ಷೇತ್ರಕ್ಕೂ ಕೂಡ ಬಹಳಷ್ಟು ದಾನ ಮಾಡಿದ್ದಾರೆ. ಮೊನ್ನೆ ಅವರನ್ನು ಕೇಳಿಕೊಂಡಾಗ ಖಂಡಿತ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ, ಈ ವಯಸ್ಸಲ್ಲೂ ಕೂಡ ನಾನು ಬರ್ತೇನೆ ಅಂತ ಹೇಳಿಕೊಂಡು ಒಪ್ಪಿಕೊಂಡು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಬಹಳ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಮತ್ತೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಆ ನಂತರ ಇನ್ನೊಬ್ಬರು ಡಾಕ್ಟರ್ ಸತೀಶ್ ಕೊಣಾಜೆ, ಪತ್ರಕರ್ತರು. ಇತ್ತೀಚೆಗಷ್ಟೇ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಬಂಧವನ್ನು ಮಂಡಿಸುವುದರ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಒಂದು ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು ಸತೀಶ್ ಕೊಣಾಜೆ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸಬೇಕೆಂದು ಕೇಳಿಕೊಂಡಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಗೌರವದ ಸ್ವಾಗತ. ಹಾಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನು, ಪತ್ರಕರ್ತರನ್ನು, ದೃಶ್ಯ ಮಾಧ್ಯಮದವರನ್ನು, ಬಂದಿರತಕ್ಕಂಥ ಎಲ್ಲ ಹಿರಿಯ ವ್ಯಕ್ತಿಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ಸೇವಕರನ್ನು ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಒಂದೇ ಮಾತಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಟ್ಟು ಈ ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಸ್ವಾಗತ ಭಾಷಣ ನಿಲ್ಲಿಸ್ತೇನೆ. ಧನ್ಯವಾದಗಳು. ಸರ್ವರನ್ನು ಕೂಡ ಬಹಳ ಅದ್ಭುತವಾಗಿ ಸ್ವಾಗತಿಸಿ ಗೌರವಿಸಿದಂಥ ಆನಂದ ಕೆ.ಎಸ್. ಸೇಗೋಳಿ ಅವರಿಗೆ ವಂದನೆಗಳು. ಮುಂದಕ್ಕೆ ಕಾರ್ಯಕ್ರಮದ ಬಗ್ಗೆ, ನಡೆದ ದಾರಿಯ ಬಗ್ಗೆ ನಮ್ಮ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ಪ್ರಸ್ತಾವನೆಯನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಯಾನು ಹೆಚ್ಚಿಗೆ ಒಂಜಿ ಸಾಮಾಜಿಕ ಬದುಕು ಬಂಡ ಐಕೊಂಜಿ ಪ್ರೇರಣೆ ಬಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 7ನೇ ಕ್ಲಾಸ್ ಹಿಡಿದಿಕ್ಕಿನ ಒಂಜಿ ಶಿಕ್ಷಣ ಐಟ್ ಈ ಮಂದಿರ ಆಗ ಯಾನು ಐಟ್ ಈ ಬೇಲೆ ಮನತದು ಮಾತೇರೆಲ್ಲ ಒಟ್ಟು ಸೇರ ಒಂದು ಪೋಡ್ ನಡ ಐತ ಮಲ್ಲ ಪ್ರೇರಣೆಯನ್ನು
ಆ ಪ್ರೇರಣೆ ಹಿಡಿದು ದುಂಪೋತ ಎಂಕ್ಲು ಪಂಡ ಎಂಕ್ಲು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸಾರಿಗರದ ಸೈಲೆಂಟ್ ವರ್ಕರ್ ಎಂಕ್ಲು ವೇದಿಕೆ ಪಾತಿರ್ಲಿ ಕಮ್ಮಿ ದಾಲ ಇತ್ತಿನ ಬೇಲೆ ಅಂತಂದು ಬೋಪು ಆ ಒಂದು ಶಿಕ್ಷಣ ಮಾತ ಮಟ್ಟಲ ತಿಕ್ಕಿದ್ರೆ ಅಂಚನೆ ನಮ್ಮ ಎಂಕ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಲಮಲ್ಲ ಸಮಾಜ ಅರ್ಪಣೆ ಮಂತನಕಲ್ನ ಕೈತಲ್ಕೊಳ್ಳೋದು ಪಾತಿರ್ನ ಅಂಚಿನ ಅಕ್ಲೊಟ್ಟಿಗೆ ಕೆಲಸ ಮನ್ಪುನ ಎನ್ನ ಇಲ್ಲೇ ಪ್ರಾಡಿ ಕೊಂಜಿ ಅವಕಾಶ ತಿಕ್ಕಿದ್ರಂದು ಈ ಮುಖ್ಯನ ನಿಕಟ ಪನ್ಪೆ ಅಂಚದು ಪುನಗ ಈ ಮಂದಿರಡು 40 ವರ್ಷ ಅಧ್ಯಕ್ಷ ಆದ ಯಾನು ಕೆಲಸ ಮನ್ಪಡೋದಂಡ ಐತ ಮಾತ ಶಿಕ್ಷಣ ನಡೆದಲ್ಲ ಆತನ ಪಣೊಂದು ಬಹುಶಃ ಒಂಜಿ ವಿಷಯ ಪನ್ಪೆ ಯಾನು ಇಚ್ಚಿಗೆ ಪಾತೆರೆ ಬೊಪ್ಪುಜಿ ರಡ್ಡು ವಿಚಾರ ಉಂಡು ಕೊಂಡೆವರು ಸ್ವಾಮಿಲ್ನ ಒಂಜಿ ಸಂಸ್ಥಾನಗೆ ಯಾನು ನಮ್ಮ ಅಣ್ಣನ ಸೀತಾರಾಮ್ ಶೆಟ್ಟಿನೊಟ್ಟಿಗೆ ಪೋದಾನಾಗ ಹೆಂಗೆ ಬಾರಿ ಮಲ್ಲ ಒಂಜಿ ಅಲ್ಪ ಒಂಜಿ ಆರ್ನ ಒಂಜಿ ಕೆಲಸ ಬಂಡ ನಮ್ಮ ಮಾತ ತೂಪುನ ನಮ್ಮ ಈ ಅಯ್ಯಪ್ಪ ಮಂದಿರದ ಏರು ಭಕ್ತರುಲೆರ ಅಗಳು ಪೂರ ನಮ್ಮವ್ರ ಒಟ್ಟಿಗೆ ಪೋದು ಆಯ್ನ ಕನ್ನಡ ತೂನ ನನಗೆ ಗೊತ್ತಾವ ಏತ್ ಮಲ್ಲ ಒಂಜಿ ಬೇಲೆ ಮಂತಂದಲ್ಲೇರು ಪಂಡ ನಮ್ಮ ಸ್ವಾಮಿ ನಕ್ಕಲು ಹಿಂದೂ ಸಮಾಜದ ಭಾರಿ ಮಲ್ಲ ಶಕ್ತಿ ಆದುಲ್ಲೇರು ಅವು ಬಾಯಿಡು ಪಂಡ ಯಾರಂದು ಇನ್ನು ಒಂಜಿ ಒಂಜಿ 200 ಗೋ ಸಾಂಕದು ಬೇತೆ ಬೇತೆ ಆರ್ನ ಶಿಕ್ಷಣ ಸಂಸ್ಥೆ ಪಡು ಊಲ ಆಯ್ತು ಎಂಕಡೆ ಒಂದು ಸಾಧಾರಣ ಒಂದು ಅರ್ಧ ಗಂಟೆ ಆರು ಪಾತೇರ್ನಾಗ ಎಂಕ್ಲು ಆರು ಬಾರಿ ಮಲ್ಲ ಆನೆ ಅದು ಧಾರ್ಮಿಕ ಕ್ಷೇತ್ರದ ಬಾರಿ ಮಲ್ಲ ಆನೆ ಅದು ಎಂಕ್ಲು ಇಲ್ಲೇ ಪಿಜಿಲ್ನ ಕಲ್ಪ ತೂಜಿ ಬಹುಶಃ ಆರ್ನೊಂದು ಆಶೀರ್ವಾದ ಆರ್ನ ಸ್ಪರ್ಶ ನಂಗೆ ಏಪಲ ಉಪ್ಪಡ ಪನೊಂದು ಅಂಜನೆ ಎಂಕಲ್ನ ಹಿರಿಯರಾಯನ ಎನ್ನ ಮಾಮೂಲ್ಯರು ಇನಿ ಬಾರಿ ಒಂದು ಸಮಾಜ ಸೇವೆಡು ಬಾರಿ ಮಲ್ಲ ಪ್ರಗತಿ ಮಂತನಾರು ಪಂಚಾಯತ್ ಪಜೀರ್ ಪಂಚಾಯತ್ ಅಧ್ಯಕ್ಷ ಆದ ಪಡೋದು ಸತತ 25 ವರ್ಷ ಒಂಜಿ ಕಂಬಳದ ಆ ಪಾಣೆಲ ಕಂಬಳ ನಡಪಾದು ಅಂಜನೆ ಬೇತೆ ಬೇತೆ ಆರ್ನ ಭೂ ಅಭಿವೃದ್ಧಿ ಬ್ಯಾಂಕ್ ಅದು ಪಡು ಮಾತೇಟ್ಲ ಕೈ ಆಡ್ಸದು ಎಂಕಲ್ನ ಎನ್ಮನೂದು ವರ್ಷ ಇತಿಹಾಸ ಇತ್ತನ ಪಟ್ಟೋರಿ ತಾಯ ಉಳ್ಳಾಲ್ದಿ ದೇವಸ್ಥಾನ ಒಂಜಿ ಪ್ರಮುಖ ಐತ ವ್ಯಕ್ತಿ ಆದು ಐತ ಪ್ರಗತಿಡು ಅಂಜನೆ ಆರ್ನ ಇಲ್ಲ ಕೈತಲ್ಲ ಪಾಣೆದಲ್ಲ ಒಂಜಿ ಉಪ್ಪುನ ಒಂಜಿ ಬಂಟ ದೇವಸ್ಥಾನನು 7 ವರ್ಷ ಒಂಜಿ ನೇಮ ಒಂದು ನಾನೇನು ಪೊರ್ಲು ನಡಪಾದು ಐಕ್ ಬೋಡಪ್ಪನ ಎಂಚಿನ ಪರಿಕಾರ ಉಂಡು ಅವು ಇತ್ತೀಚೆಗೆ ಎಂಕ್ಲ ಒಂಜಿ 10-20 ಒಂದ ಒಂಜಿ ಭೂತೋಗು ಮನ್ಪುನ ಒಂಜಿ ತಲೆಮನಿ ಪಟ್ಟೆ ಅವಡು ಆರ್ನ ದೇವಸ್ಥಾನ ಆತನ ಒಂಜಿ ಭಾರಿ ಮಲಮಲ್ಲ ಕೆಲಸವನ್ನು ಮಂತದು ಒಂಜಿ ಹಿರಿಯ ಪ್ರಾಯಡು ಆ 83 ವರ್ಷ ಅಲ್ಲ ಆರ್ನ ಚೈತನ್ಯ ಕುಗ್ಗುದಿಜಿ ಅವು ಎಂಕ್ಲಿಗೆ ಮಾತೆರೆಗಳ ಪ್ರೇರಣೆ ಪಣೋದು ಮಾತೆರೆಗಳ ನಂಗೆ ದೇವರು ಶಕ್ತಿ ಕೊರಡು ನಮ್ಮ ಏಪಲ ನಮ್ಮ ಸಂಸಾರ ಉಂಡು ನಮ್ಮದೇ ಕೆಲಸ ಮಂತದಿಲ್ಲ ಆಂಡಲ ಸಮಾಜ ಕಂದೆರ್ತದೆ ಮಾತೆರಲ್ಲ ನಮ್ಮ ಒಂಜಿ ಎಂಚಿನ ನಮ್ಮ ಬೆನ್ಪ ನಮ್ಮಡ ಒಂಜಿ ದೇವರು ನಂಗೆ ಒಂಜಿ ಶಕ್ತಿ ಕೊರದು ನಮ್ಮಡವಂತೆ ಎಂಚಿನ ನಮ್ಮ ಸಂಪತ್ತು ಉತ್ಪತ್ತಿ ಅಪ್ಪನ ಐನ್ನ ಸಮಾಜಕ್ಕಂತೆ ಕೊರ್ಕ ನಮ್ಮ ಮಾತೆರಡ ಆ ಇಚ್ಛಾಶಕ್ತಿ ಪಡು ಮಾತೆರಲ್ಲ ಈ ಊರ್ದಾಕ್ಲಿ ಈ ಒಂಜಿ ಅಯ್ಯಪ್ಪ ಮಂದಿರ ಬಾರಿ ಪೊರ್ಲುಡಾತನು ನೇಕ್ ಮಾತೆರಲ್ಲ ಸಾಕಾರಿತ ಈ ವೇದಿಕೆ ಹಿಡಿತ ನಕ್ಲು ಮಾತ ಗಣ್ಯ ವ್ಯಕ್ತಿಲು ಮಲ್ಲ ಮಟ್ಟಲು ಕೊಡ್ತೀರಿ ಇನಿ ರವಿಶಂಕರ್ ಶೆಟ್ಟರ್ ಅದಕ್ಕೂ ಎನ್ನ ಬಾರಿ ಎಂಗೆ ಒಂಜಿ ಮಾರ್ಗದರ್ಶನ ಮನ್ಪುನಾರು ಆರ್ಲ ಚಕ್ಕ ಬತ್ತದ ಬಂಡೀರಿ ಏತು ಕೊರಡು ಬಂಡೀರಿ ಅಂಡ ಏತು ಬರೇ ಹೊಡೆದು ಬಂಡೀರಿ ಯಾನು ಖಂಡಿತ 5 ಲಕ್ಷ ಕೊರ್ಪುಂಡಲ್ಲ 5 ಲಕ್ಷ ಬರಿಪೇರೆ ಹತ್ರ 10 ಲಕ್ಷ ಕೊರಲು ಬರಿಪೇರೆ ಹೆಂಗೆ ಗೊತ್ತುಂಡು ಅಂಚಿನ ವ್ಯಕ್ತಿ ಯಾರು ಐಕ್ಯ ಯಾವಣ್ಣ ಇರಗಿ ಏತು ಮನಸ್ಸು ದೇವರು ಕೊರ್ತ ಅಯ್ಯಪ್ಪ ಕೊರ್ತಾರೆ ಆತಿ ಬರಲಿಲ್ಲ ಯಾನು ಈರಡಿ ಏತು ಕೊರೋಡು ಪನ್ಪುಜಿ ದಯಪಂಡ ಅವ್ರ ಕೊರ್ಪೇಂದು ಬಂಡ ದೇತೋ ನಕ್ಲು ನಮ್ಮ ಹತ್ತು ನಂಗೆ ನಮ್ಮ ಸ್ವಾಭಿಮಾನದ ಬದುಕು ನಮ್ಮಡ ಇನಿ ಸಮಾಜಡಿ ಮಲ್ಲ ಸಂಪತ್ತು ಬಂಡ ಜನಕ್ಕನ ಪ್ರೀತಿ ಆ ಪ್ರೀತಿ ಇತ್ತಂಡ ನಂಗೆ ದಾಲ ಮನ್ಪುಲಿ ಯಾನು 85 ಈ ಮಂದಿರ ಕಟ್ನಾಗ ನಾಮದೇಶನ ನಿಲ್ಲಿತ್ತಿದ್ದೆ ಎಂಗ್ಲು ಧಾರ್ಮಿಕ ಕ್ಷೇತ್ರಡು ಬಾರಿ ಬೇಲೆ ಮಂತನಾರು ಗುಡ್ಡದಾರು ಅವಾಗ ಇತ್ತೆ DC ಅದು ರಿಟೈರ್ಡ್ ಅನ್ನ ಆಟು ಶಾಂಬಟ್ಲ ಬತ್ತಿದ್ದೇರಿ ಎಂಗ್ಲ ನರಿಂಗಾನ ನಚ್ಚೆ ಇಲ್ಲದ ಕೈತಲ್ಲಾರು ಆರ್ಲ ಬತ್ತದು ಈ ಒಂಜಿ ನೇಟು 85 ನಿಮಿಷ ಈ ಒಂಜಿ ಮುಲ್ಪ ಮಂದಿರ ಕಟ್ನಾಗ ಅಕ್ಲ ಬೈದೀರಿ ಆರಾಪಗೆ ನಡು ಒಂಜಿ ಪಾತೆರೆ ಬಂಡೀರಿ ನಂಗೆ ಸಂಪತ್ತು ಬಂಡ ಜನಕ್ಕಲ್ನ ಆ ಸಂಪತ್ತು ಜನಕ್ಕಲ್ ನಮ್ಮ ಕೈತಲ್ಲಿ ಇತ್ತಿನ ನಂಗೆ ಅವು ಸಂಪತ್ತು ತನ್ನಾತಿಗೆ ಬರ್ಪುಂಡು ನಮ್ಮ ದುಡ್ಡುಗೆ ನೋಡು ಅಲಜ್ಜಿಂದು ಆಯ್ನಾತ ನಿಕ್ಲ ಮಂದಿರಗೆ ಜನಕ್ಕಲ್ ಬರ್ಪುಲೆಗ ಮನ್ಪುಲಿ ಅವಾಗ ಅವೇ ಸಂಪತ್ತು ಬಂದಿರು ಅವು ಸತ್ಯ ಇನಿ ಅವು ಒಂಜಿ ಈ 35 ವರ್ಷ ಕುಡ್ದು ಬತ್ತನು 4 ವರ್ಷಕ್ಕೆ ತುಂಬ ಬಾರಿ ಪೊರ್ಲುಡು ಒಂಜಿ ಮಂದಿರ ಅವಡಂಡ ಮಾತಿರಲ್ಲ 2 ಲಕ್ಷ 3 ಲಕ್ಷ ಸರ್ಕಾರದ ಅದು ಕೊಡು 10-15 ಲಕ್ಷ ಮಾತ ಮಟ್ಟೆಲ್ಲ ಕೊಡ್ತೀರಿ ಒಂಜಿ ಎಡ್ಡೆ ರೀತಿ ಒಂಜಿ 5 ವರ್ಷ ವೃತಾಚಾರ್ಯ ಮಂತದ್ದು ರಡ್ಡು ಪೊರ್ತು ದೇವರಿಗೆ ಕೈ ಮುಗಿದು ಮುಲ್ಪ ತರೆಕ ಮೇಕ ಮೀದು ಆಯ್ತು ಒಂಜಿ ಕೈ ಮುಗಿಪುನ ಒಂಜಿ ಅವಕಾಶ ಎಲ್ಲ ತಿಕ್ಕೊಂಡು ಇತ್ತಲ ಎಂಕ್ಲು 3 ಜನ ಅಲ್ಲ ಗುರುಸ್ವಾಮಿ ನಕ್ಲು ಎಂಕ್ಲೊಟ್ಟಿಗೆ ಮಂದಿರಾಣೆ
ಎಂಗಳೊಟ್ಟಿಗೆ ಬೇಲೆ ಮಂತ್ರನಾರುಳ್ಳಿಲ್ಲ ಅಪ್ಪ ಒಂಜಿ ಎಲೆನ್ಮ ಜನ ಇತ್ತಾನೆ ತೊಲೆ ಎಂಗ್ಲಿ ಜಗನ್ನಾಥ ಸ್ವಾಮಿ ಉಳ್ಳೇರಿ ನಿತ್ಯ ನಿರಂತರ ಪೂಜೆ ಮನ್ಪನ ಅಂಚೆ ರಾಮಕೃಷ್ಣರು ಉಳ್ಳೇರಿ ಅರ್ನ ಮೆಗ್ಗಿಲ ಬಾರಿ ವರ್ಷ ಪೂಜೆ ಮಂತೇರಿ ಇತ್ಯಾರು ಕುತ್ತಾರು ಬದುಕುಳ್ಳದೇರಿ ಎಷ್ಟು ಮಸ್ತ್ ಜಂತ ಇಲ್ಲಿ ಮಲ್ಲ ನುಂಡು ನನ್ನ ದುಂಬುಗು ಎಂಕ್ಲೆ ಒಂಜಿ ಎಂಚ ಈ ಅಯ್ಯಪ್ಪ ಮಂದಿರ ಬುಲೆಂಡು ಐಟ್ ಏರ್ ಮಾತ ಬೆಂತಿರಿ ಐತೆ ಒಂಜಿ ಬೂಕೆ ಮನ್ಪುವ ಒಂಜಿ ಪುಸ್ತಕನೆ ಮಂತದು ಒಂಜಿ ವ್ಯಕ್ತಿ ಪರಿಚಯ ಮನ್ಪುವ ಸಮಾಜಡ್ ಮಾತೆರೆಲ್ಲ ಕೊಡುಗೆ ಪಾಡಿ ನಿಗಲು ನಿತ್ಯ ನಿರಂತರ ಬರೋಡು ಇಡಿ ಒಂದು ಈ ಅಯ್ಯಪ್ಪ ಮಂದಿರ ಆದು 9 ತಿಂಗಳು ನಿರಂತರ ತಿಂಗಳು 5 ಸರ್ತಿ ಅನ್ನದಾನ ಬಾತನು ಮಂತಿತ್ತ ಆಂಡ ಕೊರೋನೋಡ್ದು ಅದರ ಮುಂತನು ಇತ್ತ ಪಿರ ನಮ್ಮ ಪ್ರತಿ ಸಂಕ್ರಾಂತಿಲ ಪ್ರತಿ ಶನಿವಾರಲ ನಿರಂತರ ಒಂಜಿ ಅನ್ನದಾನ ಮನ್ಪೊಂದು ಪನೊಂದುಲ್ಲೇರು 48 ದಿನಲ ಈ ಕ್ಷೇತ್ರಡು ನಿತ್ಯ ನಿರಂತರ ಒಂಜಿ ಮಸ್ತ್ ಜನ ಅನ್ನದಾನ ಮನ್ಪದ ಎಂಕ್ಲೆಗೆ ಮಾತ ಮುಲ್ಪದ ಪೊಂಜನಕಲ್ನ ಹಿಡಿದ ಹತ್ರ ಮಲ್ಲ ಎಂಗ್ಲ ಮಹಿಳಾ ಒಂಜಿ ಶಕ್ತಿ ಬಂಡ ಬಾರಿ ಮಲ್ಲ ಶಕ್ತಿ 48 ದಿನಲ ತೆಲ್ತು ಮಾತೇರೆಗ್ಲ ಬತ್ತನ ದೂರೋಡ್ದು ಅತಿಥನ ಅಕ್ಲೆಗೆ ಇರೇಟ್ ಮನಸ್ಸು ಮಾಡ್ದು ಅಕ್ಲೆ ಇರೋದಕ್ಕೆ ಬಿಡಂದೆ ಬಾರಿ ತೆಲ್ತದು ನಲ್ತದು ಅಕ್ಲೇನು ಕಡಪುರ್ದು ಅಕ್ಲೆ ಎಂಕ್ಲೆ ಸಭಾಸ್ಗಿರಿ ಬರ್ತೇನೆ ನಿಕ್ಲು ಬಾರಿ ಪೊರುಳು ಎಂಕ್ಲೆಗೆ ಆತಿಥ್ಯ ಮಂತಾರ ಮಂಡದು ಅಂಚಿನ ಒಂಜಿ ಮಹಿಳಾ ಒಂಜಿ ಮಲ್ಲ ಗುಂಪು ಎಂಕ್ಲೆಗೆ ಅಯ್ಯಪ್ಪ ಮಂದಿರಗೆ ಶಕ್ತಿ ಆದುಂಡು ನಿಕ್ಲು ನಲ್ಲ ನಿಕ್ಲೆಡ್ದೆ ಈ ಮಂದಿರದ ಒಂಜಿ ಮಲ್ಲ ಶಕ್ತಿ ಬಂಡೊಂದು ಎನ್ನ ರಡ್ಡು ಪಾತೆರನು ಅಂತ ಸ್ವಾಮಿಯೇ ಶರಣಮಯ್ಯಪ್ಪ ಮಾಡ್ತೇವೆ. ಎಲ್ಲ ಭಗವದ್ಭಕ್ತರು ಎದ್ದು ನಿಂತು ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅವರು ನಾಗಮಂಡಲವನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹೀಗೂ ನಾಗಮಂಡಲವನ್ನು ಮಾಡಬಹುದು ಅಂತೇಳಿ ಒಂದು ತೋರಿಸಿಕೊಟ್ಟವರು ಶ್ರೀಯುತ ರವಿಶಂಕರ್ ಸರ್ ಅವರು ನಮ್ಮ ಕಾರಿಗೆ ಹೋಗೊಟ್ಟು ಬೆಂಗಳೂರಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ದೀಪ ಪ್ರಜ್ವಲನೆ ಮಾಡಿದ್ದಾರೆ. ಇದೀಗ ಒಂದು 2 ಶುಭಾಶಯದ ನುಡಿಗಳನ್ನ ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಶ್ರೀನಿವಾಸ್ ಶೆಟ್ಟರ ಅವರ ನಾನು ಹೆಸರು ತಗೊಳ್ಳಿಲ್ಲ ಕೊನೆಗೆ, ಯಾಕೆಂದರೆ ನಾನು ಕಾರ್ಯಕ್ರಮಕ್ಕೆ ಬರುವುದೇ ಅವರಿಗೋಸ್ಕರ. ಈ ನಾನು ಅವರದ್ದು ಸಾಧಾರಣ 35 ವರ್ಷಗಳಿಂದ ರಾಜಕೀಯದಲ್ಲಿರುವಾಗ, ಹೌದು, ನಾವು ಜೊತೆಯಲ್ಲೇ ರಾಜಕೀಯದಲ್ಲಿರುವಾಗ ನಾವು ಜನತಾ ಪಾರ್ಟಿ, ನಮ್ಮ ಕಾಜವರು ಅವರ ಸ್ನೇಹಿತರು ರಾಮಯ್ಯ ನಾಯ್ಕರು ಅಂತಿದ್ದರು. ನಾವೆಲ್ಲ ಆಗ ಜೊತೆಯಲ್ಲಿದ್ದವರು. ಆ ರಾಮಯ್ಯ ನಾಯ್ಕರೊಟ್ಟಿಗೆ ಜೊತೆಯಲ್ಲಿ ನಾನು ಭಾಳ ಆ್ಯಕ್ಟಿವ್ ಆಗಿದೆ. ಮತ್ತು ರಾಜಕೀಯದ ತುಂಬ ನೋಡಿದ್ದೇನೆ. ಈಗ ರಾಜಕೀಯ ಬೇಡ ಅಂತ, ಇದಕ್ಕಿಂತ ಇದು ಧಾರ್ಮಿಕ ಕ್ಷೇತ್ರ ಒಳ್ಳೆಯದಂತ ಅನಿಸ್ತದೆ. ಈಗಿನ ರಾಜಕೀಯ ನೋಡುವಾಗ ಅಂತೂ ಬೇಗ ಬೇಡ ಅಂತ ಅನಿಸ್ತದೆ. ಹಾಗಾಗಿ ಇದರಲ್ಲಿ ತೃಪ್ತಿ ಇದೆ ಸ್ವಲ್ಪ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಅವರು ಕರೆದರು ಮೊನ್ನೆ, ಅದಕ್ಕೋಸ್ಕರ ನಿನ್ನೆ ರಾತ್ರಿ ಫ್ಲೈಟಲ್ಲಿ ಬಂದೆ. ಅದು ಹೇಳಿ ಸತ್ಯ. ಹಾಗೆ ಈ ಸಮಾರಂಭದಲ್ಲಿ ಅವರು ನಮ್ಮನ್ನು ದೀಪ ಉಜ್ವಲನೆ ಮಾಡಲಿಕ್ಕೆ ಆ ಶ್ರೀನಿವಾಸ ಶೆಟ್ಟರಿಂದ ಅಯ್ಯಪ್ಪ ಸ್ವಾಮಿದ್ದು ನನಗೆ ಸಂಪರ್ಕ. ಮೊದಲು ನನಗೆ ಸಂಪರ್ಕ ಶ್ರೀನಿವಾಸ ಶೆಟ್ಟರದು. ಆಮೇಲೆ ದೇವರ ಸಂಬಂಧ ಇದೆ. ಅಯ್ಯಪ್ಪ ಸ್ವಾಮಿ ಅದನ್ನು ಕೇಳಿಲ್ಲ ಅಂತ ಹೇಳಿಲ್ಲ. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ನನಗೆ ಸಂಬಂಧ ಅವರಿಂದಾಗಿ. ಯಾಕಂದರೆ ಪ್ರಾರಂಭದಲ್ಲಿ ನಾನು ಅವರು ಮತ್ತು ಈ ನಮ್ಮ ಮಾಸ್ಟರ್ ಇಲ್ಲಿದ್ದವರು ಯಾವತ್ತು ನಮ್ಮನ್ನು ಇಲ್ಲಿ ಕರೀತಾ ಇದ್ದರು. ನಾನು ಪ್ರತಿಯೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಬರ್ತಿದ್ದೆ. ಆ ಗುರುಸ್ವಾಮಿಗಳು ಇರ್ತಿದ್ರು, ಅವರ ಜೊತೆಯಲ್ಲಿ ನಾನು ಯಾವತ್ತು ಒಡನಾಡಿ ತೆಗೆದುಕೊಂಡಿದ್ದೆ. ದೇವರ ಕೆಲಸ ಮಾಡೋದು ಭಾಳ ಕೀಟ ಇದೆ. ದೇವರ ಕೆಲಸ ಮಾಡೋದು ಅದೊಂದು ಯೋಗ, ರಾಜಕೀಯ ಯೋಗ ಅಲ್ಲ. ನಾನು ರಾಜಕೀಯದಲ್ಲಿ ಏನು ಆಗಿಲ್ಲ ಅಂತೇಳಿ ಹೇಳೋದಲ್ಲ. ನಾನು ರಾಜಕೀಯದಲ್ಲಿ ಏನೋ ನಾವು ನೋಡಿದ್ದೇವೆ ಭಾಳಷ್ಟು. ಅವರಿಗೆ ಗೊತ್ತು. ನಾನು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದೆ ಪಿ ಶಂಕರ್ ಒಟ್ಟಿಗೆ. ದೇವೇಗೌಡರು ಪ್ರೆಸಿಡೆಂಟ್ ಆಗಿರೋ ಜನರಲ್ ಸೆಕ್ರೆಟರಿ ನಾನು, ಸಿದ್ದರಾಮಯ್ಯನವರಲ್ಲಿ ಜನರಲ್ ಸೆಕ್ರೆಟರೀಸ್ ನಾನು ನೋಡಿದ್ದೆ ನಾನು. ಆದರೆ ಅದರಲ್ಲಿ ಅದೊಂದು ಒಂಥರ ದಾಸತ್ವ. ಮನುಷ್ಯನ ದಾಸನಾಗಲಿಕ್ಕೆ ಒಂದು ಸ್ವಲ್ಪ ಮುಜುಗರ, ದೇವರ ದಾಸ ಆಗಲಿಕ್ಕೆ ಭಾಳ ಸಂತೋಷ. ಈ ಸಂದರ್ಭದಲ್ಲಿ ದೇವರ ದಾಸನಾಗಿ ನಾನು ಇಲ್ಲಿ ಬರುವುದು, ಅಯ್ಯಪ್ಪ ಆಗಲಿ ಅಣ್ಣಪ್ಪ ಆಗಲಿ ಹಾಗೆ ಅವ್ರು ಹೇಳಿದಂತೆ ಏನೋ ಒಂದು ದೇವರ ಕಾರ್ಯಕ್ರಮ. ಆ ಒಂದು ಸಲ MLA ಸೀಟ್ ಸಿಕ್ತು ನನಗೆ.
ಬೆಂಗಳೂರಲ್ಲಿ ಜನತಾದಳದಿಂದ ಕಾಂಗ್ರೆಸ್ಗೆ ಹೋದೆವು. ಹಾಗೆ MP ಪ್ರಕಾಶ್ ಉಪಮಂತ್ರಿಗಳನ್ನ ಮುಖ್ಯಮಂತ್ರಿ ಕರ್ಕೊಂಡು ಹೋದೆ ನಾನು. ಅವರು BJPಗೆ ಹೋಗುವಂತ ನಾನು ಕರ್ಕೊಂಡೋಗಿ ಕಾಂಗ್ರೆಸ್ ಸೇರಿಸಿದೆ. ಹಾಗೆ ಒಂದು ಸೀಟ್ ಕೊಟ್ಟರು. ಅದು ಯಾವುದೋ ಕಾರಣಾಂತರ ಮತ್ತೆ ನನಗೆ ರಾಜಕೀಯ ಬೇಡ ಅಂತಾಯಿತು. ಆಗ ಪ್ರಾರಂಭ ಮಾಡಿದವ ನಮ್ಮ ದೈವ ಅಣ್ಣಪ್ಪ ಸ್ವಾಮಿ ಅಂತ, ನನ್ನ ಮಂಗ್ಲಿಮಾರ್ ಅಣ್ಣಪ್ಪ ಸ್ವಾಮಿ ಅಂತೇಳಿ. ಅಲ್ಲಿ ಪ್ರಶ್ನೆ ಚಿಂತನೆ ಮಾಡುವಾಗ ನನ್ನ ತಂದೆ ಅದರ ದೈವದ ಗಡಿ ಹಿಡಿದವರು 70 ವರ್ಷದಿಂದ. ಅದೊಂದು ಯಾವುದೋ ಕಾರಣ ಮುಚ್ಚುವುದ ಸಂದರ್ಭದಲ್ಲಿ ಆ ಪ್ರಶ್ನೆ ಚಿಂತನೆ ಮಾಡಿ ಊರವರಿಗೆ ತೊಂದರೆ. ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದವ. ನಾನು ಆ ದಿವಸ ಬಂದಿದ್ದೆ, ಜನ ಊರಿನವರೆಲ್ಲ ಕರೆದಾಗ ಅಲ್ಲಿ ನಿಮ್ಮ ಕೈಯಲ್ಲಿ ಆಗ್ತದೆ ಅಂತ ಹೇಳುವಾಗ ಅದು ನೋಡೋಣ ದೇವರ ಕೆಲಸ ಅಂತ ಪ್ರಾರಂಭ ಮಾಡಿ ಇವತ್ತಿಗೊಂದು 65 ದೇವಸ್ಥಾನಗಳು ನಾನು ಸಣ್ಣ ಪುಟ್ಟದೆಲ್ಲ ಸೇರಿ ನನ್ನ ಕೈಯಲ್ಲಿ ಆಗಿದೆ. ನಾನು ಯಾರ ತಗೊಂಡು ದೇವರು ಮಾಡಿಸಿದ್ದು. ಇದು ಜಂಬದ ಮಾತಲ್ಲ, ಅಥವಾ ನಾನು ದೇವಸ್ಥಾನ ಕಟ್ಟಿದ್ದು ಡಿಗ್ರಿಯೂ ಅಲ್ಲ, ಅಥವಾ ನಮ್ಮ ರಾಜಕೀಯ ಹುದ್ದೆನೂ ಅಲ್ಲ. ಅದು ದೇವರ ಭಕ್ತನಾಗಿ ಮಾಡಿದ್ದೇನೆ. ಇವತ್ತಿಗೂ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇನೆ. ಈ ಸಂದರ್ಭಕ್ಕೂ ನಾನು ಬಂದದ್ದು ಅಯ್ಯಪ್ಪನ ಭಕ್ತಿ ಮತ್ತು ಶ್ರೀನಿವಾಸ ಶೆಟ್ಟರ ಪ್ರೀತಿ. ನಿಮ್ಮನ್ನೆಲ್ಲ ಇಲ್ಲ ಅಲ್ಲಿ ಬರುವಾಗ ಎಲ್ಲರನ್ನು ಬಿಟ್ಟಾಗ ಆ ಪ್ರೀತಿಯಲ್ಲಿ ನನಗೆ ದೇವರು ಈ ಕೊಟ್ಟಿದ್ದಾನೆ, ಈ ಸಂದರ್ಭ ವಿಶೇಷ ಅವಕಾಶ ಕೊಟ್ಟಿದ್ದಾನೆ. ಅದರಲ್ಲಿ ತುಂಬ ಥರದ ಜನರನ್ನು ನೋಡ್ತೇವೆ ನಾವು. ಶ್ರೀನಿವಾಸ ಶೆಟ್ಟರು ಮೊನ್ನೆವರೆಗೆ ಕರೆ ಸಲ ಬರುವಾಗ ಸ್ವಲ್ಪ ಕಾಂಗ್ರೆಸ್ನವರು ಇರ್ತಿದ್ರು, ಈಗ ಸ್ವಲ್ಪ BJP ಅವರು ಕಾಣ್ತಾರೆ. ಅದರಲ್ಲಿ ವ್ಯತ್ಯಾಸಗಳೆಲ್ಲ ಆಗ್ತವೆ. ಆದರೆ ಎಲ್ಲ BJP ಕಾಂಗ್ರೆಸ್ ಯಾವುದಕ್ಕೂ ಭಕ್ತಿಗೆ ಅದಕ್ಕೆ ಸಂಬಂಧ ಇಲ್ಲ. ಭಕ್ತಿ ಬೇರೆಯೇ. ಅದಕ್ಕೆ ನಾವು ರಾಜಕೀಯವನ್ನು ಭಕ್ತಿಗೆ ಇದಕ್ಕೆ ತರಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ನಾನು ನೋಡಿದ್ದೇನೆ ಈಗಿನ ಕಾಲದಲ್ಲಿ ಶರಣ್ ಬೊಂಪಲವರೇ, ನಾನೀಗ ಇದನ್ನು ಆರ್ಗಕ್ಕೆ ಹೋಗಿ ಈಗ ಇನ್ನೂ 2 ಕಾರ್ಯಕ್ರಮ ಹೋಗ್ಲಿಕ್ಕಿದೆ ನನಗೆ ಕೂಡ. ನಾನೇನು ಅಲ್ಲ ಈಗ ರಾಜಕೀಯದಲ್ಲಿ ಅದಕ್ಕೆ ಧಾರ್ಮಿಕ ಇದೆ. ಅದಲ್ಲಿ ಹೋಗಿ ಬೇಸರ ಆಗೋದಂದರೆ ಸಭಾ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಕೂಡ ರಾಜಕೀಯ ಬರ್ತಾ ಇದೆ. ಯಾವುದೇ ಧರ್ಮ ಇರಲಿ, ನಾನು ಆ ಧರ್ಮದ ಬಗ್ಗೆ ಹೇಳೋದಿಲ್ಲ. ಅವರು ಮಾತಾಡುವಾಗಲೂ ತಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ನಾನು ಇದು ರಾಜಕೀಯ. ಆ ರಾಜಕೀಯ ಅದು ಮಿಶ್ರಿತ ಆದರೆ ನನ್ನ ಲೆಕ್ಕದಲ್ಲಿ ಅದು ಒಳ್ಳೆಯದಲ್ಲ. ಯಾವುದೇ ಪಕ್ಷ ಆಗಲಿ, ಯಾವುದೇ ಇರಲಿ. ಧರ್ಮ ನಾನು ಹಿಂದೂ, ನಾನು ಅಪ್ಪಟ ಹಿಂದೂ, ಅದರಲ್ಲಿ ಮತ್ತೆ ಮಾತಿಲ್ಲ. ಆದರೆ ನಾನು ಅದನ್ನು ಮತ್ತೊಂದು ಧರ್ಮಕ್ಕೆ ಕಂಪೇರ್ ಮಾಡಿ ಅಥವಾ ಅದಕ್ಕೆ ಹೋಗುವುದಿಲ್ಲ. ನಾನು ಧರ್ಮ ಎಲ್ಲದು ಒಳ್ಳೆಯದು, ವ್ಯಕ್ತಿಗಳು ತಪ್ಪು. ಧರ್ಮ ನನಗೆ ಗೊತ್ತಿಲ್ಲ. ನಾನು ಬೇರೆ ಬಗ್ಗೆ ಧರ್ಮದ ಬಗ್ಗೆ ನನಗೆ, ನನ್ನ ಧರ್ಮದ ಬಗ್ಗೆ ನನಗೆ ಗೊತ್ತಿದೆ. ಈಗ ಹೆಚ್ಚಿಗೆ ನಾವು ಮಾತಾಡೋದು ವಿವೇಕಾನಂದ ಮತ್ತು ನಮ್ಮ ಭಗವದ್ಗೀತೆಯ ಬಗ್ಗೆ ಮಾತಾಡ್ತೀವಿ. ಶ್ರೀಕೃಷ್ಣ ಪರಮಾತ್ಮ ನೋಡಿದ ಈಗ ಅದನ್ನೇ ನಾವು, ಅದೀಗ ನಡೀತಾ ಇರೋದು ಕೂಡ ಅದೇ. ವಿವೇಕಾನಂದರು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಿದ್ರೆ, ನೀವು ಮಾತಾಡಲಿಕ್ಕಿದ್ದೀರಿ. ಈ 2 ವಿಚಾರಗಳು ಎಲ್ಲ ಕಡೆ ಕಾಣ್ತಾ ಇರೋದು. ಒಂದು ಶ್ರೀಕೃಷ್ಣ ಪರಮಾತ್ಮ, ಅದು ಯಾಕೆ ಅದೇನಾಯಿತು, ಅದು ಇಲ್ಲದಿದ್ದರೆ ಅದನ್ನು ನೋಡುವಾಗ ನಮ್ಮ ಮೈ ರೋಮಾಂಚನ ಆಗ್ತದೆ. ಅದನ್ನು ಕೇಳುವಾಗ ಅಂಥ ಒಂದು ದೇವರು ಕೂಡ ನಾವು ಇದ್ದ ಅಲ್ಲ ನಮ್ಮಲ್ಲಿ, ನಮ್ಮ ಧರ್ಮದಲ್ಲಿದ್ದ ಅಂತ ನಾವು ಅದರ ಬಗ್ಗೆ ನಾವು ಯಾವತ್ತೂ ಹೆಮ್ಮೆ ಪಡುವಂಥ ವಿಚಾರಗಳು. ಆದರೆ ನನ್ನದೊಂದು ಇನ್ನೊಂದು ಧರ್ಮವನ್ನು ನಾನು ಮುದ್ರಿಸಲಿಕ್ಕೆ ಹೋಗೋದಿಲ್ಲ. ಧರ್ಮ ಅವರವರ ಧರ್ಮ. ವ್ಯಕ್ತಿ ತಪ್ಪು ಮಾಡಿದೆ ಅಂತ ಹೇಳುವಂಥ ಒಂದು ನಾವು ನೋಡಿದ್ದೇವೆ, ನಾವು ಹೇಳ್ತೇವೆ. ಇವತ್ತು ನಾವು ಫಂಕ್ಷನಲ್ಲಿ ನಾನು ರಾಜೇಶ್ ನಾಯಕರು ಒಟ್ಟಿಗೆ ಇದ್ದೇವೆ, ನಮ್ಮ MLA. ಹಾಗೆ ನಾನು ಇನ್ನೊಂದು ಜಾಸ್ತಿ ನಾನು ಕೂಡ ರಾಜಕೀಯ ಆಗ್ತದೆ ಮಾತಾಡಿದೆ. ರಾಜಕೀಯ ಬೇಡ ಅಂತೇಳಿ ಇಲ್ಲಿ ಬಂದದ್ದು. ನನಗೆ ಈ ಸಂದರ್ಭದಲ್ಲಿ ಕರೆಸಿ ನಿಮ್ಮ ಎಲ್ಲರ ಎದುರಿಗೆ ನಮ್ಮ ಕಾಜವರಿಗೆ ಸನ್ಮಾನ ಮಾಡುವಾಗ ನಾನು ಇಲ್ಲ. ನಾವು ಅವರ ಬಗ್ಗೆ ನಮ್ಮ ರಾಮಯ್ಯ ನಾಯ್ಕರ್ ಅಂತ ಇಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದರು. ಅದೆಲ್ಲ ಕಾಲ, ಆ ಕಾಲದೊಂದು ಬೇರೆ, ಅವ್ರದ್ದೊಂದು ಇದೇ ಬೇರೆ. ಅಂಥವ್ರನ್ನೆಲ್ಲ ನಾವು ಯಾವ ಎಣಿಸ್ಕೊಳ್ಬೇಕು. ತೀರ್ಕೊಂಡ್ರು ಅವರು, ಅವರ ಸ್ನೇಹಿತರು ಅವರು. ನಾವು ರಾಮಯ್ಯ ನಾಯಕರದೊಂದು ಕಾರ್ಯಕ್ರಮ ಮಾಡಿದ್ದೆ ನಾನು. ನಮ್ಮದೊಂದು ವೇದಿಕೆ ಇದೆ ಸ್ವಾಮಿಗಳೇ, ಮಹಾತ್ಮ ಗಾಂಧಿ ಶಾಂತಿ ಸೌಹಾರ್ದ ವೇದಿಕೆ ಅಂತ ಒಂದು ಮಾಡಿಕೊಂಡಿದ್ದೇನೆ ನಾನು. ಭಾಳ ವರ್ಷ ಆಯ್ತು ಅದು ಮಾಡಿ. ಅದೇ 2006ರಲ್ಲಿ ಅದು MP ಪ್ರಕಾಶ್ ಸಂಚಾಲಕ, ನಾನು ಅಧ್ಯಕ್ಷ, ನಾನೇ ಅದು ಫೌಂಡರ್ ಪ್ರೆಸಿಡೆಂಟ್ ಮಾಡಿ ಪ್ರತಿ ವರ್ಷ ಒಂದು 2 ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಮಂಗಳೂರಲ್ಲಿ ಕೂಡ ತುಂಬ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಕೊನೆ ಕಾರ್ಯಕ್ರಮ ಅಂದರೆ ರಾಮಯ್ಯ ನಾಯಕರ ನೆನಪು ಅಂತ ಒಂದು ಕಾರ್ಯಕ್ರಮ ಮಾಡಿಸಿದೆ ನಾನು. ಅವನು ಮತ್ತು ಮಹಿಮಾಗಿಟ್ಟಿರೋದಂಥ ಅದೆಲ್ಲ ಶ್ರೀನಿವಾಸ ಶೆಟ್ಟರೆಲ್ಲ ತುಂಬ ಜನರೆಲ್ಲ ಬಂದಿದ್ದು, ನಾವು ಭಾಳ ಜನ ಆಗಿತ್ತು. ಆ ಸಂದರ್ಭದಲ್ಲಿ ಕಾಜಿಯವರು ಬಂದಿದ್ದರು. ಬಂದವರಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಅಯ್ಯಪ್ಪನ ನಮಗೂ ಆಗಾಗ ಬರುವ ಅವನ ಅವಕಾಶ ಕಲ್ಪಿಸಿಕೊಡ್ಲಿ. ದೇವರದು ಯಾವ ದೇವರು ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿದ್ರು ಅವರ ಆಶೀರ್ವಾದ ಕಡಿಮೆ ಅಲ್ಲ ಅಂತ ನನಗೆ. ಯಾಕಂದರೆ ನಾನೇ ದೈವಗಳು, ನಮ್ಮಲ್ಲಿ ದೈವಾರಾಧನೆ, ಕಲ್ಲೊಟ್ಟಿ, ಮಂಜುಲ್ಲಿ, ಕೊರಗಜ್ಜೆ, ಪ್ರತಿಯೊಂದು ದೇವರ ಹತ್ರ ಕೂಡ ಹೋಗ್ತೇನೆ. ಅಲ್ಲಿ ಹೋಗುವಾಗ ಏನೋ ಒಂದು ಮನಸ್ಸು ಎಷ್ಟೇ ತೊಂದರೆ ಬರ್ತದೆ, ತೊಂದರೆ ದೇವರು ಪರಿಹಾರ ಮಾಡ್ತಾರೆ. ನಾನು ಈಗ ದೇವರ ಹತ್ರ ಕೂಡ ನನ್ನ ಪರಿಹಾರ ತೊಂದರೆ ಮಾಡಲಿಕ್ಕೆ ಇಲ್ಲ. ನನಗೆ ತೊಂದರೆಯಲ್ಲಿ ಈಗಲೂ ಇದ್ದೇನೆ, ಈಗಲೂ ನನ್ನ ತಲೆಯಲ್ಲಿ ಬೇರೆನೇ ಇದೆ, ಅದು ಇರ್ತದೆ. ಆದರೆ ಒಂದು ತೃಪ್ತಿ ಇರ್ತದೆ, ಒಂದು ಧೈರ್ಯ ಇರ್ತದೆ ಹಿಂದಿನಿಂದ. ಆ ಧೈರ್ಯ ನಮ್ಮಲ್ಲಿ ಎಲ್ಲದೂ ಇದೆ, ನಮ್ಮ ಧರ್ಮದಲ್ಲಿ ಇರಲಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಇನ್ನೊಂದು ಸಲ ನನಗೆ ಬರೋ ಯೋಗ ಎಲ್ಲರೂ ನಿಮ್ಮಲ್ಲಿ ಬರುವ ಯೋಗ ಕೊಡಿಸಲಿ ಅಂತ ಹೇಳಿಬಿಟ್ಟು ನಾನು ಎಲ್ರಿಗೂ ಒಂದಿವ್ಸ ನಾನು ಹೊಡ್ತೇನೆ. ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಕೊಂಡೆವೂರು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳವರ ಉಪಸ್ಥಿತಿಯಲ್ಲಿ
ಕಂಬಳ ಸಾಮಾಜಿಕ ಧಾರ್ಮಿಕ ಕೃಷಿ ಕ್ಷೇತ್ರದ ಸಾಧಕರಾದ ಶ್ರೀ ಪಿ ವೆಂಕಪ್ಪ ಕಾಜವ ಮಿತ್ತಕೋಡಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಪಟ್ಟೋರಿ ದಿವಂಗತ ನಾರಾಯಣ ಕಾಜವ ಮತ್ತು ದಿವಂಗತ ಕಾವೇರಿ ಕಾಜವ ಇವರ ಹೆಮ್ಮೆಯ ಪುತ್ರನಾಗಿ ಜನಿಸಿದ ತಾವು ಕೃಷಿ ರಂಗದ ಸಾಧಕರೆಂದು ಹೆಸರು ಪಡೆದವರು. ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎಂಬ ನಾಣ್ಣುಡಿಯಂತೆ ಪಾದರಸದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡ ತಾವು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಎಲ್ಲ ಕ್ಷೇತ್ರದಲ್ಲಿ ತಾವು ಮಾಡಿದ ಸಾಧನೆ ಅನುಕರಣೀಯ. ಪರಶುರಾಮ ಸೃಷ್ಟಿಯ ತುಳುನಾಡಿನಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಕಂಬಳ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಲವಕುಶ ಜೋಡುಕೆರೆ ಕಂಬಳವನ್ನು 25 ವರ್ಷಗಳ ಕಾಲ ಮುನ್ನಡೆಸಿದ ಕೀರ್ತಿಗೆ ಪಾತ್ರರಾದವರು. ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವವನ್ನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಕ್ಷೇತ್ರವನ್ನು ಬೆಳಗಿಸಿದ ಹಿರಿತನ ತಮ್ಮದು. ಅತ್ಯುತ್ತಮ ಕೃಷಿಕರಾದ ತಾವು ಕುರ್ನಾಡು ಗ್ರಾಮದ ಮಿತ್ತಕೋಡಿಯಲ್ಲಿ 15 ಎಕರೆ ಜಮೀನಿನಲ್ಲಿ ಉತ್ತಮ ತಳಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಫಸಲು ಪಡೆಯುತ್ತಾ ತೋಟದ ಸುತ್ತ ತೆಂಗಿನ ತೋಟವನ್ನು ಮಾಡಿ ಕೃಷಿಯಲ್ಲಿ ಸಾಧನೆ ಮಾಡಿದ ಮೇರು ವ್ಯಕ್ತಿತ್ವ ತಮ್ಮದು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ತಾವು ಬಂಟ್ವಾಳ ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ದಾಖಲೆಯ 15 ವರ್ಷಗಳ ಕಾಲ ಪಜೀರು ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಾಗಿ ಕುರ್ನಾಡು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಜೋಗಿಬೆಟ್ಟು ಕುಟುಂಬದ ಜೋಗಿ ಅರಸು ನಾಗದೇವರು ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ ದೈವಗಳ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಹೀಗೆ 10 ಹಲವು ಸಂಘ ಸಂಸ್ಥೆಗಳನ್ನು ಮುನ್ನಡೆಸಿದ ತಾವು ಉತ್ತಮ ಸಂಘಟಕರೆಂದು ಗುರುತಿಸಿಕೊಂಡವರು. ತಮ್ಮ ಬಹುಮುಖ ಪ್ರತಿಭೆಯನ್ನು ಗುರುತಿಸಿ ಸಾಧನೆಯನ್ನು ಗೌರವಿಸಿ ಹಲವಾರು ಸಂಘ ಸಂಸ್ಥೆಗಳ ಮನ್ನಣೆ ಅಭಿನಂದನೆ ಸನ್ಮಾನವನ್ನು ನೀಡಿ ಗೌರವಿಸಿದೆ. ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತವು ತಮ್ಮ ಸಾಮಾಜಿಕ ಧಾರ್ಮಿಕ ಕೃಷಿ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ಎಲ್ಲ ಸಾಧನೆಯನ್ನು ಗಮನಿಸಿ ಇಂದು ನಮ್ಮ ಅಯ್ಯಪ್ಪ ದೇವರ 3ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದಂದು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ತಮಗೆ ಆಯುರಾರೋಗ್ಯ ಭಾಗ್ಯವನ್ನು ಇನ್ನಷ್ಟು ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ದಯಪಾಲಿಸಲು ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಪದಾಧಿಕಾರಿಗಳು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಂದಿರ ಅಸೇಗೋಳಿ ಬಂಧುಗಳ ಜೋರಾದ ಚಪ್ಪಾಳೆ ತೊಟ್ಟಣ್ಣ, ಹಿರಿಯರು ಮಾರ್ಗದರ್ಶಕರು ಅವರ ಕನಸಿನ ಅದೆಷ್ಟೋ ದೇವಸ್ಥಾನಗಳು ಜೀರ್ಣಾಧಾರಗೊಂಡು ಇವತ್ತು ಅದ್ಭುತವಾಗಿ ಅಲ್ಲಿ ಪೂಜಾ ಕಾರ್ಯಗಳು ನಡೆಯುತ್ತಾ ಇದೆ. ಒಬ್ಬರು ಕೃಷಿಕರಾಗಿ ಕೃಷಿಯಲ್ಲಿ ಮಾಡಿದ ಸಾಧನೆ, ಅವರು ಧಾರ್ಮಿಕವಾಗಿ ದೇವಸ್ಥಾನದಲ್ಲಿ ಮಾಡಿದಂಥ ಸಾಧನೆ, ಕಂಬಳವನ್ನು ಅವರು ಮುನ್ನಡೆಸಿದ ಲವಕುಶ ಕಂಬಳವನ್ನು ಮುನ್ನಡೆಸಿದಂಥ ರೀತಿ ನೀತಿ ಈ ಎಲ್ಲ ಸಾಧನೆಯನ್ನು ನಾವು ಕಂಡು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ಪೂಜನೀಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಅವರಿಗೆ ಶಾಲು ಹೊದಿಸಿ ಹಾರವನ್ನು ಅರ್ಪಣೆ ಮಾಡೋದರೊಂದಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಅವರಿಗೆ ಪೇಟವನ್ನು ಧರಿಸಿ ಹಾಗೆಯೇ ಅವರ ಸನ್ಮಾನ ಪತ್ರವನ್ನು ಕೂಡ ನೀಡಿ ಫಲವಸ್ತುವನ್ನು ಕೂಡ ನೀಡಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ವಂದನೆಗಳು, ಶುಭಾಶಯಗಳು. ಎಲ್ಲರೂ ಅವರಿಗೆ ಇನ್ನಷ್ಟು ಮತ್ತಷ್ಟು ಆರೋಗ್ಯವನ್ನು ದಯಪಾಲಿಸಲಿ ಅಂತೇಳಿ ಬೇಡೋಣ ದೇವರ ಹತ್ರ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ 3ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಕೊಂಡೆವೂರು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳವರ ಉಪಸ್ಥಿತಿಯಲ್ಲಿ ಶಿಕ್ಷಣ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ಶ್ರೀ ಸತೀಶ್ ಕೊಣಾಜೆ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಸರಳ ಜೀವನ ಸಂಯಮವನ್ನು ಕಲಿಸುತ್ತದೆ. ಸರಳ ವ್ಯಕ್ತಿತ್ವ ಮನುಷ್ಯನನ್ನು ಬೆಳೆಸುತ್ತದೆ. ಸರಳ ನಡೆ ನುಡಿ ನಮ್ಮ ಜೀವನವನ್ನು ಉತ್ತುಂಗಕ್ಕೆ ಏರಿಸುತ್ತದೆ ಎನ್ನುವ ಸೂಕ್ತಿಯಂತೆ ಸರಳತೆಯನ್ನು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆಯನ್ನು ಮಾಡಿದವರಲ್ಲಿ ತಾವೊಬ್ಬರು. ಕೊಣಾಜೆ ನಡು ಪದವಿನ ದಿವಂಗತ ಅಣ್ಣಪ್ಪ ಮೂಲ್ಯ ಹಾಗೂ ಸೇಸಮ್ಮ ದಂಪತಿಯ ಪುತ್ರರಾಗಿರುವ ತಾವು ಕಂಬಳ ಪದವು ರಾಧಾಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ, ಮೊಂಟೆ ಪದವು ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಕುರ್ನಾಡು ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ, ವಿಶ್ವವಿದ್ಯಾಲಯ ಕಾಲೇಜು ಹಂಪನಕಟ್ಟೆಯಲ್ಲಿ ಪದವಿ ಹಾಗೂ ಕೊಣಾಜೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜೋಗನ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ಕಲಾವಿದರು ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ ಎಂಬ ವಿಷಯದಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ
ಇತ್ತೀಚೆಗೆ PhD ಪದವಿ ನೀಡಿ ಗೌರವಿಸಿದೆ. ಮಾತ್ರವಲ್ಲದೆ ಅತ್ಯುತ್ತಮ ವರದಿಗಾರರಾದ ತಾವು ನಾಗರಿಕ ಸೇವಾ ಟ್ರಸ್ಟ್ NGOನಲ್ಲಿ ಸೇವೆ ಸಲ್ಲಿಸಿದ ಅನುಭವ ತಮ್ಮದು. ಬಳಿಕ ಜಯಕಿರಣ ಪತ್ರಿಕೆಯಲ್ಲಿ ಉಪಸಂಪಾದಕನಾಗಿ ಸೇವೆ ಸಲ್ಲಿಸಿದ್ದೀರಿ. ಪ್ರಸ್ತುತ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಗಾರನಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಅದರೊಂದಿಗೆ ತಮ್ಮ ಹಲವಾರು ಮಾನವೀಯ ಗ್ರಾಮೀಣ ಅಭಿವೃದ್ಧಿ ಪರ ವರದಿಗಳು ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು ಬರವಣಿಗೆಯ ಕೌಶಲ್ಯವನ್ನು ಎತ್ತಿ ತೋರಿಸುತ್ತದೆ. ಕೊಣಾಜೆ ಪ್ರೌಢಶಾಲೆಗೆ ಸ್ವಂತ ಕಟ್ಟಡವಿಲ್ಲದ ತೆಂಗಿನಗರಿಯ ಶಾಲೆಯ ಬಗ್ಗೆ 10 ವರ್ಷಗಳ ಹಿಂದೆ ಮಾಡಿದ ವರದಿ ಪರಿಣಾಮಕಾರಿಯಾಗಿತ್ತು. ಬಳಿಕ ಸರಕಾರದ ಅನುದಾನವೂ ಮಂಜೂರುಗೊಂಡು ಸ್ವಂತ ಕಟ್ಟಡ ಭಾಗ್ಯ ಲಭ್ಯವಾಗಿತ್ತು. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ P. ದಯಾನಂದ ಪೈ ಮತ್ತು ಶ್ರೀ P. ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯ ತಮ್ಮನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ 3ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಶುಭ ದಿನದಂದು ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇವೆ. ಅಭಿನಂದನೆಗಳು. ಮುಂದಿನ ಜೀವನದಲ್ಲಿ ಇನ್ನಷ್ಟು ಸಾಧನೆಗೈಯುವ ಅವಕಾಶವನ್ನು ಅಯ್ಯಪ್ಪ ಸ್ವಾಮಿ ದೇವರು ಒದಗಿಸಲಿ. ಜೋರದ ಚಪ್ಪಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಸತೀಶ್ ಕೊನಾಜೆ ಅವರು ನಮ್ಮೆಲ್ಲ ಪತ್ರಿಕಾ ವರದಿಯಲ್ಲಿ ನಮ್ಮ ದೇವಸ್ಥಾನದ ಅದೆಷ್ಟೋ ಕಾರ್ಯಕ್ರಮಗಳ ವರದಿಯನ್ನು ಬಹಳ ಅದ್ಭುತವಾಗಿ ಪ್ರಕಟಿಸಿದಂತೇಳಿ ಅವರು ಶ್ರೀಯುತ ಸತೀಶ್ ಕೊನಾಜೆ ಡಾಕ್ಟರೇಟ್ ಪಡೆದಿದ್ದಾರೆ. PhD ಪದವಿ ಪುರಸ್ಕೃತರು. ಅವರಿಗೆ ನಮ್ಮ ನೆಲದವರು, ನಮ್ಮ ಊರಿನವರು, ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಪೂಜನೀಯ ಸ್ವಾಮೀಜಿಗಳು ಶಾಲು ಹೊದಿಸಿ ಎಲ್ಲ ಅತಿಥಿ ವರಿಯರು ಹಾರ ಅರ್ಪಣೆ ಮಾಡುವುದರೊಂದಿಗೆ ಪೇಟ ತೊಡಿಸಿ ಹಣ್ಣುಹಂಪಲು ನೀಡುವುದರೊಂದಿಗೆ ಅವರಿಗೆ ಸನ್ಮಾನ ಪತ್ರ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು, ಅಭಿನಂದನೆಗಳು ಶ್ರೀಯುತ ಸತೀಶ್ ಕೊನಾಜೆ ಅವರಿಗೆ. ಇನ್ನಷ್ಟು ಭವಿಷ್ಯ ಉತ್ತಮವಾಗಲಿ, ಜೀವನ ಉಜ್ಜೀವನ ಆಗಲಿ ಅಂತೇಳಿ ದೇವರಲ್ಲಿ ಬೇಡ್ತೇವೆ. ಅಭಿನಂದನೆಗಳು. भवतीयदनुभावात् एडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचस्य निधत्तां सन्निधिं मानसे च नित्यानन्दं ब्रह्मानन्दं ब्रह्मस्वरूपं नीलवर्णं त्रिलोकज्ञानं श्रीगुरुदेवं ॐ नमो नित्यानन्द स्वामिये शरणमಯ್ಯಪ್ಪ. ಮಂದಿರದಲ್ಲಿ ನೆಲೆಗೊಂಡು ಇಂತಹ ವಿಶೇಷ ಕಾರ್ಯಕ್ರಮ ಮಾಡುವಂತಹ, ಅನುಗ್ರಹ ಮಾಡುವಂತಹ, ಮುನ್ನಡೆಸುವಂತಹ ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ವಿಶೇಷ ಆಹ್ವಾನಿತರೆ, ಹಾಗೆ ಸೇರಿರುವಂತಹ ಸಜ್ಜನ ಭಗವದ್ಭಕ್ತರೆ, ಕಲಿಗಾಲ ಪ್ರತ್ಯಕ್ಷ ದೇವರು ಅಂತ ಕರೆಸಿಕೊಂಡಂತಹ ಅಯ್ಯಪ್ಪ ಸ್ವಾಮಿ ಉಪಾಸನೆಯನ್ನು ಅರ್ಥಪೂರ್ಣವಾಗಿ ನಾವು ಮಾಡೋ ಮೂಲಕ ಇಡೀ ಹಿಂದೂ ಸಮಾಜವನ್ನು ಬಲಿಷ್ಠಗೊಳಿಸಬೇಕಾಗಿದೆ. ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿಸುವಲ್ಲಿ ಈ ಮಂದಿರ ಈ ನಿಟ್ಟಿನಲ್ಲಿ ಬಹಳ ಶ್ರಮವಹಿಸ್ತಾ ಇದೆ. ಕಳೆದ 48 ದಿನಗಳಿಂದ ಸಂಕೀರ್ತನೆಯ ಸೇವೆ ಮಾಡುವ ಮೂಲಕ ಭಗವತ್ ಕೃಪೆ ಎಲ್ಲರಿಗೂ ವಿಶೇಷ ಸಂಸ್ಕಾರ ಕೊಡುವ ಮೂಲಕ ಈ ಸಮಾಜ ಸನ್ನಡತೆಯಿಂದ ನಡೆಯುವಂತಹ ಒಂದು ಒಳ್ಳೆಯ ಕೊಡುಗೆ ಈ ಮಂದಿರದ ಮೂಲಕ ಆಗಿರುವಂಥದ್ದು. ಮಧ್ಯೆ ಮಧ್ಯೆ ಸಭೆ ಕಾರ್ಯಕ್ರಮಗಳನ್ನೆಲ್ಲ ನೀವೆಲ್ಲ ಕೇಳುವವರು, ಕೇಳ್ತಾ ಕೇಳ್ತಾ ನಿಮ್ಮ ಹೃದಯದಲ್ಲಿರುವಂತಹ ಕಶ್ಮಲಗಳೆಲ್ಲ ಶುದ್ಧೀಕರಣವಾಗಿ ಭಗವಂತನ ಸಾನ್ನಿಧ್ಯ ವೃದ್ಧಿಯಾಗುವ ಮೂಲಕ, ಆಗಲೇ ಮಾತಿನಲ್ಲಿ ರವಿ ಅವರು ಹೇಳಿದ ಹಾಗೆ, ನಮ್ಮ ಯಾವುದೇ ಕಷ್ಟ ಬಂದ್ರೂ ಆತ್ಮವಿಶ್ವಾಸದಲ್ಲಿ ಅದನ್ನು ಎದುರಿಸಿ ಗೆಲ್ಲುವಂತಹ ಒಂದು ಒಳ್ಳೆಯ ಸಂಸ್ಕಾರನ ಕೊಡುವಂತಹ ಆಚಾರ ವಿಚಾರ ಹಿಂದೂಗಳಾದ ನಮ್ಮದು. ಎಲ್ಲದರಲ್ಲಿ ಭಗವಂತನನ್ನು ಕಾಣುತ್ತಾ ನಮ್ಮ ಜೀವನಕ್ಕೆ ಏನೆಲ್ಲ ಕೊಡುಗೆ ಪ್ರಕೃತಿಯಿಂದ ಸಿಗುತ್ತೋ ಅಲ್ಲೆಲ್ಲ ಭಗವತ್ ಚೈತನ್ಯವನ್ನು ಕಾಣುವಂತಹ ಕೃತಜ್ಞತೆಯನ್ನು ತೋರುವಂತಹ ಈ ನಮ್ಮ ಸಂಸ್ಕೃತಿ, ನಮ್ಮ ವೇದ ಪುರಾಣಗಳೆಲ್ಲ ಸಾರಿದಂತಹ ಒಳ್ಳೆಯ ಆಶಯವನ್ನು ಜೀವನದಲ್ಲಿ ಅಳವಡಿಸುವುದು ಇಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೂಲಕ ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ವೇದಗಳ ಆಶಯವೇ ಇದು. ಆನೋಭದ್ರಾಹ ಕೃತವೋ ಎಂತೂ ವಿಶ್ವತಃ, ಇಡೀ ಜಗತ್ತಿಂದ ಒಳ್ಳೆಯದು ಹರಿದು ಬರಲಿ. ಕೇವಲ ಒಳ್ಳೆಯದು ಇಲ್ಲಿ ಹರಿದು ಬಂದರೆ ಸಾಲದು,
ಆ ಮೂಲಕ ಏನು ಮಾಡಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಇಡೀ ಲೋಕಕ್ಕೆ ಒಳ್ಳೆಯದಾಗಬೇಕು. ಮನೆಯಲ್ಲೊಂದು ಪೂಜೆ ಮಾಡಿದರೂ ನಾವು ಪುರೋಹಿತರ ಮೂಲಕ ಪ್ರಾರ್ಥನೆ ಮಾಡೋದು ಲೋಕಕ್ಕೆ ಒಳ್ಳೆಯದಾಗಲಿ ಅಂತ. ಅಂತಹ ವಿಶಾಲ ಹೃದಯಗಳಾದ ನಾವೆಲ್ಲ ನಮ್ಮ ಹೃದಯದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಮೂಲಕ ಆ ಭಗವತ್ ಕೃಪೆಯ ಮಹಿಮೆಯನ್ನು ಅನುಭವಿಸುವವರು ನಾವೆಲ್ಲ. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸಾನ್ನಿಧ್ಯ ವೃದ್ಧಿ ಆದರೆ ಸಾಕು, ಅಂತಹ ಸತ್ಕರ್ಮಗಳ ಮೂಲಕ ಸಾನ್ನಿಧ್ಯ ವೃದ್ಧಿ ಮಾಡಿದರೆ ಸಾಕು, ಯಾರು ಬಂದು ಕೇಳಿದರೂ ಭಗವಂತ ಇಲ್ಲಿ ಅನುಗ್ರಹಿಸ್ತಾನೆ. ಭಗವಂತನನ್ನು ನಮ್ಮ ಹೃದಯದಲ್ಲಿಯೂ ಆರಾಧಿಸ್ಬೋದು, ಇಂತಹ ಮಂದಿರದಲ್ಲಿಯೂ ಆರಾಧಿಸ್ಬೋದು, ಕಲ್ಲಿನಲ್ಲಿ, ಮರದಲ್ಲಿ, ಎಲ್ಲ ಕಡೆ ಭಗವಂತನ ಆರಾಧಿಸ್ಬೋದು. ಎಂತಹ ವಿಶಾಲತೆ ನಮ್ಮಲ್ಲಿ! ಭಗವಂತನ, ದೇವರ ಭಯವೇ ಜ್ಞಾನದ ಆರಂಭ ಅಂತ ಸೂಕ್ತಿ ಸುಭಾಷಿತಗಳೆಲ್ಲ ನಮಗೆ ಹೇಳ್ತಾ ಇರ್ತದೆ. ಹಾಗಾಗಿ ದೇವರ ಭಕ್ತಿ ಮಾಡಿದರೆ ನಮ್ಮಲ್ಲಿ ಆ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗ್ತದೆ. ಒಳ್ಳೆಯ ಜ್ಞಾನ ಯಾವುದು? ನಾನು ಯಾವುದನ್ನು ನನ್ನ ಹಿತಕ್ಕಾಗಿ ಬಯಸ್ತೇನೋ ಅದನ್ನು ಇತರ ಹಿತದಲ್ಲಿ ಮಾಡಲೇಬೇಕು. ನಾವು ಯಾವುದು ನನಗೆ ಅಹಿತವೋ, ಯಾವುದು ನನಗೆ ಇಷ್ಟ ಇಲ್ವೋ ಅದನ್ನು ಇತರ ಪಾಲಿಗೂ ಮಾಡಬಾರ್ದು. ನಾವೆಲ್ಲರ ಸಂತೋಷವನ್ನು ನೋಡುವ ಮೂಲಕ ನಾವು ಸಂತೃಪ್ತರಾಗಿ ಸಂತೋಷವಾಗಿ ಇರುವವರು. ನಮ್ಮ ಮನೆ, ನಮ್ಮ ಪರಿಸರವೆಲ್ಲ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಕಾರ್ಯ ನಾವು ಮಾಡಬೇಕು. ಭಗವಂತನ ಆರಾಧನೆಯ ಹಿನ್ನೆಲೆ ನಮ್ಮದೆಲ್ಲ ಗಮನಿಸಿದರೆ, ಭಗವಂತ ಬೇಕೋ ಸುಖ ಬೇಕೋ ಅಂತ ಕೇಳಿದರೆ ಸ್ವಲ್ಪ ಬುದ್ಧಿ ಇರುವವರು ನಮ್ಮ ಪುರಾಣವನ್ನು ಗಮನಿಸಿ ಏನು ಕೇಳ್ತೇವೆ? ನಮಗೇನಾದರೂ ದೇವರಲ್ಲಿ ಅದು ಕೊಡು ಭಗವಂತ ಅಂತ ಕೇಳಿದರೆ ಭಗವಂತ ಅದು ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ. ಮತ್ತು ನಾಳೆ ದಿವಸ ಇನ್ನೊಂದು ಸವಾಲು ಬಂದಾಗ ಅದನ್ನೂ ಅನುಗ್ರಹಿಸು ಅಂತ ಕೇಳುವ, ಆಗಲೂ ಭಗವಂತ ಕೊಡ್ತಾನೆ. ದಿನ ಬೇಡುವರಾಗ್ತೇವೆ. ಹಾಗಲ್ಲ, ನಾವು ನಮಗೆ ನಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳೆಲ್ಲ ನಾವು ಹಿಂದೆ ಮಾಡಿದ ಕರ್ಮದ ಫಲ. ಹಾಗಾಗಿ ನಾವು ಮುಂದೆ ಸುಖವಾಗಿರಬೇಕಾದರೆ ಅದಕ್ಕೆ ಪೂರಕವಾದಂತಹ ಒಳ್ಳೆಯ ಕರ್ಮವನ್ನೇ ಮಾಡಬೇಕು. ಇದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರುವುದು. ಕೇವಲ ನಾನು ಇಂತಹ ಜಾತಿಯಲ್ಲಿ ಹುಟ್ಟಿದ್ದಕ್ಕೋಸ್ಕರ ಸ್ವರ್ಗ ಬರ್ತದೆ ಅಂತ ಹೇಳಿದ ಮೂಢನಂಬಿಕೆ ನಮ್ಮದಲ್ಲ. ಆರಾಧನೆ ಮಾತ್ರವಲ್ಲ, ಭಗವಂತನ ನಂಬಿಕೆಯ ಜೊತೆಗೆ ಭಗವಂತ ಮೆಚ್ಚು ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗ ಸಿಗುತ್ತದೆ, ಪಾಪ ಮಾಡಿದರೆ ನರಕ ಸಿಗ್ತದೆ. ಯಾವ ಜಾತಿಯಾಗಲಿ, ಯಾವ ಮತವೇ ಆಗಲಿ, ಇಂತಹ ವಿಶಾಲವಾದ ಸಂಸ್ಕಾರ ನಮ್ಮದು. ಹಾಗಾಗಿ ಭಗವಂತನನ್ನು ನಾವು ಆರಾಧಿಸುವುದು ಯಾಕೆ ಅಂದರೆ ಜ್ಞಾನ ಪ್ರಾಪ್ತಿಯಾಗಿ. ಜ್ಞಾನದಿಂದ ಏನು ಮಾಡ್ತೇವೆ ಅಂದರೆ ಮಾಡಬೇಕಾದನ್ನು ಮಾತ್ರ ಮಾಡ್ತೇವೆ, ಮಾಡಬಾರದನ್ನು ಮಾಡೋದಿಲ್ಲ. ಸರಿ ತಪ್ಪುಗಳ ತಿಳುವಳಿಕೆ ಭಗವಂತನ ಭಕ್ತಿಯಿಂದ ನಮಗೆ ಪ್ರಾಪ್ತಿಯಾಗುತ್ತದೆ. ಎಲ್ಲರ ಒಳಗೆ ಭಗವಂತ ಇದ್ದಾನೆ ಎಂಬ ನಂಬಿಕೆ ನಮ್ಮಲ್ಲಿದ್ದರೆ ಯಾರನ್ನೂ ದ್ವೇಷಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು, ಇಡೀ ಲೋಕಕ್ಕೆ ಹಿತ ಆಗಬೇಕು ಎಂಬ ಬಯಸಿದಂತಹ ನಮ್ಮ ಪ್ರಾಚೀನ ಋಷಿಮುನಿಗಳು ಎಲ್ಲದರೊಳಗೂ ಭಗವಂತ ಇದ್ದಾನೆ ಅಂತ ನೋಡಿ ಅವನನ್ನು ಗೌರವಿಸುವ, ಪ್ರೀತಿಸುವಂತಹ ಸಂಸ್ಕಾರವನ್ನು ಕೊಟ್ಟವರು. ಹಾಗಾಗಿ ನಾವು ಭಗವಂತನಲ್ಲಿ ಕೇಳುವುದು ಭಗವಂತನೇ ಬೇಕು ಅಂತ. ಈಗ ಇಲ್ಲಿ ನೃತ್ಯ ರೂಪಗಳನ್ನೆಲ್ಲ ನೀವು ನೋಡಿದ್ದೀರಿ. ಹಿರಣ್ಯಕಶಿಪು ಭಗವಂತ ಇದ್ದಾನೋ ಅಂತ ಸಂಶಯಿಸಿದರೆ, ಭಗವಂತ ಇದ್ದಾನೆ ಎಂದು ಸಂಶಯಿಸಿದಂತಹ ಪ್ರಹ್ಲಾದನ ಮುಂದೆ ಹಿರಣ್ಯಕಶಿಪು ಏನೆಲ್ಲ ಡಿಮಾಂಡ್ ಅಂತ ಹೇಳಬೇಕು, ನಾವು ಏನೆಲ್ಲ ಷರತ್ತುಗಳನ್ನು ವಿಧಿಸಿದ್ದ. ಆದರೆ ಆ ಷರತ್ತುಗಳೆಲ್ಲ ಭಗವಂತನ ಮುಂದೆ ನಡೆಯುವುದಿಲ್ಲ. ಭಗವಂತನನ್ನು ಮೀರಿ ನಮಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತ ನೋಡಿ, ಹಿರಣ್ಯಕಶಿಪು ಕೇಳ್ತಾನೆ, ನನಗೆ ಆಯುಧದಿಂದ ಮರಣ ಬರಬಾರದು, ಮತ್ತು ಮನುಷ್ಯರಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ, ಮೇಲೆ ಅಲ್ಲ, ಕೆಳಗೆ ಅಲ್ಲ, ಏನೆಲ್ಲ ಷರತ್ತುಗಳನ್ನು ವಿಧಿಸಿದ್ದಾನೆ, ಮರಣವೇ ಇರಬಾರದು ಅಂತ. ಅಂಥವ ಪಾಪ ಕಾರ್ಯವನ್ನು ಮಾಡಿದ ಕಾರಣ ಅವನಿಗೆ ಭಗವಂತ ಹೇಗೆ ಬಂದ? ಯಮನಾಗಿ ಬರ್ತಾನೆ. ಅಲ್ಲಿದ್ದಾನ ಅಂದರೆ ಎಲ್ಲೆಲ್ಲೂ ಇದ್ದಾನೆ ಎಂಬುದನ್ನು ತೋರಿಸಲಿಕ್ಕಾಗಿ ತನ್ನ ಭಕ್ತನಾದ ಪ್ರಹ್ಲಾದ ಇದ್ದಾನೆ ಎಂಬುದನ್ನು ನಂಬಿದಕ್ಕೆ ಇದ್ದಾನೆ ಎಂಬುದನ್ನು ಪ್ರಕಟಗೊಳಿಸ್ತಾನೆ. ಅವನ ಷರತ್ತುಗಳೆಲ್ಲ ಇಟ್ಟುಕೊಂಡೇ ಭಗವಂತ ಅವನನ್ನು ವಧಿಸ್ತಾನೆ. ಒಳಗೂ ಅಲ್ಲ, ಹೊರಗೂ ಅಲ್ಲ ಅಂದರೆ ಹೊಸ್ತಿಲಲ್ಲಿ, ರಾತ್ರಿಯೂ ಅಲ್ಲ, ಹಗಲು ಅಂದರೆ ಸಂಧ್ಯಾಕಾಲದಲ್ಲಿ. ಉಗುರುಗಳಿಂದ ಆಯುಧವಲ್ಲ ಅದು, ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಹೀಗೆ ಒಳಗೂ ಹೊರಗೂ ಎಲ್ಲ ಬೇಡಿಕೆಯನ್ನು ಭಗವಂತ ಶತ್ರುವಾದರೂ ಈಡೇರಿಸ್ಕೊಳ್ತಾನೆ. ನಮ್ಮ ಭಗವಂತ ಯಾವತ್ತೂ ಮಾತು ತಪ್ಪುವುದಿಲ್ಲ. ಆದರೆ ಇನ್ನೊಂದು ಭಗವಂತನ ವಿಶೇಷ ಏನು ಅಂದರೆ, ಭಗವಂತ ತಾನೆಂಥದೇ ಪ್ರತಿಜ್ಞೆ ಮಾಡಿರಲಿ, ಭಕ್ತರ ಪ್ರತಿಜ್ಞೆಯ ಮುಂದೆ ತನ್ನ ಪ್ರತಿಜ್ಞೆ ಭಗವಂತನಿಗೆ ಲೆಕ್ಕವೇ ಇಲ್ಲ.
ಭಕ್ತರ ಉದ್ಧಾರವೇ ಭಗವಂತನ ಲಕ್ಷ್ಯ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರೊಂದು ಪ್ರತಿಜ್ಞೆ ಮಾಡಿದ್ರು, ತಾನು ಕೃಷ್ಣನಲ್ಲಿ ಆಯುಧವನ್ನು ಹಿಡಿಸ್ತೇನೆ ಅಂತ. ಕೃಷ್ಣನ ಭಕ್ತನಾಗಿದ್ದ. ಅದೇ ಭೀಷ್ಮಾಚಾರ್ಯರ ಪ್ರತಿಜ್ಞೆ ಆಯುಧ ಹಿಡಿಸ್ತೇನೆಂದಾದರೆ ಕೃಷ್ಣನ ಪ್ರತಿಜ್ಞೆ ಯುದ್ಧದಲ್ಲಿ ನಾನು ಆಯುಧ ಹಿಡಿಯುವುದಿಲ್ಲ ಅಂತ, ಸುದರ್ಶನವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ್ದ. ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ, ಭಕ್ತನೂ ಪ್ರತಿಜ್ಞೆ ಮಾಡಿದ್ದಾನೆ. ಕೊನೆಗೆ ಯುದ್ಧ ಸನ್ನಿವೇಶದಲ್ಲಿ ಭೀಷ್ಮಾಚಾರ್ಯರು ಯುದ್ಧ ನಿಯಮವನ್ನು ಮೀರಿ ಕೃಷ್ಣನನ್ನು ಕೆಣಕ್ತಾರೆ. ಕೃಷ್ಣ ಕೋಪಗೊಳ್ಳುತ್ತಾನೆ, ತನ್ನ ರಥದ ಚಕ್ರವನ್ನು ತುಂಡರಿಸ್ತಾನೆ, ತನ್ನ ಅಶ್ವಗಳಿಗೆ ಹಿಂಸೆ ಮಾಡ್ತಾನೆ. ತುಂಡಾದ ರಥದ ಚಕ್ರವನ್ನು ಹಿಡ್ಕೊಂಡು ಭೀಷ್ಮನ ಮುಂದೆ ಮುನ್ನುಗ್ಗುವಂತೆ ಕೋಪ ಭರಿಸ್ತಾನೆ ಭೀಷ್ಮಾಚಾರ್ಯ. ಆ ಚಕ್ರವನ್ನು ಹಿಡ್ಕೊಂಡು ಮುಂದೆ ಹೋದಾಗ ತಾನು ಪ್ರತಿಜ್ಞೆಯನ್ನು ಗೆದ್ದೆ ಅಂತ ಭೀಷ್ಮಾಚಾರ್ಯ ಸಂತೋಷ ಪಡ್ತಾರೆ. ಭಕ್ತನಾದ ಭೀಷ್ಮಾಚಾರ್ಯ ನೋಡಿ ಕೃಷ್ಣನು ಸಂತೋಷ ಪಡಲಿಕ್ಕೆ ಆರಂಭ ಮಾಡ್ತಾನೆ. ಭೀಷ್ಮಾಚಾರ್ಯರಿಗೆ ಸಂಶಯ, ತನ್ನ ಪ್ರತಿಜ್ಞೆ ನಾನು ಗೆದ್ದಿದ್ದೇನೆ, ಅದಕ್ಕಾಗಿ ನಾನು ಸಂತೋಷ ಪಡ್ತೇನೆ, ನಿನ್ನ ಪ್ರತಿಜ್ಞೆ ಭಗ್ನವಾಗಿದೆ, ನೀನು ಯಾಕೆ ಸಂತೋಷ ಪಡ್ತೀಯ ಅಂತ. ಆಗ ಭಗವಂತ ಹೇಳ್ತಾನೆ, ನನ್ನ ಭಕ್ತ ಗೆದ್ದಿದ್ದಾನೆ, ನನ್ನ ಭಕ್ತನ ಪ್ರತಿಜ್ಞೆ ಗೆದ್ದಿದೆ ಅಂತ. ಅಂದರೆ ಭಗವಂತ ಹೀಗೆ ಎಲ್ಲೆಲ್ಲೂ ಹೇಗೂ ಬೇಕಾದರೂ ಭಕ್ತನದೇ ಉದ್ಧಾರ ಭಗವಂತನಿಗೆ. ಅಂತಹ ಭಗವಂತನನ್ನು ನಾವೆಲ್ಲ ಉಪಾಸನೆ ಯಾವ ರೀತಿಯಲ್ಲಿ ಮಾಡುವವರು? ನಾವು ಕೇವಲ ಭಗವಂತನ ಭಕ್ತಿ ಮಾತ್ರ ಮಾಡಿದ ಸಾಲದು. ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ, ಸೇವೆ ಇಲ್ಲದ ಭಕ್ತಿಯಾಗಲಿ ಭಕ್ತಿ ಇಲ್ಲದ ಸೇವೆಯಾಗಲಿ ಪೂರ್ಣ ಆಗೋದಿಲ್ಲ ಅಂತ. ನಾವು ಭಗವಂತನ ಮಾತ್ರ ಉಪಾಸನೆ ಮಾಡ್ತೇವೆ, ಅಷ್ಟು ಮಾತ್ರ ಇದ್ರೆ ಪೂರ್ತಿ ಆಗುವುದಿಲ್ಲ. ಅಲ್ಲೋ ಭಗವಂತನ ನಾನು ಜನಗಳಲ್ಲಿ ದೀನರ ದುಃಖಿಗಳು ನೋಡ್ತಾನೆ, ಅಲ್ಲಿ ನಾನು ಸೇವೆ ಮಾತ್ರ ಮಾಡ್ತೇನೆ ಅಂದರೆ ಅದೂ ಪೂರ್ಣ ಅಲ್ಲ. ಭಗವಂತನ ಭಕ್ತಿಯೂ ಬೇಕು, ಈ ಸಾಮಾಜಿಕ ಕಳಕಳಿಯೂ ಬೇಕು. ಅಂತಹ ಸೇವೆ ನಾವು ಮಾಡಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಉದಾತ್ತವಾದ ಸಂಸ್ಕಾರವನ್ನು ಕೊಡೋ ಮೂಲಕ ಅವರನ್ನು, ನೀವು ಡಾಕ್ಟ್ರೋ ಇಂಜಿನಿಯರು ಏನು ಬೇಕಾದರೂ ಮಾಡಿ, ಆದರೆ ಅವರು ಒಳ್ಳೆಯ ಮನುಷ್ಯರಾಗುವಂತಹ ಸಂಸ್ಕಾರವನ್ನು ಕೊಡಬೇಕು. ಒಂದು ಗಂಧದ ಕೊರಡನ್ನು ನೀವು ನೋಡಿ, ಎಷ್ಟು ಬೆಲೆ ಬಾಳುವುದು, ಎಷ್ಟು ಸುಗಂಧವಾದ್ದು. ಆ ಕೊರಡು ಒಬ್ಬ ಕಳ್ಳನ ಕೈಗೆ ಸಿಕ್ಕಿದರೆ ಅದು ಕಳ್ಳಮಾಲಾಗಿ ಬಿಡುತ್ತದೆ. ಒಬ್ಬ ಅರ್ಚಕನ ಕೈಗೆ ಸಿಕ್ಕಿದರೆ ಅದು ಪ್ರಸಾದವಾಗ್ತದೆ. ಒಬ್ಬ ಶಿಲ್ಪಿಯ ಕೈಗೆ ಸಿಕ್ಕಿದರೆ ಸುಂದರವಾದ ವಿಗ್ರಹವಾಗ್ತದೆ. ಒಬ್ಬ ವೈದ್ಯನ ಕೈಗೆ ಸಿಕ್ಕಿದ ಅದೊಂದು ಔಷಧಿ ಆಗುತ್ತದೆ. ಒಂದೇ ಗಂಧ ಸಿಕ್ಕಿದವರ ಕೈಗೆ ಅದರಂಥದ್ದೇ ಮೌಲ್ಯವನ್ನು, ಸ್ಥಾನವನ್ನು ಪಡ್ಕೊಳ್ತದೆ. ಹಾಗೆ ನಮ್ಮ ಮಕ್ಕಳು ಗಂಧದ ಕೊರಡಿನಾಗೆ ಅವರು ಯಾವ ಸಂಸ್ಕಾರದ ಕೈಗೆ ಸಿಕ್ಕಬೇಕು, ಎಂತಹ ತಂದೆ ತಾಯಿಗಳು ಎಂತಹ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳು ನಚಿಕೇತ, ಧ್ರುವ, ಪ್ರಹ್ಲಾದನಂತಹ ಕಥೆಗಳನ್ನು ಕೇಳುವ ಮೂಲಕ ಬೆಳೆಯಬೇಕು. ಸೀತೆ, ಸಾವಿತ್ರಿ, ದ್ರೌಪದಿ ಅಂತವರ ಚರಿತ್ರೆಯನ್ನು ಓದಬೇಕು. ಇಂತಹ ವಿಶಾಲ ಚರಿತ್ರೆಯನ್ನು ಓದಿದರೆ ಅವರು ಅಂತಹ ಶ್ರೇಷ್ಠರಾಗ್ತಾರೆ. ನಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ನಾವು ರಕ್ಷಕರಾದ ನಾವು ಓದಬೇಕು, ಮಕ್ಕಳಿಗೆ ಹೇಳಿಕೊಡಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿರುವಂತಹ ಪ್ರಾಯದ ಅಜ್ಜಂದಿರು ನಮಗೆ ರಾಮನ ಕೃಷ್ಣನ ಬಗ್ಗೆ ಹೇಳಿಕೊಡ್ತಿದ್ರು, ಭೀಮ, ಹನುಮನ ಬಗ್ಗೆ ಹೇಳಿಕೊಡ್ತಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ಅದೆಲ್ಲ ಮರೆಯಾಗಿದೆ. ಮನೆಯಲ್ಲಿ ಅಜ್ಜಿರುವುದೇ ಇಲ್ಲ ಅನ್ನುವಷ್ಟಕ್ಕೂ ನಾವೆಲ್ಲ ಆಧುನಿಕ ಯಾವುದೋ ಒಂದು ಪಿಡುಗಿಗೆ ಒಳಗಾಗಿದ್ದೇವೆ. ಆದರೆ ಸುದೈವವಶಾತ್ ಇರುವಂತಹ ಟಿ ವಿಗಳಲ್ಲಿ ರಾಮ ಕೃಷ್ಣ ಕಥೆಯೆಲ್ಲ ಮಧ್ಯೆ ಮಧ್ಯೆ ಬರ್ತದೆ. ಅದನ್ನಾದರೂ ಮಕ್ಕಳಿಗೆ ತೋರಿಸುವ ಮೂಲಕ ಮಕ್ಕಳಲ್ಲಿ ರಾಮ ಸಂಸ್ಕಾರ, ಕೃಷ್ಣ ಸಂಸ್ಕಾರ ಬರುವಂತೆ ಮಾಡಬೇಕು. ನಮ್ಮ ಜೀವನದಲ್ಲಿ ಭಗವತ್ ಕೃಪೆ ಬರುವಂತಹ ಆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡದಿದ್ದರೆ ನೀವು ಯಾವ ಸಂಪತ್ತು ಕೂಡಿಟ್ಟರೂ ಆ ಸಂಪತ್ತು ಮಕ್ಕಳನ್ನು ಉದ್ಧರಿಸುವುದಿಲ್ಲ. ಮಕ್ಕಳಿಗೆ ದೈವಭಕ್ತಿ, ಒಳ್ಳೆಯ ಸಮಾಜ ಪ್ರೀತಿ, ದೇಶಭಕ್ತಿ ಇದನ್ನೆಲ್ಲ ಕಲಿಸಿಕೊಟ್ರೆ ಆ ಮಕ್ಕಳು ಮುಂದೆ ರಾಷ್ಟ್ರದ ಆಸ್ತಿ ಆಗ್ತಾರೆ, ನಿಮ್ಮ ಕುಟುಂಬದ ಆಸ್ತಿ ಆಗ್ತಾರೆ, ನಿಮ್ಮ ಮನೆಯನ್ನು ಮನಸ್ಸನ್ನು ಬೆಳಗುವವರಾಗ್ತಾರೆ. ಹಾಗಾಗಿ ಅಂಥ ಒಳ್ಳೆತನವನ್ನು ಕಲಿಸಿಕೊಡ್ಬೇಕು. ನಮಗೆ ಕಷ್ಟ ಬಂದರೂ ಭಗವಂತ ಇದ್ದಾನೆ ಎಂಬ ನಂಬಿಕೆ ಇದ್ದರೆ ಕಷ್ಟವನ್ನು ಗೆಲ್ಲುವ ಸಾಮರ್ಥ್ಯ ನಮಗೆ ಪ್ರಾಪ್ತಿಯಾಗ್ತದೆ. ನಾನು ಆಗಲೇ ಹೇಳಿದ ಹಾಗೆ ನಮಗೆ ಭಗವಂತ ಬೇಕೋ ಕಷ್ಟ ಬೇಕೋ, ಸುಖ ಬೇಕೋ ಭಗವಂತ ಬೇಕೋ ಅಂತ ಕೇಳಿದರೆ ಮಹಾಭಾರತದಲ್ಲಿ ಪಾಂಡವರಿಗೆ ಬಹಳ ಕಷ್ಟ ಆಯಿತು. ಕಷ್ಟ ಆದ ಸಮಯದಲ್ಲಿ ಕೃಷ್ಣನಿದ್ದ, ಅನುಗ್ರಹಿಸ್ತಾನೆ, ಯುದ್ಧ ನಡೆಯಿತು, ಪಾಂಡವರಿಗೆ ಜಯವಾಯಿತು, ಸಿಂಹಾಸನವನ್ನು ಏರ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿ ಕೃಷ್ಣ ಹೊರಡ್ತಾನೆ. ಈ ಸಮಯದಲ್ಲಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಾ ಅಕ್ಕನಾಗಿರುವಂತಹ ಕುಂತಿಗೂ ಬೆಳ್ಕೊಡುವಂತಹ ಮಾತುಗಳನ್ನ ಹೇಳ್ತಾ ಹೊರಡಬೇಕಿದ್ರೆ ಕುಂತಿ ಕೃಷ್ಣನಲ್ಲೊಂದು ಪ್ರಾರ್ಥನೆ ಮಾಡ್ತಾರೆ. ಏನು? ಕೃಷ್ಣ, ನನಗೊಂದು ಪ್ರಾರ್ಥನೆ ಇದೆ, ನನಗೆ ಮತ್ತೆ ಪುನಃ ಕಳೆದು ಹೋದ ಕಷ್ಟಗಳು ಮತ್ತೆ ಬರಬೇಕು ನನಗೆ ಅಂತ. ಯಾಕೆ ಇಷ್ಟೊಂದು ಕಷ್ಟ ಸಂಕಟ ನಿನಗೆ ಸಾಲದೆ? ಇನ್ನಾದರೂ ನೀನು ಸುಖವಾಗಿರಬಹುದೇ? ಹಾಗೆ ಹೇಳ್ತಾನೆ, ನನಗೆ ಸುಖ ಬಂದ ಕಾರಣ ನಮ್ಮನ್ನೆಲ್ಲ ಬಿಟ್ಟು ನೀನು ಹೋಗ್ತಾ ಇದೀಯಾ, ನೀವು ಕಷ್ಟ ಮತ್ತೆ ಕೊಟ್ಟರೆ ನಮ್ಮ ಜೊತೆಗೇ ಇರ್ತೀಯಾ ಅಂತ.
ಅಂದರೆ ನಾವೆಲ್ಲ ಭಗವಂತನಲ್ಲಿ ಭಗವಂತನೇ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳಬೇಕು. ಭಗವಂತ ಎಂತಹ ಭಯ ಕೊಟ್ಟಿದ್ದಾನೆ, ನನ್ನ ಭಕ್ತರು ಸೋಲುವುದಿಲ್ಲ ಅಂತ, ನನ್ನ ಭಕ್ತರಿಗೆ ಕಷ್ಟ ಬರುವುದಿಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಕಷ್ಟ ಬಂದರೂ ಸೋಲುವುದಿಲ್ಲ ಯಾರು? ನನ್ನ ಭಕ್ತರು. ಯಾರು ಭಕ್ತರು? ಭಗವಂತನನ್ನು ಅತ್ಯಂತ ಪ್ರೀತಿಯಿಂದ ಉಪಾಸನೆ ಮಾಡುವವರು. ಅಂತಹ ಉಪಾಸನೆ ನಮ್ಮಲ್ಲಿದ್ದರೆ ಭಗವಂತ ನಮ್ಮನ್ನು ರಕ್ಷಿಸ್ತಾರೆ. ನಂಬಿದರೆ ಕಲ್ಲು ದೇವರಾಗಿ ಬಿಡ್ತದೆ, ನಂಬದಿದ್ದರೆ ದೇವರು ಕಲ್ಲಾಗಿ ಬಿಡ್ತದೆ. ಹಾಗಾಗಿ ಇಂತಹ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಳ್ಳೆಯ ಸಂದೇಶ ಏನು? ಅಯ್ಯಪ್ಪ ಸ್ವಾಮಿ ಅವನ ಜೀವನದ ಆ ಚರಿತ್ರೆಯನ್ನು, ಪುರಾಣವನ್ನು ಗಮನಿಸಿದರೆ ನಮಗೆ ಗೊತ್ತಾಗುತ್ತದೆ. ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ವಧಿಸುತ್ತಾನೆ. ಮಹಿಷಿ ಏನಾಗ್ತಾಳೆ? ಮಾಳಿಪುರ ತಮ್ಮ ಆಗ್ತಾರೆ. ವಾವರನನ್ನು ಸೋಲಿಸಿ ವಧಿಸ್ತಾನೆ, ವಾವರ ಸ್ವಾಮಿ ಆಗ್ತಾನೆ. ನಾವು ನಮ್ಮ ಸಮಾಜದಲ್ಲಿರುವಂತಹ ದಾರಿ ತಪ್ಪಿ ನಡೆಯುವವರಿಗೆ, ಮಹಿಷಿತ್ವ ಇರುವವರನ್ನು ಅಯ್ಯಪ್ಪ ಸ್ವಾಮಿಯ ಭಕ್ತಿಯ ಮೂಲಕ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡುವ ಮೂಲಕ ಅವರ ಮಹಿಷಿತ್ವವನ್ನು ನಾಶ ಮಾಡಿ ಮಾಳಿಗ ಪ್ರಥಮ ಪೂಜನೀಯರನ್ನಾಗಿ ನಮ್ಮ ತಾಯಂದಿರನ್ನು ಸಮಾಜಕ್ಕೆ ಕಟ್ಟಿ ಬೆಳೆಸಬೇಕು, ಕೊಡಬೇಕು. ಹಾಗೆ ನಮ್ಮ ಧರ್ಮಕ್ಕೆ ವಿರೋಧಿಗಳಾಗಿರೋರು ನಮ್ಮ ವಿಶಾಲ ಧರ್ಮವನ್ನು ಒಪ್ಪಿಕೊಳ್ಳುವ ಹಾಗೆ, ಧರ್ಮವನ್ನು ಪ್ರೀತಿಸುವಂತಹ ಅಂತಹ ವಿಶಾಲತೆಯನ್ನು ನಾವು ಅವರಲ್ಲಿ ತುಂಬುವಂಥ ಕೆಲಸ ಮಾಡಬೇಕು. ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಭಗವಂತನ ಸೃಷ್ಟಿಯಾದ ನಮಗೆಲ್ಲರಿಗೂ ಬೇಕು. ಹಾಗಾಗಿ ಅಂತಹ ಸುಂದರ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಆದರೆ ನಾವೆಲ್ಲರೂ ಭಕ್ತರಾಗಬೇಕು. ಈ ಸಂಸ್ಕಾರವನ್ನು ಎತ್ತಿ ಹಿಡಿಯುವ ಕೆಲಸವು ಮಾಡಬೇಕು. ಈ ನಿಟ್ಟಿನಲ್ಲಿ ಮಂದಿರ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂತಹ ಹೆಮ್ಮೆ ನಮಗೆಲ್ಲ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿಯೂ ಸಮಾಜಕ್ಕೆ ಯೋಗ್ಯವಾದಂತಹ ಸಂಸ್ಕಾರ ಕೊಡುವ ಮೂಲಕ, ಸನಾತನ ಹಿಂದೂ ಧರ್ಮಕ್ಕೆ ಶಕ್ತಿ ತುಂಬುವ ಕೆಲಸದ ಮೂಲಕ ಈ ಮಂದಿರ ಎಲ್ಲರ ಮಂದಿರವಾಗಿ ಅಯ್ಯಪ್ಪ ಸ್ವಾಮಿಯ ಕಟಾಕ್ಷಕ್ಕೆ ಪಾತ್ರವಾಗಲಿ. ಇವತ್ತು ಸನ್ಮಾನ ಸ್ವೀಕರಿಸಿದಂತಹ ಹಿರಿಯರು ಹಾಗೆ ಯುವಕರು ಒಳ್ಳೆಯ ಸಾಧನೆಯನ್ನು ಸಮಾಜದಲ್ಲಿ ಮಾಡಿದ್ದೀರಿ. ನಿಮಗೆ ಮುಂದಿನ ಆಯುಷ್ಯ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಆರೋಗ್ಯದೊಂದಿಗೆ ಪ್ರಾಪ್ತಿಯಾಗಲಿ. ಒಳ್ಳೆಯ ಸಮಾಜ ಸೇವೆ ಮಾಡುವ ಮೂಲಕ ಇನ್ನಷ್ಟು ಪ್ರಸಿದ್ಧಿಯನ್ನು ಗಳಿಸುವಂತಾಗಲಿ. ಎಲ್ಲ ಸಂಘಟಕರಿಗೆ ಒಳ್ಳೆಯದಾಗಲಿ, ಬಂದವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು. ಪ್ರಥಮವಾಗಿ ಈ ಒಂದು ಭರತನಾಟ್ಯ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಪುಟಾಣಿಗಳು ಸಾಧನೆ ಮಾಡಿದ್ದಾರೆ ನಮ್ಮ ಊರಿನವರು. ಈ ವರ್ಷದ ಸಾಧನೆ, ಕಳೆದ ವರ್ಷ ತುಂಬ ಮಕ್ಕಳಿದ್ದಾರೆ ಅಂತೇಳಿ ಈ ವರ್ಷದ ಪುಟಾಣಿಗಳನ್ನು ಮಾತ್ರ ಆಯ್ಕೆ ಮಾಡಿ ಒಂದು 7 ಮಕ್ಕಳಿಗೆ ಮಾತ್ರ, ತುಂಬ ಮಕ್ಕಳಿದ್ದಾರೆ, ಇನ್ನೂ ಕೆಲವು ನಮಗೆ ವೇದಿಕೆ ಸಿಗ್ತದೆ, ಅದರಲ್ಲಿ ಖಂಡಿತ ಅಭಿನಂದನೆ ಮಾಡ್ತೇವೆ. ಅವರ ಪಟ್ಟಿಯನ್ನು ನಮ್ಮ ಆನಂದ ಮಾಸ್ಟರ್ ಒಂದು 2 ನಿಮಿಷದಲ್ಲಿ ವಾಚಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಿಸ್ಮಿತಾ BS ರೈ ಅವರು ಶ್ರೀಮತಿ ಭಾರತಿ ಸತೀಶ್ BL ರೈ KSRP ಇವರ ಪುತ್ರಿ, ದುರ್ಗಾ ಸ್ವಾತಿ ನೃತ್ಯಾಲಯದ ನಿರ್ದೇಶಕಿ ವಿದುಷಿ ಸ್ವಾತಿ ಭಟ್ ಶಿಷ್ಯೆಯಾದ ನಿಸ್ಮಿತಾ BS ರೈ ಅವರು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆದ ಭರತನಾಟ್ಯ ಪರೀಕ್ಷೆಯಲ್ಲಿ 2021-22ರಲ್ಲಿ 97% ಅಂಕ ಗಳಿಸಿ ಡಿಸ್ಟಿಂಕ್ಷನಲ್ಲಿ ತೇರ್ಗಡೆ ಹೊಂದಿರ್ತಾರೆ. ಇವಾಗಲೇ ಹಲವೆಡೆ ಅನೇಕ ಕಾರ್ಯಕ್ರಮಗಳು ನೀಡಿದ ಕೀರ್ತಿ ಇವರಿಗಿದೆ. ಶ್ರೀ ಕ್ಷೇತ್ರ ಚಕ್ರಪಾಣಿ ಹತ್ತಾವರದಲ್ಲಿ ನಡೆದಂಥ ಭರತನಾಟ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರ್ತಾರೆ. ಜಿಲ್ಲಾ ಮಟ್ಟದ ಬಾಲ ಪ್ರತಿಭೆ ರಾಗತರಂಗದಲ್ಲಿ ಸತತವಾಗಿ 3 ಬಾರಿ ನಡೆದಂಥ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ. ಇಸ್ಕಾನ್ ಹೆರಿಟೇಜ್ ಮಂಗಳೂರಿನಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಆಲ್ ಇಂಡಿಯಾ ಕಲ್ಚರಲ್ ಸೊಸೈಟಿ ಸಾಂಸ್ಕೃತಿಕ ಉತ್ಸವ 2021ರಲ್ಲಿ ನಡೆದ ಭರತನಾಟ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರ್ತಾರೆ. ಇವರು ಆಶೀಶ್ ಕೇಂದ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿನಿಯಾಗಿರ್ತಾಳೆ. ಗ್ರೀಷ್ಮಾ ಅಸೇಗೋಳಿ ಅವರು ಶ್ರೀಮತಿ ಗಾಯತ್ರಿ ವಸಂತಿವರ ಸುಪುತ್ರಿ, ಅಸೇಗೋಳಿ ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿನಿ. ಸಿನಿಮಾ ಹಾಡಿಗೆ ಮನಸೋಲುವ ಇಂದಿನ ಮಕ್ಕಳ ಮಧ್ಯದಲ್ಲಿ ಚಿಕ್ಕ ಬಾಲೆಯೊಬ್ಬಳು ಜಾನಪದ ಭಜನೆ ಸಂಕೀರ್ತನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ, ಕಟೀಲು, ಪೊಳಲಿ ಇನ್ನಿತರ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಲ್ಲದೆ ಅನೇಕ ಕಡೆ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಟ್ಟಂಥ ಕೀರ್ತಿ ಈ ಬಾಲೆಗಿದೆ. ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ಅಸೇಗೋಳಿ ಮತ್ತು ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೂರಿ ಇವರ ಮಾರ್ಗದರ್ಶನದಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚಿನ ಕಡೆ ಭಜನಾ ಸಂಕೀರ್ತನ ಕಾರ್ಯಕ್ರಮಗಳನ್ನು ನೀಡಿದ್ದಾಳೆ. ಇದರ ಜೊತೆಗೆ ನೃತ್ಯ, ಹಾಡು, ಛದ್ಮವೇಷ ಮುಂತಾದ ಸ್ಪರ್ಧೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಜೊತೆಗೆ ಟೈಮ್ಸ್ ಆಫ್ ಕುಡ್ಲ ಆಯೋಜನೆ ಮಾಡಿದಂಥ ಸಂಗೀತ ಸ್ಪರ್ಧೆ ಮತ್ತು ವಿಶ್ವ ಗಾಣಿಗ ವೇದಿಕೆ ಆಯೋಜನೆ ಮಾಡಿದಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಂಸನಾ ಪತ್ರವನ್ನು ಪಡೆದಿರುವಂಥ ಈ ಬಾಲೆಗೆ ಇನ್ನಷ್ಟು ಅವಕಾಶ ಸಿಗಲಿ ಅಂತ ಹಾರೈಸ್ತಾ ಇದ್ದೇವೆ. ಹಂಸಿನಿ ಅಸೇಗೋಳಿ ಇಲ್ಲ ಬಂದ್ರ ಹಂಸಿನಿ ಅಸೇಗೋಳಿ ಇವರು ಶ್ರೀಮತಿ ಗೀತಾ ಶಶಿರಾಜ್ ಅಸೇಗೋಳಿ ಇವರ ಪುತ್ರಿ, ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ. ಎಳವೆಯಿಂದಲೇ ವಿವಿಧ ಸ್ಪರ್ಧೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಪ್ರತಿಭೆ. ನೃತ್ಯ ಗುರುಗಳಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಮತ್ತು ಅವರ ಶಿಷ್ಯೆ ದೀಪಾ ಟಿ ಹೆಬ್ಬಾರ್ ಅಸೇಗೋಳಿ ಇವರಿಂದ ಭರತನಾಟ್ಯ ಶಿಕ್ಷಣ ಪಡೆದು
ವಿವಿಧ ಕಲಾಕ್ಷೇತ್ರಗಳಲ್ಲಿ ಮಿಂಚಿದವಳು. 2013ರಿಂದ 2017ರವರೆಗೆ ಶ್ರೀಕೃಷ್ಣ ಸಾಂಸ್ಕೃತಿಕ ಸಮರ್ಪಣಾ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೊಟ್ಟು, ಶಬರಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾಡೂರು, ಯುವಕ ಮಂಡಲ ಸೇಗೋಳಿ, ಶ್ರೀ ಬಾಲಕೃಷ್ಣ ಮಂದಿರ ರಿಜಿಸ್ಟರ್ಡ್ ಕುಂಪಳ, ಉಡುಪಿ ಶ್ರೀ ಕೃಷ್ಣಮಠ, ಶ್ರೀ ಕೃಷ್ಣ ಭಜನಾ ಮಂದಿರ ಪಜೀರು, ಗೆಳೆಯರ ಬಳಗ ಕಂಬಳಪದವು, ಮಂಗಳ ಗ್ರಾಮೀಣ ಯುವಕ ಮಂಡಲ ಕೊಣಜೆ, ಕಲ್ಕುರ ಪ್ರತಿಷ್ಠಾನ ರಾಷ್ಟ್ರೀಯ ಮಕ್ಕಳ ಉತ್ಸವ ಮತ್ತು ಕೃಷ್ಣವೇಷ ಸ್ಪರ್ಧೆಯಲ್ಲಿ ಸತತವಾಗಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನವನ್ನು ಪಡೆದು ಬಂಗಾರದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ನಡೆದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟೆಯಲ್ಲಿ ನಡೆದಂಥ ಛದ್ಮವೇಷ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿರುತ್ತಾಳೆ. ಕಲಾಕ್ಷೇತ್ರದಲ್ಲಿ ಇವಳ ಸಾಧನೆ ಇನ್ನಷ್ಟು ಉಜ್ವಲವಾಗಲೆಂದು ಹಾರೈಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಂಶತಿ ವಿನಂತಿ ಈಶ್ವರ್ ಹರಿಕಾಂತ್. ಇವಳ ಸಾಧನೆ ಬಹಳ ಮೂರ್ತಿ ಬಹಳ ಒಂದು ಚಿಕ್ಕದದು. ಸಾಧನೆ ಗಿನ್ನೆಸ್ ರೆಕಾರ್ಡಿಗಿದೆ. ವಿನಂತಿ ಈಶ್ವರ್ ಹರಿಕಾಂತ್ ಮತ್ತು ಹಾರತಿ ಹರಿಕಾಂತ್ ಇವರ ಮುದ್ದಿನ ಮಗಳು. ಯೋಗಾಸನದಲ್ಲಿ 100ಕ್ಕೂ ಹೆಚ್ಚು ಭಂಗಿಗಳನ್ನು ಮಾಡುವುದು ಹಾಗೂ ಉಷ್ಟ್ರಾಸನವನ್ನು 5 ನಿಮಿಷ 13 ಸೆಕೆಂಡುಗಳ ಕಾಲ ತಟಸ್ಥವಾಗಿ ಹಿಡಿದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೊಸ ದಾಖಲೆಯನ್ನು ತನ್ನ 4 ವರ್ಷ 11ನೇ ತಿಂಗಳಲ್ಲಿ ಸಾಧನೆ ಮಾಡಿದ್ದಾಳೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ಭಾವಕಲಾ ಫೌಂಡೇಶನ್ ಫ್ಯಾನ್ಸಿ ಡ್ರೆಸ್ ಆನ್ಲೈನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಟ್ಯಾಲೆಂಟೆಡ್ ಕಿಡ್ಸ್ ಬಸಂತ ಪಂಚಮಿ ಫ್ಯಾನ್ಸಿ ಡ್ರೆಸ್ ಆನ್ಲೈನ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ, ಹಾಗೆ ಇಂಡಿಯಾದ ಬಿಗ್ಗೆಸ್ಟ್ ಆನ್ಲೈನ್ ಮಾಡೆಲಿಂಗ್ ಸ್ಪರ್ಧೆಯಲ್ಲಿ ರೇಸಿಂಗ್ ಸ್ಟಾರ್ 2020 ಪ್ರಶಸ್ತಿ, ತುಳುನಾಡು ಜವನರ ಬೆಂಗಳೂರು ನಲಿಪು ನವಿಲೆ ಆನ್ಲೈನ್ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ, ಎಜುಕೇಷನ್ ಟ್ಯಾಲೆಂಟೆಡ್ ಹಂಟ್ ಚಿನ್ನಿ ಟಾಟ್ ಇಂಡಿಯನ್ ಫೇಮಸ್ ಕಾರ್ಟೂನ್ ಕ್ಯಾರೆಕ್ಟರ್ ಛೋಟಾ ಅಂತಿಮ ಚುಕ್ಕಿ ಆನ್ಲೈನ್ ಸ್ಪರ್ಧೆಯಲ್ಲಿ ಅಭಿನಯಕ್ಕೆ ಪ್ರಶಸ್ತಿ, ಹಾಗೆ 7ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಡೆಸಿದ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನಾ ಪ್ರಶಸ್ತಿ. ಸುಮಾರು 21 ಬೇರೆ ಬೇರೆ ವಿಚಾರ ಇದೆ, ಅದನ್ನು ಓದಲಿಕ್ಕೆ ಟೈಮ್ ಇಲ್ಲ. ಆದ್ದರಿಂದ ಅವಳಿಗೂ ಇನ್ನಷ್ಟು ಪ್ರಶಸ್ತಿ ಸಿಗಲಿ ಅಂತ ಹೇಳ್ಕೊಂಡು ಹಾರೈಸುತ್ತಾ ಕೊನೆಯ ವಿದ್ಯಾರ್ಥಿ ನಮ್ಮ ಪ್ರತಿಭೆ ಕುಮಾರಿ ಆದ್ಯಾ ಬೋವಿ ಅವರು ಎಕ್ಕೂರಿನ ಕೇಂದ್ರೀಯ ವಿದ್ಯಾಲಯದ 4ನೇ ತರಗತಿ ವಿದ್ಯಾರ್ಥಿನಿ. ಅಸೇಗೋಳಿ ದುರ್ಗಾಸ್ವಾತಿ ನೃತ್ಯಾಲಯದ ವಿದೂಷಿ ಸ್ವಾತಿ ಭಟ್ ಅವರ ಶಿಷ್ಯೆಯಾಗಿದ್ದು, ಕಡವಾಡದ ನಿಶಿತಾ ಬೋವಿ ಮತ್ತು ನರೇಂದ್ರ ಬೋವಿಯವರ ಸುಪುತ್ರಿ. ಮುಂಬೈನ ಪ್ರಯಾಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇವರು ಗೋವಾದಲ್ಲಿ ನಡೆದ 8ನೇ ಆಲ್ ಇಂಡಿಯಾ ಡ್ಯಾನ್ಸ್ ಚಾಂಪಿಯನ್ಶಿಪ್ ಭರತನಾಟ್ಯ ಕಿರಿಯರ ವಿಭಾಗದ ಸ್ಪರ್ಧೆಯಲ್ಲಿ ಇವರು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ರಾಗತರಂಗ ಮಂಗಳೂರು ಇವರು ಏರ್ಪಡಿಸಿದ ಬಾಲ ಪ್ರತಿಭೋತ್ಸವ 2021-22 ನಡೆಸಿದ ಅಂತರ್ಜಿಲ್ಲಾ ಮಟ್ಟದ ಶಾಲಾ ಮಕ್ಕಳ ಭರತನಾಟ್ಯ ಸ್ಪರ್ಧೆಯಲ್ಲೂ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾಳೆ. ಇವಳ ಈ ಕಲಾ ಸೇವೆ ಇನ್ನಷ್ಟು ಮುಂದುವರಿಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಈ ಬಾಲೆಯರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ. ಈಗ ಮಧ್ಯದ ಒಂದು ಚೇರನ್ನು ನಾವು ಅತ್ಯಂತ ಒಬ್ಬ ಹಿರಿಯ ವ್ಯಕ್ತಿಗಳಿಗೆ ಮೀಸಲಾಗಿಟ್ಟಿದ್ದೇವೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮವರೇ, ನಮ್ಮ ಸಮಿತಿಯ ಸದಸ್ಯರೇ. ಅವರಿಗೂ ಗೊತ್ತಿಲ್ಲ ಈ ರೀತಿ ಒಂದು ಅಭಿನಂದನೆ ಉಂಟು ಅಂತ ಹೇಳಿಕೊಂಡು. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇಲ್ಲಿಯ ದೈಹಿಕ ಶಿಕ್ಷಕರಾಗಿ 2019ರಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು. ಈ ಅಯ್ಯಪ್ಪ ದೇವಸ್ಥಾನದ ಜೀರ್ಣೋದ್ಧಾರದಿಂದ ಇವತ್ತಿನವರೆಗೂ ಕೂಡ ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ನಮ್ಮೆಲ್ಲರಿಗೆ ಒಂದು ಹುರುಪನ್ನು ಕೊಟ್ಟವರು. ಅದಲ್ಲದೆ ಕಳೆದ 48 ದಿವಸಗಳ ಈ ಭಜನೆ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿನಿತ್ಯ ಬಂದು ಕೂಡ ಪ್ರತಿಯೊಂದು ಭಜನೆ ಸಂಕೀರ್ತನೆಯನ್ನು ನಡೆಸಿಕೊಟ್ಟಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಆದ್ದರಿಂದ ಅವರನ್ನು ಹೆಚ್ಚು ನಾವು ಹೊಗಳಿದರೆ ಅದು ಬಹಳಷ್ಟು ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅವರಿಗೆ ಇದು ಗೊತ್ತಿಲ್ಲದೆ ಆಗುವಂಥ ಅಭಿನಂದನೆ. ಆದ್ದರಿಂದ ಅವರು ಅಭಿನಂದನೆ ಪೀಠದಲ್ಲಿ ಕೂತುಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿಕೊಳ್ತಾ ಇದ್ದೀನಿ. ಈಗ ಅವರಿಗೆ ಅಭಿನಂದನೆ ನಮ್ಮ ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ. 48 ದಿನಗಳ ಭಜನಾ ಕಾರ್ಯಕ್ರಮದ ವಾಟ್ಸಪ್ ಗ್ರೂಪ್ ಅನ್ನು ಸಂಪೂರ್ಣವಾಗಿ ಈ ಭಜನಾ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ರಾತ್ರಿ 1-2 ಗಂಟೆ ತನಕ ವಾಟ್ಸಪ್ನಲ್ಲಿ ನಾಳೆ ಅತಿಥಿಗಳು ಯಾರು, ನಾಳೆ ಯಾರು ಗೆಸ್ಟ್ ಬರ್ತಾರೆ, ನಾಳೆ ಯಾರು ಸಂಚಾಲಕರು, ನಾಳೆ ಯಾರು ಕೆಲಸ ಮಾಡಬೇಕು ಎನ್ನುವ ಪೂರ್ಣ ಚಿತ್ರಣವನ್ನು ವಾಟ್ಸಪ್ ಮೂಲಕ ಎಲ್ಲ ಸದಸ್ಯರಿಗೆ ತಲುಪುವಂತೆ ಮಾಡಿದಂಥ ನಮ್ಮ ಭಜನಾ ವೇದಿಕೆಯ ಸಂಚಾಲಕರು ತ್ಯಾಗಂ ಹರೇಕಲಯವರು.
ದಯವಿಟ್ಟು ವಿಜಯಕ್ಕೆ ಅಲ್ಲಿಗೆ ಬನ್ನಿ. ಕೂತಲ್ಲಿ ಅದರೊಟ್ಟಿಗೆ ಎಲ್ಲರ ಪರವಾಗಿ ಒಬ್ಬರಿಗೆ ಅಭಿನಂದನೆ ಮಾಡ್ತೇವೆ. ದಯವಿಟ್ಟು ಇವರೆಲ್ಲ ಬನ್ನಿ ಒಮ್ಮೆ. ವಸಂತರು ಬನ್ನಿ, ಮುದುರಣ್ಣ ಬಲೆ, ಬೊಕ್ಕ ಜಲಜಕ್ಷಕ್ಕ ಬಲೆ, ಲಲಿತಕ್ಕ ಬಲೆ, ಲಲಿತಾ ಎಸ್ ರಾವ್ ಬಲೆ, ಹೇಮಕ್ಕ ಬಲೆ, ಸುಮತಿ ಅಕ್ಕ ಬಲೆ, ಶಾಂಭವಿ ಅಕ್ಕ ಬಲೆ, ರಾಧಕ್ಕ ಬಲೆ. ದಯದಿದ್ದು ಬರಡೆ ನೀವೆಲ್ಲರೂ ಜೋರಾದ ಚಪ್ಪಳೆ ತಟ್ಟಬೇಕು ಬಂಧುಗಳೇ. ನೋಡಿ, ನಮಗೆ 48 ದಿನ ಇವತ್ತು ಒಂದು ಅನ್ನದಾನ ಆಗಿದೆ ಅಂತಂದರೆ ನಾವು ಎಲ್ಲಿಯೂ ₹1 ಹಣ ಕೊಡಲಿಲ್ಲ. ಅಷ್ಟು ಅತ್ಯುತ್ತಮವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಪ್ರತಿದಿನ ಎಷ್ಟು ಮಂದಿ, ಒಮ್ಮೊಮ್ಮೆ 300 ಮಂದಿ 350 ಮಂದಿ ಬರ್ತಾ ಇದ್ರು. ಅಲ್ಲಿ ಅಡುಗೆ 150 ಮಂದಿಗೆ ಮಾಡಿರ್ತಾರೆ. ಆ ತಕ್ಷಣ ಅರ್ಧ ಗಂಟೆಯಲ್ಲಿ ಮತ್ತೆ 200 ಮಂದಿಗೆ ಅಡುಗೆ ಮಾಡುವಷ್ಟು ಚಾಣಚಕ್ಷತೆ ಇದ್ದವರು ಅಕ್ಕಂದಿರು. ಅವರಿಗೆ ಜೋರಾದ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಎಲ್ಲರ ಪರವಾಗಿ ವಿಜಯಕ್ಕ ಅವರಿಗೆ ಒಂದು ಶಾಲು ಹೊದಿಸಿ, ಗೌರವ ಅತಿಥಿಗಳು ದಯವಿಟ್ಟು ಶಾಲು ಹೊದಿಸಿ ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಗಾಯತ್ರಿ ಅಕ್ಕ ಒಳ್ಳೆಯರು, ಗಾಯತ್ರಿ ಅಕ್ಕ ಕುಳ್ಳೆ ಒಂಜಿ ಬಲೆ ಬಲೆ ಗಾಯತ್ರಿ ಅಕ್ಕ ಬಲೆ. ವಸಂತನೇ ಒಳ್ಳೆಯದ. ಸರಿ ಹೌದು. ಶಾಲು ಪಾಡ್ಲೆ ಫಸ್ಟ್ ಶಾಲು ಪಾಡ್ದು ಬೊಕ್ಕ ಹಾರವನ್ನು ಅರ್ಪಣೆ ಮಾಡ್ಲೆ. ಅದೇ ಮಲ್ಲಜ್ಜಿ ಗೆಸ್ಟ್ನಕ್ಲು ಉಂಟು ಬಾಕಿ ಮಾತ ಕುಳ್ಳೆಕ್ಕ ಹೊರ ಕುಳ್ಳೆ ಮಾತ ಕುಳ್ಳುದು ಒಂಜಿ ಫೋಟೋ ತೆಪ್ಪಡು ಬಂದುಲೆ ನಿಖಲು ಪೂರ ಒಂಜಿ ಆಲೋಚನೆ ಮಾಡ್ಪಡು ದಾದ ಪಂಡ ಮಸ್ತ್ ಜನ ಪೊಂಜನಕ್ಲು ಉಳ್ಳೇರು ಮಕ್ಕಳು ಪೂರ 49 ದಿನ ಇತ್ತು ನಕಲು ಜೋರ ದಿನ ಒಂಜಿ ತಾಟಿ ಬಟ್ಲೆ ಮಕ್ಳು ಮಾತ 49 ದಿನ ಸಮೇತ ಬತ್ತು ನಕಲು ಮಕ್ಕಳು ಪೂರ. ಕೆಲವು ಒಂಜಿ 2-3 ಜನ ಬರೀ ರಾಪುಜಿ ನಿಖಲೆ ಗೊತ್ತುಂಡು ಅಂಚ ತಪ್ಪಾಯ ದೀಪರೆಲ್ಲ ಯಾರು ಅಂಚಾದ ಮಕ್ಕಳು ಪೂರ ಭಾರಿ ಪೊರ್ಲು ಸೇವೆ ಮಾಡ್ತಿರಕ್ಲೆ ಪೂರ ಅವಿನ ಸೊಲ್ಮೆ ಸಂದ ಒಂದು ಗಣ್ಯ ಅತಿಥಿ ನಕಲೊಟ್ಟಿಗೆ ಒಂಜಿ ಫೋಟೋ ತಂದುಳ್ಳೇರು ಸೊಲ್ಮೆಲು. ಬಂಧುಗಳೇ, ನಾವೆಲ್ಲರೂ ಚಪ್ಪಳೆಯಿಂದ ಅಭಿನಂದಿಸಬೇಕು. ಏನಪ್ಪ ಅಂತಂದರೆ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಬಜರಂಗಿ ವಾರಿಯರ್ಸ್ ಹಸೇಗೋಳಿ ಅಂತೇಳಿ ಬಜರಂಗಿ ವಾರಿಯರ್ಸ್ ಹಸೇಗೋಳಿ ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಹರೀಶ್ KSRP, ಶರಣ್ ಮತ್ತು ರಾಜೇಶ್ ಹಸೇಗೋಳಿ ಸೈಟ್, ಆಶೀಶ್ ಹಸೇಗೋಳಿ ಸೈಟ್, ಶಶಾಂಕ್ ಹಸೇಗೋಳಿ ಸೈಟ್, ಸುಜಿತ್ ಶೆಟ್ಟಿ ಹಸೇಗೋಳಿ, ಸುನೀಲ್ ಪಟೋರಿ, ಪ್ರದೀಪ್ KSRP, ನಿತೇಶ್ KSRP, ಶಶಾಂಕ್ KSRP, ಶರತ್ KSRP, ರಾಕೇಶ್ ಹಸೇಗೋಳಿ, ಕಾರ್ತಿಕ್ ಪಟೋರಿ. ಯಾಕಪ್ಪ ಇವರಿಗೆ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿದರೆ ಚೇತನ್ ಬನ್ನಿ. ಬಂಧುಗಳೇ, ಇವರು ಸುಮಾರು 270 ಶವಗಳನ್ನು ಶವ ಸಂಸ್ಕಾರ ಮಾಡಿದ್ದಾರೆ ಅಂತ ಹೇಳಿದರೆ ಕೊರೋನಾ ಟೈಮಲ್ಲಿ. ಜೋರ ಚಪ್ಪಾಳಿ ಬರಲಿ. ಯಾಕೆ ಅಂತಂದರೆ ಆ ಕೊರೋನಾ ಸಂದರ್ಭ ಹೇಗಿತ್ತು ಅಂತಂದರೆ ನಮಗೆಲ್ಲ ಗೊತ್ತುಂಟು, PP ಕಿಟ್ ಹಾಕ್ಕೊಂಡು ಹೋಗಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಭಕ್ತರು ತುಂಬ ಮಂದಿ 3 ವರ್ಷದಿಂದ ಹಿಡಿದು 90 ವರ್ಷದ ತನಕ ಅವರು ಆ ವೀರ ಮರಣವನ್ನು ಅಪ್ಪುವಾಗ ಅವರನ್ನು ಕೊಂಡೋಗಿ ನಾವು ಶವ ಸಂಸ್ಕಾರ ಮಾಡಬೇಕು, ಯಾರಪ್ಪ ಮಾಡಬೇಕು ಅಂತ ಹೇಳಿದ್ರೆ ಯಾರು ಜನ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಕಷ್ಟಪಟ್ಟು ಇಂಥ ಯುವಕರು ಎಡೆಬಿಡದೆ 1 ತಿಂಗಳು ಅಲ್ಲೇ ಇದ್ದರು, ಮನೆಗೆ ಬರಲಿಲ್ಲ. ಇಂಥ ಒಂದು ಯುವಕರು ಇವರಿಗೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಸಲ್ಲಿಸುತ್ತಾ ಅವರಿಗೆಲ್ಲರಿಗೂ ಶಾಲು ಹೊಲಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ಎಲ್ಲ ಅತಿಥಿ ವರಿಯರಲ್ಲಿ ವಿನಂತಿ ಮಾಡ್ತೇನೆ. ಕೇವಲ ಅವರು ಶವ ಸಂಸ್ಕಾರ ಮಾಡಿದ್ದು ಮಾತ್ರ ಅಲ್ಲದೆ ಹಲವಾರು ಅಶಕ್ತ ಕುಟುಂಬಗಳಿಗೆ ಏನೆಲ್ಲ ಬೇಕೋ ಕೊರೋನಾ ಸಂದರ್ಭದಲ್ಲಿ ನೀಡಬೇಕು. ಕೆಲವೊಮ್ಮೆ ಕಿಟ್ ಕೊಡಬೇಕು, ಆಹಾರ ಕಿಟ್ಟನ್ನು ಕೊಡಬೇಕಾಗ್ತದೆ. ಕೆಲವರು ತುಂಬ ಅಶಕ್ತರು ರೋಗಿಗಳಿರ್ಬೋದು, ಅವರಿಗೆ ಮೆಡಿಕಲ್ ಕಿಟ್ಟನ್ನು ಕೊಡಬೇಕು. ಇಂತಹ ಕೆಲಸಗಳನ್ನೆಲ್ಲವನ್ನು ಕೂಡ ಸೇವಾ ಮನೋಭಾವನೆಯಿಂದ ಮನೆಯವರು ಹೇಳ್ಬೋದು, ಕೊರೋನಾ ಟೈಮಪ್ಪ ಭಾರಿ ಜಾಗ್ರತೆ ಬೇಕು ಅಂತ. ಅಂತಹ ಒಂದು ದುಃಖದ ಸಂದರ್ಭದಲ್ಲಿ ಕೂಡ ಈ ಯುವಕರು ಯಾವುದೇ ಹೆದರಿಕೆ ಇಲ್ಲದೆ ಭೇಟಿ ಕೊಟ್ಟು ಅಂತಹ ರೋಗಿಗಳಿಗೆ ಅಶಕ್ತರಿಗೆ ಒಳ್ಳೆಯ ಸಹಾಯವನ್ನು ಮಾಡಿದ್ದಾರೆ. ರಕ್ತದಾನವನ್ನು, ಇದು ನಮಗೆಲ್ಲ ರಕ್ತದಾನ ಮಹಾದಾನ ಅಂತ ಹೇಳ್ತೇವೆ. ಎಲ್ಲ ರಕ್ತದಾನವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿರುವಂತಹ ಈ ಯುವಕರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಸೇವೆ ಸಲ್ಲಿಸುವಂಥ ಸೌಭಾಗ್ಯವನ್ನು ಅಯ್ಯಪ್ಪ ಸ್ವಾಮಿ ದೇವರು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಪ್ರಾರ್ಥನೆ ಮಾಡಿಕೊಳ್ತಾ ಈ ಎಲ್ಲ ಯುವಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇವೆ. ನಿಮ್ಮ ಸೇವೆ ಇಲ್ಲಿಗೆ ನಿಲ್ಲಬಾರ್ದು. ಕ್ರಿಯಾಶೀಲ ಯುವಕರೇ, ನೀವು ಸಂಧ್ಯಾ ಭಜನಾ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ಅದ್ಭುತವಾದಂಥ ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡು ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ವಿಶ್ವನಾಥ್ ನಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ವಿಶ್ವನಾಥ್ ನಾಯಕರು ಬಂಧುಗಳೇ, ವಿಶ್ವನಾಥ್ ನಾಯಕರ ಏನು ಕೆಲಸ ಸೇವೆ ಅಂತ ಹೇಳಿದರೆ, ಆ ಕೊರೋನಾ ಸಮಯದಲ್ಲಿ ಪ್ರತಿನಿತ್ಯ ಪೂಜೆ ಆಗ್ತಾ ಇತ್ತು ಅಯ್ಯಪ್ಪ ದೇವರಲ್ಲಿ. ಅಲ್ಲಿ ಎಣ್ಣೆ ಕೂಡ ನಮಗೆ ಸಿಗ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬೈಕಲ್ಲಿ ಹೋಗಿ
25 ಲೀಟರನ್ನು ಕ್ಯಾನಲ್ಲಿ ತಗೊಂಡು ಬಂದು ಅಯ್ಯಪ್ಪನ ದೀಪ ಉರಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾದವರು ಶ್ರೀಯುತ ವಿಶ್ವನಾಥ್ ನಾಯಕರು. ಅದು ಮಾತ್ರ ಅಲ್ಲದೆ ಅಯ್ಯಪ್ಪನ ಸೇವೆಯನ್ನು ಸದಾ 2.5 ತಿಂಗಳಲ್ಲಿ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಅವರಿಗೆ ಸಹಾಯವನ್ನು ಮಾಡ್ತಾ ಬಂದವರು ವಿಶ್ವನಾಥ್ ನಾಯಕರು. ಅವರಿಗೆ ಶಾಲು ಹೊದಿಸಿ ಸಣ್ಣದೊಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ಸಂತೋಷ್ ಕುಮಾರ್ ಬೋಳಿಯಾರು ನಮ್ಮ ನಾಯಕರು ದಯವಿಟ್ಟು ಸಂತೋಷನ ಶಾಲು ಹೊದಿಸಿ ಹಾರವನ್ನು ಅರ್ಪಣೆ ಮಾಡೋದರೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬಂಧುಗಳೇ, ಅಲ್ಲೇ ನಿಂತುಕೊಳ್ಳಿ, ಅತಿಥಿಗಳು ಹೋಗುವುದು ಬೇಡ, ಅತಿಥಿಗಳು ಅಲ್ಲೇ ನಿಂತು. ಬಂಧುಗಳೇ, ಮತ್ತರುವ ಬಂಧುಗಳೇ, ಶ್ರೀನಿವಾಸ್ ಶೆಟ್ಟಿ ಅವರನ್ನು ಕೂಡ ಸನ್ಮಾನ ಮಾಡಬೇಕಿತ್ತು. ಅವರು ಕೊಟ್ಟರೆ ಓಡ್ತಾರೆ, ಹಾಗಾಗಿ ಅವರಿಗೆ ಸನ್ಮಾನ ಅದು ಇಡಿಸುವುದೇ ಇಲ್ಲ. ಅವರ ಪರವಾಗಿ ಗುರುಸ್ವಾಮಿ ಜಗನ್ನಾಥ್ ಗುರುಸ್ವಾಮಿ ಅವರು, ನಾವು ಅವರಿಗೆ ಸನ್ಮಾನ ಕಡಿಮೆ ಆಯಿತು. ನಿತ್ಯ ಪೂಜೆಯನ್ನು ಮಾಡ್ತಾ ಇರುವವರು, ಯಾವುದೇ ಹೌದು ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುವಂಥ ಒಬ್ಬ ಏಕೈಕ ಗುರುಸ್ವಾಮಿ. ಅವರೊಟ್ಟಿಗೆ ರಾಮಕೃಷ್ಣ ಪಟ್ಟೋರಿ ಅವರು ಕೂಡ ಇದ್ದಾರೆ, ಅವರನ್ನು ನಾವು ಮರೆಯುವಾಗೇ ಇಲ್ಲ. ಜಗನ್ನಾಥ್ ಗುರುಸ್ವಾಮಿ ಅವರು ಆ ರಜೆಯ ಸಂದರ್ಭದಲ್ಲಿ, ಕೊರೋನಾ ಸಮಯದಲ್ಲಿ ನಿತ್ಯ ಪೂಜೆ ಮಾಡುವಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದು ರಾತ್ರಿ ಕೂಡ ಬಂದು ಪೂಜೆಯನ್ನು ಮಾಡ್ತಾ ಇದ್ದಂತಹ ಗುರುಸ್ವಾಮಿ ಅವರು ಒಂದು ಸೂತಕ ಕಾರಣ ಒಂದು 14 ದಿನ ಅವರು ಬರಲಿಲ್ಲ ದೇವಸ್ಥಾನಕ್ಕೆ. ಇಲ್ಲಾಂದರೆ ಮೊನ್ನೆ ಸನ್ಮಾನ ಮಾಡ್ತಿದ್ದೆವು. ಜಗನ್ನಾಥ್ ಗುರುಸ್ವಾಮಿ ಅವರೇ, ನಿಮಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಸೇವೆ ಮತ್ತಷ್ಟು ಇರಲಿ. ಹಾಗೆ ರಾಮಕೃಷ್ಣನ ನಿಮ್ಮನ್ನು ಕೂಡ ಮರೆಯುವಾಗಿಲ್ಲ. ಪ್ರತಿದಿನ 4 ಗಂಟೆಗೆ ಎದ್ದು ಬಂದು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದವರು ರಾಮಕೃಷ್ಣ ಪಟ್ಟೋರಿ ಅವರು. ನಿಮಗೂ ವಂದನೆಗಳು, ಧನ್ಯವಾದಗಳು. ಹೆಚ್ಚವನ್ನಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಮತ್ತು ಕುಟುಂಬಸ್ಥರು, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಮಂಗಳೂರು ಇವರ ಪರವಾಗಿ ವಸಂತನ ಬಲೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಇದು ಇಡೀ KSRP ಬಳಗಕ್ಕೆ ಸಲ್ಲುವಂಥ ಒಂದು ಗೌರವ ನಮ್ಮ ವಸಂತನಿಗೆ ಕೊಡ್ತೇವೆ. ಯಾಕೆಪ್ಪ ಅಂತಂದರೆ 48 ದಿನಗಳ ಕಾಲ ಸುಮಾರು 80ಕ್ಕಿಂತಲೂ ಅಧಿಕ ಮಂದಿ ಇವತ್ತು ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿದ್ದಾರೆ KSRPಯಿಂದ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ರೂವಾರಿಗಳು ಶ್ರೀಯುತ ವಸಂತ್ KSRP ಅವರು, ನಮ್ಮ ಆತ್ಮೀಯ ಮಿತ್ರರು. ಪ್ರತಿದಿನ ಅವರ ಡ್ಯೂಟಿಯಲ್ಲಿದ್ದರೂ ಕೂಡ ರಾತ್ರಿ 10 ಗಂಟೆಗೆ ಓಡಿಕೊಂಡು ಬಂದು ದೇವಸ್ಥಾನದಲ್ಲಿ ನಾಳೆ ದೀಪ ಪ್ರಜ್ವಲನೆಗೆ ಯಾರೆಲ್ಲ ಇದ್ದಾರೆ, ಹೇಗೆ ನಡೀತದೆ ಎಂಬುದರ ಬಗ್ಗೆ ಚಿಂತನೆ ಮಾಡಿಕೊಳ್ತಾ ಆ ಸಂಧ್ಯಾ ಭಜನಾ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಂಥ ವಸಂತನ ನಿಮಗೆ ವಂದನೆಗಳು. ದಾಮೋದರ್ ಶೆಟ್ಟಿಗಾರ್ ಬಂಧುಗಳೇ, ದಾಮೋದರನ ಇವತ್ತು ಮೈಕಲ್ ನಾನು ಇಷ್ಟು ಒಳ್ಳೆ ಮಾತಾಡ್ತಾ ಇದ್ದೇನೆ, ಸ್ವರ ಇಲ್ಲ ಇದ್ರೂ ಮಾತಾಡ್ತಾ ಇದ್ದೇನೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ದಾಮೋದರ್ ಶೆಟ್ಟಿಗಾರ್. ಕುಲ್ಲೆ 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 ಆರಿಗೊಂದು ಶಾಲೆ ಪುದಿತ ಗೌರವ ಕೊರಡು ಬಂಡದೆ ನಮ್ಮ ಬಾಬಣ್ಣ ಅಂಟಕೊರ್ಲೆ ಬಾಬಣ್ಣ ಸಭೆತ ಗುರುಕಾರ್ಯಮಯ ವಯಸ್ಸನ್ನ ಬಾಬಣ್ಣ ಶಾಲು ಪುದಿತ ಗೌರವ ಕೊರಡು ಆರಿಗೆ ನಮ್ಮ ದಾಮೋದರ ಶೆಟ್ಟಿಗಾರರಿಗೆ ವಂದನೆ, ಧನ್ಯವಾದಗಳು. ಸೊಲ್ಮೇಲು ದಾಮೋದರ ಶೆಟ್ಟಿಗಾರ ಬೇರೆ ಇರ್ಲ ಉಂತಿಲೆ ದಾಮೋದರನ KSRP ಬಂಧುಗಳಾಗಿರುವವರು ಮತ್ತರು ನಮ್ಮೊಂದಿಗೆ ಸಹಕರಿಸುವ ದಾಮೋದರ್ ಅವರು KSRP ಬಂಧುಗಳು, ಅವರಿಗೆ ಶಾಲು ಹೊದಿಸಿ ಅವರನ್ನು ಕೂಡ ಗೌರವ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ದಯವಿಟ್ಟು ಒಮ್ಮೆ ಬಂದು ಆ ಶಾಲನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸರ್, ನಮ್ಮ ಶರಣ್ ಪಂಪೇಳನ್ನ ಅಂಚನೆ ಈ ಒಂದು ಶಾಮಿಯಾನ ಇವತ್ತು ಅದ್ಭುತವಾಗಿ ನಾವೆಲ್ಲರೂ ಮಳೆಯ ಹೆದರಿಕೆ ಇಲ್ಲದೆ ಕುಳಿತುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತ ಜನಾರ್ದನನ್ನ, ಅವರೊಟ್ಟಿಗೆ ನಮ್ಮೊಟ್ಟಿಗೆ ಸಹಕರಿಸಿದವರು ಭಾಸ್ಕರಕ್ಕೆ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ರಿಜಿಸ್ಟರ್ಡ್ ಹಸಿಗೋಳಿ ಬಹಳ ಅದ್ಭುತವಾಗಿ ನಮಗೆ ಸಹಕಾರ ಮಾಡಿದ್ದಾರೆ. ಅವರ ಸೇವೆயை ನಾವು ಮರೆಯಲಿಕ್ಕಿಲ್ಲ. ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ಸಂಪ್ರದಾಯ. ಯಾರಾದರೂ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಯಾರಾದರೂ ಪ್ರಮುಖರು ಇದ್ದರೆ ದಯವಿಟ್ಟು ಈ ವೇದಿಕೆಗೆ ಬಂದು ಈ ಒಂದು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಪ್ರತಾಪ್ ಮುಂದಕ್ಕೆ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೋರಿ ಬಂಧುಗಳೇ, ದಯವಿಟ್ಟು ಇದರ ಸಂಚಾಲಕರು ಯಾರಾದರೂ ಯತೀಶ್ ಅಥವಾ ಮೋಹನ್ ಅಥವಾ ಪ್ರವೀಣ್ ಅಥವಾ ಯಾರಾದರೂ ಒಬ್ರು ಬಲೆ ಒಳ್ಳೆಯರತ್ತ ಪೂರ ಪೋಲೆ ಓರಿ ಅಭಿನಂದನೆ ತೊಂಡ್ಲೆ ಬಂದರೆ ಜೋರಾಯಿನ ತಾಟಿ ಬಟ್ಲೆ ಮುಕ್ಲೆಗೆ ದಾದ ಪಂಟ ಹಾರ್ಮೋನಿಯಂ, ತಬಲ ಆಗಿರ್ಬೋದು, ಚೆಂಡೆ ಆಗಿರ್ಬೋದು, ಎಲ್ಲವನ್ನ ಎಲ್ಲಿ ತನಕ ಅಂದರೆ ಒಂದು ಕೊಟ್ಟು ಹಾರೇ ಬೇಕಾದರೂ ಅವರೇ ತಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೋರಿ. ಅದರ ಮುಖ್ಯ ಕಾರಣಕರ್ತರು ನಮ್ಮ ರೂವಾರಿಗಳು ರಾಮಕೃಷ್ಣ ಪಟ್ಟೋರಿ, ಅವರ ನೆನಪು ಕೂಡ ನಮಗೆ ಇದೆ. ಅವರಿಗೆ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇವತ್ತು 48 ದಿನ ಭಜನಾ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿಸಿದಂದರೆ ಅದಕ್ಕೆ ಪ್ರಮುಖ ರೂವಾರಿಗಳು ನಾಗಬ್ರಹ್ಮ ಭಜನಾ ಮಂಡಳಿ. ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಮುಂದಕ್ಕೆ ಶ್ರೀ ಆದಿಶಕ್ತಿ ಭಜನಾ ಮಂಡಳಿ ದಡಸ್ ಆದಿಶಕ್ತಿ ಭಜನಾ ಮಂಡಳಿ ಆಯ್ತಾ ಏರಣ್ಣ ಉರಿಯ ಬರಡು ಬೇಬೇನವಳಿರ ಅಣ್ಣ ಬಲ್ತದ ಬಲೆನ ನಿಖಿಲ ಕವರ ಕೋಜಿನ ತಪ್ಪಾಕೊಂಡು ದಯದಿದ್ದ ಬಳೆ ಬಂಧುಗಳೇ ಜೋರ ಚಪ್ಪಳೆ ತಟ್ಟು. ಯಾಕೆ ಅಂತಂದರೆ 48 ದಿನಗಳ ಪ್ರತಿ ಆದಿತ್ಯವಾರದಂದು ಮಂದಿರಕ್ಕೆ ಬಂದು ಅನ್ನ ಸಂತರ್ಪಣೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಎಲ್ಲ ಕಾರ್ಯ ದೀಪಕ್ಕೆ ಅಲಂಕಾರ ಮಾಡುವುದು, ಬತ್ತಿಯನ್ನು ಇಟ್ಟು ಅಲಂಕಾರ ಮಾಡಲಿ ಪ್ರಮುಖ ಪಾತ್ರಧಾರಿಗಳು ಶ್ರೀಯುತ
ನಮ್ಮ ಆದಿಶಕ್ತಿ ಭಜನಾ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಧನ್ಯವಾದಗಳು. ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಮುಂದಕ್ಕೆ ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕೆಮಜಲು. ಬಲೆ ಬಲೆ ಬಲೆ. ಜೋರಾದ ಚಪ್ಪಾಳೆಯೊಂದಿಗೆ ಹಾಗೆ ಹಿಂದೆ ಬಂದು ನಿಂತ್ಕೊಳ್ಳಿ ಹಿಂದೆ ಬಂದು ನಿಂತ್ಕೊಳ್ಳಿ, ಒಂದು ಫೋಟೋ ತೆಗೆಯುವ. ಮತ್ತೆ ನಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವಿಷ್ಣು ಶಾಖೆ ಅಸೈ ಮಂಜನಾಡಿ ದಯದಿದ್ದು ಏರು ಉಳ್ಳೇರು ಉದಯ ಉಳ್ಳೇರು ಬಲೆ ಆಂಡ ಉಂಟು. ಇದು ನಮ್ಮ ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕೆಮಜಲು. ಜೋರಾದ ಚಪ್ಪಾಳೆ ಬರಲಿ. ನಮಗೆ ನಮ್ಮ ಸಂಧ್ಯಾ ಭಜನೆ ಅದ್ಭುತವಾಗಿ ನಿರ್ವಿಘ್ನವಾಗಿ ನಡೆಯಲಿಕ್ಕೆ ಅವರು ಕೂಡ ಕಾರಣಕರ್ತರು. ಅನ್ನ ಸಂತರ್ಪಣೆಯಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ನ ಎಲ್ಲ ಕಾರ್ಯಕರ್ತರು, ಬಂಧುಗಳು. ಶಿವಪ್ರಸಾದ್ ನಮ್ಮ ಮಿತ್ರ, ಈಗ ತಾನೇ ಮದುವೆ ಆಗಿ ನೂತನ ದಂಪತಿಗಳು ಒಟ್ಟಿಗೆ ಬಂದಿದ್ದಾರೆ. ಇಲ್ಲಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿಷ್ಣು ಶಾಖೆಯ ಅಸಯ್ಯ ಇವರಿಗೆ ಜೋರಾದ ಉದಯನ ಪಂಡ ನಂಗೆ ಆ ಭಜನೆ ಪೊರ್ಲೂಟ ಅವಾರ್ಡ್ ಅಂಡ ಉದಯನ ಮೂಲ ಕಾರಣಕರ್ತರು. ಆರೆಗಳ ಸೊಲ್ಮೆ ಸಂದ ಒಂದು ಆರೆಗಳ ಶಾಲು ಬುದ್ಧತೆ ಗೌರವ ಕೊರಡು ಪಂಡತೆ ನಮ್ಮ ಸಂತೋಷನ್ನ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು. ಶಾಲು ಹಾಕಿ ಫಸ್ಟು ಶಾಲು ಪಲ್ಲೆ. ಸರಿ, ಅಭಿನಂದನೆ. ಜೋರಾದ ಚಪ್ಪಾಳೆಯೊಂದಿಗೆ ಉದಯನಿಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸೋಣ. ಮುಂದೆ ಸೇವಾ ಕೌಂಟರಲ್ಲಿ ಸಂಪೂರ್ಣ ನೇತೃತ್ವ ವಹಿಸಿಕೊಂಡು ಸುಜಿತ್ ಮತ್ತು ತಂಡ. ಸುಜಿತ್ ಜೀರ್ಣೋದ್ಧಾರ ಸಮಯದಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ವಿಶ್ವನಾಥ್ ನಾಯಕರೊಂದಿಗೆ. ಸುಜಿತ್ ದಯವಿಟ್ಟು ವೇದಿಕೆಗೆ ಬರಬೇಕು. ವನಿತಕ್ಕ ಕೂಡ ಬನ್ನಿ. ಸುಜಿತ್ ಅವರು ಈ ಗೌರವವನ್ನು ಸ್ವೀಕರಿಸಬೇಕು. ವನಿತಕ್ಕ ತಗೊಳ್ಳಿ. ಸರಿ, ವನಿತಕ್ಕ ತಗೊಳ್ಳಿ. ಅವರಿಗೂ ಶಾಲು ಹೊದಿಸಿ ನಮ್ಮ ಸೀತಾರಾಮ್ ಶೆಟ್ಟಿ ದಡಸವರು ಶೀತನ ಶಾಲು ಬುದ್ಧತ ಅವರಿಗೆ ಗೌರವ ಕೊರಡು. ಧನ್ಯವಾದಗಳು. ಮುಂದಕ್ಕೆ ಚೆಂಡೆ ಬಳಗದಲ್ಲಿ ಸಾಕಾದ ಹಿತೇಶ್ ಎಂ ರಾವ್ ಮತ್ತು ತಂಡ ಬರಲಿ, ಎಲ್ಲ ಬರಲಿ. ಅವರಿಗೆ ಅಭಿನಂದನೆ ಸಲ್ಲಿಸದಿದ್ದರೆ ದೊಡ್ಡ ತಪ್ಪಾದೀತು. ಧನ್ಯವಾದಗಳು. ಜೋರ ಚಪ್ಪಾಳೆಯೊಂದಿಗೆ ವನಿತಕ್ಕ ಮತ್ತು ನಮ್ಮ ಸುಜಿತ್ ಅವರಿಗೆ ಅಭಿನಂದನೆಗಳು. ಈಗ ಮುಂದಕ್ಕೆ ಜೋರ ಚಪ್ಪಾಳೆ ತಟ್ಟಿ. ಇವತ್ತು 48 ದಿನ ಅಲ್ಲಿ ಮಹಾಪೂಜೆ ಆಗಬೇಕು ಅಂತಾದರೂ ಅಥವಾ ಗೆಸ್ಟ್ಗಳು ಬರಲಿಕ್ಕೋ ಆ ಸ್ವಾಮೀಜಿಗಳನ್ನ ಕರೆದುಕೊಂಡು ಬರಲಿಕ್ಕೂ ಚೆಂಡೆ ಬಡಿಸಿದವರು ಇವರು, ಈ ಮಕ್ಕಳು. ಎಂಥ ಅದ್ಭುತವಾಗಿ ಚೆಂಡೆ ವಾದಕರಂದರೆ ಹಿತೇಶ್ ಎಂ ರಾವ್ ಮತ್ತು ತಂಡ. ಹಿತೇಶ್ ಅದು ವನಿತಾಕನ ಮಗ. ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಎರಡು ಮಕ್ಕಳ ಪರವಾಗಿ ಅವನಿಗೆ ಕೂಡ ಹಾಕಿಬಿಡಿ. ಹಿತೇಶ್ ಕೂಡ ಹಾಕಿ. ವಂದನೆಗಳು. ಮುಂದಕ್ಕೆ ಸ್ವಚ್ಛತೆ ಮತ್ತು ಬಳಗ ವಿಜಯ ಲಕ್ಷ್ಮಣ್ ಪಟ್ಟೂರಿ ಕೃಷ್ಣಯ್ಯ. ಇದರ ಕೃಷ್ಣಯ್ಯ ಉಳ್ಳೇರಾ? ಕೃಷ್ಣಯ್ಯ ಬರಡು. ಕೃಷ್ಣಯ್ಯ ಅಣ್ಣ, ಕೃಷ್ಣಯ್ಯನ ಉಳ್ಳಾರಾ? ಬರ್ತೀರಿ. ಜೋರಾದ ಚಪ್ಪಾಳೆ ತಟ್ಟಿ. ನಮ್ಮ ಸ್ವಚ್ಛತೆಯಲ್ಲಿ ಮುಖ್ಯವಾಗಿ ಅವರು ಎಲ್ಲಿ ಹೆಸರನ್ನು ಬಯಸಿದವರಲ್ಲ, ಎಲ್ಲಿ ಕೂಡ ಕರೆಯುವುದು ಬೇಡ ಅಂತಲೇ ಹೇಳುವವರು. ಪ್ರತಿದಿನ ಎಲ್ಲಿಯೂ ಹೆಸರಿಲ್ಲ ಅವ್ರದ್ದು. ಅವರು ವಾಟ್ಸಪ್ ಕೂಡ ನೋಡುವುದಿಲ್ಲ ಅವರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ವಿಜಯ ಇದ್ದಾರಾ? ವಿಜಯ ಸ್ವಾಮಿ. ಲಕ್ಷ್ಮಣ್ ಉಳ್ಳೇರಾ? ಲಕ್ಷ್ಮಣ್ ಪಟ್ಟೂರಿ ಅವಳು ಉಂಟುನಾಡು. ಜೋರಾಯಿನ ತಾಟಿ ಪಟ್ಟೋಡು. ವಿಜಯಲಾಂಛನೆ ಎಲ್ಲ ಪಾತ್ರೆಗಳನ್ನು ಬಹಳ ಅದ್ಭುತವಾಗಿ ತೊಳೆದಿಡುವುದರಲ್ಲಿ ಪ್ರಮುಖ ಪಾತ್ರ ನಮ್ಮ ವಿಜಯ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಕೃಷ್ಣಯ್ಯ ಅವರಿಗೆ ವಂದನೆಗಳು. ಅವರಿಗೆ ಕೂಡ ಒಂದು ಶಾಲೆ ಹಾಕಿ. ವಿಜಯನಿಗೆ ಒಂದು ಶಾಲೆ ಹಾಕಿ. ಲಕ್ಷ್ಮಣ್ ಪಟ್ಟೂರಿ ಇಲ್ಲರ ಇದ್ದೀರಾ? ಸರಿ. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ನಮೃತನಿಗೆ ಹಾಕಲೇಬೇಕು. ಇಲ್ಲಿ ಯಾರು ಒಪ್ತಾ ಇಲ್ಲ. ಯಾಕೆಂದರೆ ಅವರ ಕುಟುಂಬಸ್ಥವರಿಗೆ ಎಲ್ಲರಿಗೂ ಸನ್ಮಾನ ಸಿಕ್ಕಿದೆ ಅಂತ ಹೇಳ್ತಾರೆ. ನಾನು ಯಾಕೆ ಅಭಿನಂದನೆ ಮಾಡ್ತೇನೆ ಅಂತ ಹೇಳಿದರೆ, ಪ್ರತಿದಿನ ಫೋಟೋವನ್ನು ಅಚ್ಚುಕಟ್ಟಾಗಿ ತೆಗೆದು ವಾಟ್ಸಪ್ಪಿಗೆ ಹಾಕುವ ಕೆಲಸವನ್ನು ಅಮೃತ, ನನ್ನ ಶಿಷ್ಯೆ, ನಮ್ಮ ರವೀಂದ್ರ ಮಾಸ್ಟರ್ನ ಕೂಡ ಶಿಷ್ಯೆ, ಅವಳು ಅಮೃತ ಹೋಗಬೇಕು. ಹೋಗಿ ಈ ಒಂದು, ಯಾಕೆಂದರೆ ಪ್ರಚಾರ ಕೂಡ ಬಹಳ ಮುಖ್ಯ. ಪ್ರಚಾರ ಇಲ್ಲದಿದ್ದರೆ ಏನು ಕೆಲಸ ನಡೆಯುವುದಿಲ್ಲ. ಇವತ್ತು ವಾಟ್ಸಪ್ಪಲ್ಲಿ ಪ್ರತಿ ಅತಿಥಿಗಳ ಫೋಟೋ ಬೀಳ್ತದೆ. ಕ್ರಮಬದ್ಧವಾಗಿ ಎಲ್ಲ ಅತಿಥಿಗಳಿಗೆ ಆ ಫೋಟೋ ಹೋಗ್ತದೆ ಅಂತ ಅಂದರೆ ಅದಕ್ಕೆ ಪ್ರಮುಖ ರೂವಾರಿಗಳು ಕುಮಾರಿ ನಮ್ಮ ನಮೃತ. ಅವಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಶಾಲು ಹೊದಿಸಿ ಅವರನ್ನು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮತ್ತೊಂದು ಸಂಚಿಕೆ ಇದು ಈಗ ತಾನೇ ನಮ್ಮ ನೆನಪಿಗೆ ಬಂತು. ಅದು ತ್ಯಾಗಮಾಶ ಅವರ ಸಂಪಾದಕದಲ್ಲಿ ಒಂದು ಸಣ್ಣ ಕಿರು ಸಂಚಿಕೆ ಬಿಡುಗಡೆ ಆಗ್ತದೆ. ಇವತ್ತು ಒಂದು ಸಂಚಿಕೆಯನ್ನು ಪ್ರಾಯೋಗಿಕ ಸಂಚಿಕೆ ಬಿಡುಗಡೆ ಆಗ್ತದೆ. 48 ದಿನಗಳ ಕಾಲ ನಡೆದಂಥ ಎಲ್ಲ ಚಟುವಟಿಕೆಗಳು, ಅತಿಥಿ ವರಿಯರು ಯಾರೆಲ್ಲ ಬಂದರು, ಯಾವುದೆಲ್ಲ ಭಜನಾ ತಂಡಗಳು ಬಂದಿದೆ, ಎಲ್ಲವನ್ನು ಪ್ರಸ್ತುತಪಡಿಸುವಂಥ ಒಂದು ಕಿರು ಸಂಚಿಕೆ ಇನ್ನು 15 ದಿನಗಳಲ್ಲಿ ಮೂಡಿ ಬರಲಿಕ್ಕಿದೆ. ಅದರ ಪ್ರಾಯೋಗಿಕ ಸಂಚಿಕೆಯನ್ನು ನಮ್ಮ ವೆಂಕಪ್ಪ ಕಾಜಿಯವರು, ಹಿರಿಯರು, ಮಾರ್ಗದರ್ಶಕರು, ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ವೆಂಕಪ್ಪ ಕಾಜಿಯವರು
ಅದನ್ನು ಪ್ರಾಯೋಗಿಕ ಸಂಚಿಕೆ ತತ್ವಮಸಿ, ಅದರ ಹೆಸರು ತತ್ವಮಸಿ, ಸಣ್ಣದೊಂದು ಸಂಚಿಕೆ. ಅದರ ಮುಖಪುಟವನ್ನು ಈಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ವೆಂಕಪ್ಪ ಕಾಜಿಯವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಧನ್ಯವಾದ ಸಲ್ಲಿಸೋಣ. ಅದು ಕಿರು ಸಂಚಿಕೆ. ಇಡೀ ನಮ್ಮ ಸಂಧ್ಯಾ ಭಜನೆಯ ಏನೆಲ್ಲ ಆಯಿತು 48 ದಿನಗಳ ಕಾಲ, ಅದೆಲ್ಲವೂ ಆ ಸಂಚಿಕೆಯಲ್ಲಿ ಮೂಡಿ ಬರಲಿಕ್ಕೆ ಇದೆ ಅಂತೇಳಿ ಹೇಳ್ಕೊಳ್ತಾ ಅವರಿಗೂ ಧನ್ಯವಾದಗಳು. ಇದೀಗ ಪ್ರಕಾರ ವಾಕ್ಯಗಳು ಎಲ್ಲರೂ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು ಅಂತೇಳಿ. ಮೂರನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ 48 ದಿನ ಕಾರ್ಯಕ್ರಮ ನಡತದೆ ನೀ ಪಣ್ಣನ ಆ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಂಡೆ ಊರದ ಸ್ವಾಮೀಜಿಲಿ ಬತ್ತು ನಂಗೆ ಆಶೀರ್ವಾದ ಮಂತೇರಿ. ವಿಶೇಷವಾದ ವೇದಿಕೆ ರೀತಿನಂಚಿನ ಮಾತ ಹಿರಿಯಕ್ಲನ ಕಾರು ಪತ್ತದು, ಕಿರಿಯಕ್ಲೆಗೆ ನಮಸ್ಕಾರ ಮಂತದೆ. ವೇದಿಕೆದ ಎದುರುಕುಲಿನ ಹಿರಿಯಕ್ಲೆಗಳ ಕಾರು ಪತ್ತೊಂದು, ಅಪ್ಪೆನಕ್ಲೆಗೆ ವಿಶೇಷವಾದ ಸಾಷ್ಟಾಂಗ ನಮಸ್ಕಾರ ಮಂತೊಂದು, ಎನ್ನ ಪ್ರೀತಿದ ತಗೆ ತಂಗಡ್ನಕ್ಲೆಗಳ ಎಣ್ಣೆ ಒಂದು ಕಾರ್ಯಕ್ರಮ ನಿರೂಪಣೆ ಮಂತಿನಂಚಿನ ಮಾಸ್ಟರ್ಗಳ ನಮಸ್ಕಾರ ಮಂತೊಂದು. ದಿಂಜ ಪಾತೆರೆ ಪೋಪುಜಿ ಸಮಯದ ಅಂದು ಹೆಂಗೆ ಗೊತ್ತುಂಡು ಆಂಡ ಅಯ್ಯಪ್ಪ ಸ್ವಾಮಿನ ಈ ಸಂಧ್ಯಾ ಭಜನೆ ವಿಶೇಷವಾದ ಅಸೇಗೋಲಿದ ಕೇಂದ್ರ ಮೈದಾನ ಒಂದು ಕೇಂದ್ರ ಭಾಗ. ಈ ಕೇಂದ್ರ ಭಾಗಡು ಏರು ಪೋಪುಂದಲ್ಲ ಹೂವೆ ಬಸುಟು ಪೋಡು, ಕಾರು ಪೋಡು, ಬೈಕಡು ಪೋಡು, ನಡತು ಪೋಡು ಅಯ್ಯಪ್ಪ ಸ್ವಾಮಿನ ಮಂದಿರ ಉಂಡೊಂದು ಗೊತ್ತುಂಡು ಕೈ ಮುಗಿವೇಲಿ. ನಿಜವಾದ ಈ ಅಸೈಗೋಲಿಗೆ ವಿಶೇಷವಾದ ಶಕ್ತಿ ಒಂಜಿ ರಡ್ನೆ ಅಯ್ಯಪ್ಪನ ಮಂದಿರ ವಾ ಬಂಗಡು ಮಂತದೇರ ಎಂಚ ಮಂತದೇರ ಅವು ಪೂರ ಅಕ್ಲೆ ಗೊತ್ತುಂಡು, ಆಯ್ತ ಶಕ್ತಿಗಳ ಗೊತ್ತುಂಡು. ಭಾಷಣ ಮಂತನಗಳು ಭಾರೀ ಶೋಕಡು ಪಾತೇರಿಯರು. ವಿಶೇಷವಾದ 48 ದಿನ ಭಜನೆ ಮನ್ಪಣ ಆತು ಸುಲಭದ ಸಂಗತಿ ಆತು. ಆಯ್ತು ಏರೇರು ಬೆಂತೇರಿ ಆ ಬೆಂತನಕ್ಲೆ ಮಾತ ವೇದಿಕೆಗೆ ಕೊಂಡತ್ತದೆ ಅಕ್ಲೆ ಗೌರವ ಮಂತಾರತ್ತ ಅವು ವಿಶೇಷವಾದ ಶಕ್ತಿ. ಒಂಜಿ ಪುಡೆಟೆ ಎಲ್ಲೆಲ್ಲ ಜೋಕುಲು ನಿತ್ಯ ನಿರಂತರವಾದ ತನ್ನ ಪ್ರತಿಭೆನ ಅನಾವರಣ ಮನ್ಪಣಂಚಿನ ವೇದಿಕೆಗೆ ಕೊಂಡತ್ತದೆ ನಿಕ್ಲ ಅಕ್ಲೆಗೆ ಗೌರವ ಮಂತಾರೆ. ಸಮಾಜರು ಎಡ್ಡ ಬೇಲೆ ಮಂತದ ನಂಚಿನ ಹಿರಿಯರಾಯನಂಚಿನ ಗೌರವಾನ್ವಿತ ವೆಂಕಪ್ಪ ಕಾಜಾವರನ ಮೂಲ ಗೌರವ ಮಂತಾರೆ. ಒಂಜಿ ಜವಾನಿ ಆದೆ, ಒಂಜಿ ಪೇಪರ್ದ ರಿಪೋರ್ಟರ್ ಆದೆ, ವಿಶಾಲವಾಯಿನ ಹೃದಯ ಇತ್ತು ನಂಚಿನ ವಿದ್ಯಾವಂತೆ ತರುಣೆ ಆದೆ, ಇನ್ನು ಡಾಕ್ಟರೇಟ್ ಪ್ರಶಸ್ತಿ ತೆತ್ತೊಂದು ನಂಚಿನ ಸತೀಶಣ್ಣಗೆ ಗೌರವ ಮಂತಾರತ್ತ. ಇಂದು ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡಕ್ಕೆ ಒಂಜಿ ಮಲ್ಲ ಗೌರವವನ್ನು ಎಣ್ಣೊಳ್ಳಿ ಆಯ್ತಾ. ಒಟ್ಟಿಗೆ ಆ ಪ್ರತಿ ಒಂಜಿ ಜೋಕುಲ್ಲ ಈ ಓಲೋಲು ಬೇತೆ ಬೇತೆ ಪ್ರಶಸ್ತಿ ಪಡೆಯುತ್ತಾರೆ, ಅಕ್ಲೆಗಳ ಗೌರವ ಮಂತಾರೆ. ಮೂಲು ಅಯ್ಯಪ್ಪನ ಮಂದಿರಡು ನಿತ್ಯ ನಿರಂತರವಾದ ಎಣ್ಣೆ ಪತೊಂದು ಬರ್ಪುನಾರ ಹಿಡಿದು ಪತೊಂದು ಬತ್ತನ ಆ ಕಜವು ಪೆಜ್ಜುನೊಟ್ಟಿಗೆ ನೀರು ಕೊರ್ಪುನೊಟ್ಟಿಗೆ ಚೆಂಡ ಪೊಟ್ಟುನಕ್ಲೊಟ್ಟಿಗೆ ಭಜನೆ ಮನ್ಪುನಕ್ಲೊಟ್ಟಿಗೆ ಏರಿ ಆ ಆಯ್ತ ಒಟ್ಟಿಗೆ ಅಡಿಗೆ ಮನ್ಪುನಕ್ಲೆ ಅಡಿಗೆ ಕಮ್ಮಿ ಅನ್ನದ ಕ್ಷಣಾರ್ಧರು ಪಿರ ರೆಡಿ ಮನ್ಪುನಂಜನ ಆ ಅಪ್ಪೆನಕ್ಲೆಗೆ ಆಯ್ತ ಒಟ್ಟಿಗೆ ಜವನಿಯರೆಲ್ಲ ಕೊಂಡತದ ನಿಕ್ಲೆ ಆ ವೇದಿಕೆ ಗೌರವ ಮಂತಾರತ್ತ. ಇನ್ನು 48 ದಿನ ಭಜನೆ ಮಂತಾರತ್ತ. ಇಂದು ಸಾರ್ಥಕತೆ ಆಯ್ತ ಒಟ್ಟಿಗೆ ಕೊರೋನಾ ಪನ್ಪುನ ಮಹಾಮಾರಿದ ಪೊರ್ತರು ಕಂಡನ್ಯಾಗೆ ಕೊರೋನಾ ಬತ್ತಂದ ಬಡಿದಿ ತೆಂಗದು ಕುಳ್ಳೊಂದಿತ್ತು ನಂಚಿನ ಸಮಯಡು ಅಪ್ಪೆ ತೀರನಾಡಲ ಕೈತಡೆ ಪೋನ್ ಇಜ್ಜಂಚಿನ ಸಮಯಡು ತೀರಿನಕ್ಲಿನ ಆ ಮೃತದೇಹನು ದಪನ ಮನ್ಪುನಂಚಿನ ಭಾರೀ ಮಲ್ಲ ಧೈರ್ಯ ಮಂತ್ರದ ನಂಚಿನ ಆ ಅಸೈಗೋಲಿ ಬಜರಂಗಿ ವಾರಿಯರ್ಸ್ ಅಕ್ಲೇನು ಅಪ್ರಿಷಿಯೇಟ್ ಮಾಡ್ಕೊಡು. ಇರ್ನೂದಕ್ಕೆ ಜಾಸ್ತಿ ಪುಣಕ್ಲೇನು ಪೊತ್ತದೆ. ನಿಜವಾದ ಸತ್ಯ ಹರಿಶ್ಚಂದ್ರನ ಆಶೀರ್ವಾದ ಅಕ್ಲೆ ಉಂಡು, ಆಯ್ತೊಟ್ಟಿಗೆ ಊರ್ದಾಕ್ಲೆ ಆಶೀರ್ವಾದ ಉಂಡು, ಏರೇರೇ ಅಕ್ಲೆ ಕೈಟು ದಪನಾತಿರ ಅಕ್ಲೆನ ಆಶೀರ್ವಾದ ಉಂಡು. ಎಂಕೆ ಕೊರೋನಾ ಬತ್ತನಲ ಮಲ್ಲಜ್ಜಿ ಆನ ಅಕ್ಲೆನ ಅಂತ್ಯ ಸಂಸ್ಕಾರ ಭಾರೀ ಶೋಕುಡು ಹಿಂದೂ ಧರ್ಮದ ಪ್ರಕಾರನೇ ಆವಡು ಪಡೆದ ಪಣತೊಟ್ಟದ ನಂಜಿನ ಬಜರಂಗ ದಳಕ್ಕೂ ವಿಶೇಷವಾದ ಅಭಿನಂದನೆ ಕೊರಂದು ದಿಂಜ ಓಲ ಟಾಪಿಕ್ದ ಪೆರಬೋಬುಚ್ಚಿ ವೇದಿಕೆ ಇತ್ತಿನಕ್ಲೆ ಪಾತೇರೇರು ಯಾನ ಪಾತೇರೆ ಪೋಪುಜಿ ಪಾತೇರೇರ ಅವಕಾಶ ಮಂತ ಕೊಡ್ತಾನ ನಿಕ್ಲೆಗೆ ಪೂರೇರೆಗಳ ಉಡಲ್ ದಿಂಜಿನ ಸೊಲುಮೇಲೆ ಸಂದಾದ ಎನ್ನ ಪಾತೇರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. 48 ದಿವಸಗಳ ಸಂಧ್ಯಾ ಭಜನೆ, ಅದರೊಟ್ಟಿಗೆ 3ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ, ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಬೇರೆ ಬೇರೆ ಕೊಡುಗೆಗಳನ್ನು ನೀಡಿದಂಥವರಿಗೆ ಗೌರವ, ಸನ್ಮಾನ, ಅದರೊಟ್ಟಿಗೆ ಕಳೆದ ಹಲವಾರು ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲರಿಗೆ ಒಂದು ಸನ್ಮಾನವನ್ನು ಮಾಡುವಂತಹ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತಿನ ಸಮಿತಿಯವರು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆಲ್ಲರಿಗೂ
ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಗೊತ್ತು ಭಾಳ ಸಮಯ ಆಗಿದೆ. ಈ ಕಾರ್ಯಕ್ರಮದ ನಂತರ ಸನಾತನ ನಾಟ್ಯಾಲಯದವ್ರದ್ದು ಪುಣ್ಯಭೂಮಿ ಭಾರತ ಅಂತೇಳಿ ಎಂಬಂಥ ಒಂದು ಕಾರ್ಯಕ್ರಮ ಇದೆ. ಪುಣ್ಯ ಭೂಮಿ ಭಾರತ. ಹಾಗಾದರೆ ಯಾಕೆ ನಮ್ಮ ಭಾರತವನ್ನು ಪುಣ್ಯಭೂಮಿ ಕರ್ಮಭೂಮಿ ಅಂತೇಳಿ ಕರೀತಾರೆ? ಪೂಜ್ಯ ಸ್ವಾಮೀಜಿಗಳು ಮಾತಾಡಬೇಕಾದ್ರೆ ಭಾಳ ಚೆನ್ನಾಗಿ ಹೇಳಿದರು. ಭಗವಂತನನ್ನು ಸ್ಮರಣೆ ಮಾಡಬೇಕು. ಭಗವಂತನು ಪ್ರತಿಯೊಂದು ವಸ್ತುವಲ್ಲಿ ಇದ್ದಾನೆ ಎಂಬಂತಹ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಜಗತ್ತಲ್ಲಿ ದೇವರು ಇರುವಂಥ ಜಾಗ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಜಗತ್ತಲ್ಲಿ ದೇವದೂತರನ್ನು ಕಂಡವರು ಇದ್ದಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನು ದೇವರಂತ ಕರೆಯಲ್ಲ, ಅವರನ್ನು ದೇವದೂತರು ಅಂತ ಕರೀತಾರೆ. ಯೇಸು ಕ್ರಿಸ್ತರನ್ನು ದೇವರು ಅಂತ ಕರೆಯಲ್ಲ, ದೇವದೂತರು ಅಂತ ಕರೀತಾರೆ. ಆದರೆ ಸಾಕ್ಷಾತ್ ಭಗವಂತನೇ ಹುಟ್ಟಿದಂತಹ ಯಾವುದಾದ್ರೂ ಜಾಗ ಇದ್ದರೆ ಅದು ನಮ್ಮ ಪುಣ್ಯಭೂಮಿ ಭಾರತ ಮಾತ್ರ. ಅಷ್ಟು ಮಾತ್ರ ಅಲ್ಲ, ನಾನು ಆ ಭಗವಂತನನ್ನು ನೋಡಿದ್ದೇನೆ ಮತ್ತು ಆ ಭಗವಂತನನ್ನು ತೋರಿಸ್ತೇನೆ ಎಂಬಂತಹ ಮಹಾಪುರುಷರು ಹುಟ್ಟಿದಂಥ ಯಾವುದಾದ್ರೂ ಜಗತ್ತಲ್ಲಿ ಜಾಗ ಇದ್ದರೆ ಅದು ಈ ಭಾರತ ಮಾತ್ರ. ಅಂತಹ ಒಂದು ಶ್ರೇಷ್ಠವಾದಂಥ ಪುಣ್ಯಭೂಮಿ ಅದು ನಮ್ಮದು ಭಾರತ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಹತ್ರ ಮಾತಾಡಬೇಕಾದ್ರೆ ಹೇಳ್ತಾರಂತೆ, ನಾನು ಸಾಕ್ಷಾತ್ ದೇವಿಯನ್ನು ನೋಡಿದ್ದೀನಿ, ದೇವಿಯ ದರ್ಶನವನ್ನು ಮಾಡಿದ್ದೀನಿ ಅಂತೇಳಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ. ಭಕ್ತ ಕನಕದಾಸರು ತನಗೆ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಬೇಕು ಅಂತೇಳಿ ಭಕ್ತಿಯಿಂದ ಭಜನೆ ಮಾಡಿ ಅವರನ್ನು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನೇ ತಾನು ಇದ್ದಂಥ ದಿಕ್ಕನ್ನು ಬದಲಾಯಿಸಿ ಕನಕದಾಸರಿಗೆ ತನ್ನ ವಿರಾಟವಾದಂಥ ದರ್ಶನವನ್ನು ಮಾಡಿದ್ದಾನೆ. ಹಾಗಾಗಿ ಭಗವಂತ ಹುಟ್ಟಿದ್ದು ಮಾತ್ರ ಅಲ್ಲ, ಭಗವಂತನನ್ನು ನೋಡಿದವರು ಕೂಡ ಮಹಾತ್ಮರು ಹುಟ್ಟಿದಂಥ ಏಕೈಕ ಜಾಗ ಇದ್ದರೆ ಅದು ಈ ಪುಣ್ಯಭೂಮಿ ಭಾರತ ಮಾತ್ರ. ಸಾವಿರಾರು ವರ್ಷಗಳ ನಮ್ಮ ಸಂಸ್ಕೃತಿ, ಸಾವಿರಾರು ವರ್ಷಗಳ ನಮ್ಮ ಧರ್ಮ, ಸಾವಿರಾರು ವರ್ಷಗಳ ಈ ಮಣ್ಣು ಇದು. ಹೋಮ ಹವನ ಪೂಜೆ ನಿರಂತರವಾಗಿ ನಡೆದುಕೊಂಡು ಬಂದಂಥ ದೇಶ ಅದು ನಮ್ಮ ದೇಶ ಭಾರತ. ಅದಕ್ಕೋಸ್ಕರ ಇದನ್ನು ಪುಣ್ಯಭೂಮಿ ಅಂತ ಕರೀತಾರೆ. ನಾವು ಬಜರಂಗ ದಳದವರು ಪ್ರತಿ ವರ್ಷ ನಾವು ಅಮರನಾಥ ಯಾತ್ರೆಗೆ ಹೋಗ್ತೀವಿ. ಈಗ ಕೋವಿಡ್ ಇದ್ದ ಕಾರಣ 4-5 ವರ್ಷಗಳು ನಮಗೆ ಹೋಗ್ಲಿಕ್ಕೆ ಆಗಿಲ್ಲ. ಒಂದು ವರ್ಷ ನಾವು ಹೋಗಬೇಕಾದ್ರೆ ಟ್ರೈನಲ್ಲಿ ನಮಗೊಬ್ಬ ರಷ್ಯಾದ ಒಬ್ಬ ಪ್ರಜೆ ಸಿಕ್ಕಿದ. ಅವನು ಮಾತಾಡಬೇಕಾದ್ರೆ ನಮ್ಮಲ್ಲಿ ಒಬ್ಬರು ಹಿರಿಯರಿದ್ರು. ಅವರು ಮಾತಾಡ್ತಾ ಕೇಳಿದರು, ನೀನು ಯಾಕೆ ಭಾರತಕ್ಕೆ ಬಂದಿದ್ದೀ ಅಂತೇಳಿ. ಆಗ ರಷ್ಯಾದ ಪ್ರಜೆ ಹೇಳ್ತಾನೆ, ನನಗೆ ಅಮರನಾಥನ ದರ್ಶನ ಆಗಬೇಕು, ಆ ದೇವರನ್ನು ನೋಡಬೇಕು, ಅದಕ್ಕೋಸ್ಕರ ನಾನು ರಷ್ಯಾದಿಂದ ಇಲ್ಲಿ ಬಂದಿದ್ದೀನಿ ಅಂತ. ಕೊರಳಲ್ಲಿ ಒಂದು ಮಾಲೆಗಳನ್ನೆಲ್ಲ ಹಾಕಿದ್ದಾನೆ, ನಾವು ಒಟ್ಟಿಗಿದ್ವಿ. ಆಗ ನಮ್ಮ ಹಿರಿಯರು ಹೇಳ್ತಾರೆ, ನೀನು ಆ ದೇವರನ್ನು ನೋಡಬೇಕಾದ್ರೆ, ದೇವರನ್ನು ಕಾಣಬೇಕಾದ್ರೆ ನೀನು ಭಾರತದಲ್ಲಿ ಹುಟ್ಟಿದ್ರೆ ಮಾತ್ರ ನನಗೆ ದೇವರು ಸಿಗಲಿಕ್ಕೆ ಸಾಧ್ಯ ಅಂತೇಳಿ. ಅದಕ್ಕೆ ವಾಪಸ್ ಅವನು ರಷ್ಯಾದವನು ಉತ್ತರ ಕೊಡ್ತಾನೆ, ಅದು ನನಗೆ ಗೊತ್ತು, ನನ್ನ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನನ್ನ ಮುಂದಿನ ಜನ್ಮದಲ್ಲಿ ಆದರೂ ನನಗೆ ದೇವರನ್ನು ಸಿಗುವ ಭಾಗ್ಯ ಸಿಗಲಿ ಅಂತೇಳಿ ಅದಕ್ಕೋಸ್ಕರ ಭಾರತಕ್ಕೆ ಬಂದು ಆ ಭಗವಂತನ ದರ್ಶನ ಮಾಡಲಿಕ್ಕೆ ನಾನು ರಷ್ಯಾದಿಂದ ಇಲ್ಲಿ ಬಂದಿದ್ದೀನಿ ಅಂತೇಳಿ. ನೋಡಿ ಹೇಗಿದೆ ಮಾತು ಅಂತೇಳಿ. ಅಂದರೆ ದೇವರನ್ನು ನೋಡುವಂತಹ, ದೇವರನ್ನು ಕಾಣುವಂಥ ಜಾಗ ಯಾವುದಾದ್ರೂ ಇದ್ದರೆ ಅದು ಭಗವಂತನ ನಮ್ಮ ಭಾರತ ಮಾತ್ರ. ಸ್ವಾಮಿ ಅಯ್ಯಪ್ಪನ ವ್ರತವನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಮಾಲೆಗಳನ್ನು ಹಾಕ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಬೇರೆ ನಮಗೆ ಉದಾಹರಣೆ ಬೇಡ. ಕಲಿಯುಗದಲ್ಲಿ ಸಾಕ್ಷಾತ್ ಆ ಅಯ್ಯಪ್ಪ ಸ್ವಾಮಿಯನ್ನು ಮಕರ ಸಂಕ್ರಮಣದ ದಿವಸದಂದು ಆ ಜ್ಯೋತಿಯ ಮುಖಾಂತರ ನಾವು ಕಾಣ್ತೀವಿ ಅಂತ ಕೇಳಿದರೆ ಇಂಥ ಶ್ರೇಷ್ಠವಾದಂತಹ ಒಂದು ಪುಣ್ಯವಾದಂಥ ಜಾಗ ಇನ್ನೊಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆಯಾ?
ಸಾಧ್ಯನಿದ್ದ ಲಕ್ಷಾಂತರ ಜನ ನಾವು ಕಣ್ತುಂಬಿ ಆ ಜ್ಯೋತಿಯನ್ನು ನೋಡ್ತೀವಿ, ದೇವರನ್ನು ನೋಡ್ತೀವಿ. ಹಾಗಾಗಿ ಭಗವಂತನು ಹುಟ್ಟಿದಂಥ ಜಾಗ, ಭಗವಂತನನ್ನು ನೋಡಿದಂಥ ಮಹಾಪುರುಷರು ಇಟ್ಟಿದಂಥ ಜಾಗ ಅಷ್ಟು ಮಾತ್ರ ಅಲ್ಲ, ನಾವು ಪ್ರತಿಯೊಂದು ವಸ್ತುವಲ್ಲಿ ಭಗವಂತನನ್ನು ಕಂಡು ಆ ಭಗವಂತನನ್ನು ಪೂಜೆ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಮಣ್ಣು ಅದು ನಮ್ಮ ಪುಣ್ಯಭೂಮಿ ಭಾರತ. ಅಷ್ಟು ಮಾತ್ರ ಅಲ್ಲ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥವ್ರು ನಾವು. ಜಗತ್ತಲ್ಲಿ ಜೀವನ ಹೇಗೆ ಮಾಡಬೇಕು ಅಂತೇಳಿ ಗೊತ್ತೇ ಇರಲಿಲ್ಲ. ನಾಯಿಗಳು ಹೇಗೆ ಜೀವನ ಮಾಡ್ತವೆ ಅದೇ ರೀತಿ ಇದ್ದಂತೆ. ತಂದೆಯ ಸಂಬಂಧ ಏನು, ತಾಯಿಯ ಸಂಬಂಧ ಏನು, ಅಕ್ಕನ ಸಂಬಂಧ ಏನು, ತಂಗಿಯ ಸಂಬಂಧ ಏನು, ಅಣ್ಣನ ಸಂಬಂಧ ಎಂದು ಜಗತ್ತಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಒಟ್ಟು ಜೀವನ ಮಾಡ್ತಾ ಇದ್ರು. ಆದರೆ ನಮ್ಮ ದೇಶದ ಜನ ಹೇಳಿದರು, ತಾಯಿಯ ಸಂಬಂಧ ಏನು, ತಂದೆ ಅಂದರೆ ಏನು, ಅಕ್ಕ ಅಂದರೆ ಯಾರು, ತಂಗಿ ಅಂದರೆ ಯಾರು, ಅಣ್ಣ ಅಂದರೆ ಯಾರು, ತಮ್ಮ ಅಂದರೆ ಯಾರು, ಸಂಬಂಧಿಕರು ಅಂದರೆ ಯಾರು ಅಂತೇಳಿ ಜಗತ್ತಿಗೆ ಹೇಳಿಕೊಟ್ಟಂಥವ್ರು ನಾವು. ಜಗತ್ತಲ್ಲಿ ಮೈಗೆ ಬಟ್ಟೆನೇ ಆಗ್ತಾ ಇರಲಿಲ್ಲ, ಬೆತ್ತಲೆವಾಗಿ ಜೀವನ ಮಾಡ್ತಾ ಇದ್ರು. ಆದರೆ ನಾವು ಹೇಳಿದ್ವಿ, ಮೈಗೆ ಬಟ್ಟೆ ಹಾಕಿಕೊಂಡು ನಮ್ಮ ಮಾನವನ್ನು ನಾವು ಕಾಪಾಡಬೇಕು ಅಂತೇಳಿ ಜಗತ್ತಿಗೆ ಹೇಳಿಕೊಟ್ಟವರು ನಾವು. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅಂತೇಳಿ ಗೊತ್ತಿರಲಿಲ್ಲ, ಒಟ್ಟು ತಿಂತಾ ಇದ್ದದ್ದು. ಯಾವುದನ್ನು ಬೇಯಿಸಿ ತಿನ್ನಬೇಕು, ಯಾವುದನ್ನು ಬೇಯಿಸದೆ ತಿನ್ನಬಾರ್ದು ಯಾವುದೂ ಗೊತ್ತಿರಲಿಲ್ಲ. ಅದನ್ನು ಜಗತ್ತಿಗೆ ಹೇಳಿಕೊಟ್ಟಂಥವರು ಭಾರತ. ಹಾಗಾಗಿ ಜಗತ್ತಿಗೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ಸಾವಿರಾರು ವರ್ಷಗಳಿಂದ ನಾವು ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ಕಾರಣ ಇವತ್ತು ಜಗತ್ತು ಭಾರತ 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 ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಇಲ್ಲಿಯ ಶಿಕ್ಷಣ ಪದ್ಧತಿ ಇರ್ಬೋದು, ನಮ್ಮ ಕೃಷಿ ಪದ್ಧತಿ ಇರ್ಬೋದು, ನಮ್ಮ ಆಯುರ್ವೇದ ಪದ್ಧತಿ ಇರ್ಬೋದು, ನಮ್ಮ ಯೋಗ ಶಿಕ್ಷಣಗಳು ಇರ್ಬೋದು, ಇದೆಲ್ಲವೂ ಜಗತ್ತಿಗೆ ಕೊಟ್ಟದ್ದು ನಾವೇ. ನಮ್ಮ ಕುಟುಂಬ ಪದ್ಧತಿಗಳು ಇರ್ಬೋದು, ನಮ್ಮ ಆಹಾರ ಪದ್ಧತಿಗಳು ಇರ್ಬೋದು, ಇದನ್ನೆಲ್ಲವನ್ನು ಜಗತ್ತಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಜಗತ್ತಿನಲ್ಲಿ ಇದ್ದಂಥವ್ರು ಎಲ್ಲರೂ ಭಾರತದತ್ತ ನೋಡ್ತಾ ಇದ್ದಾರೆ. ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿ, ಶ್ರೇಷ್ಠವಾದಂಥ ಧರ್ಮ ನಮ್ಮದದು. ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದೇ ಇಲ್ಲ. ಒಂದು ದೇಶದ ಸಂಪತ್ತನ್ನು ಲೂಟು ಮಾಡಬೇಕು, ಒಂದು ದೇಶಕ್ಕೆ ಹೋಗಿ ದಾಳಿ ಮಾಡಬೇಕು, ಅಲ್ಲಿದ್ದಂತಹ ಅವರ ಪರಂಪರೆಯನ್ನು ನಾಶ ಮಾಡಬೇಕು ಎಂಬ ಹಿನ್ನೆಲೆ ಭಾರತಕ್ಕೆ ಇರಲೇ ಇರಲಿಲ್ಲ. ಯಾವುದೇ ಒಂದು ಉದಾಹರಣೆಯನ್ನು ಯಾರು ಬೇಕಾದರೂ ಹೇಳಿ, ಯಾವುದೇ ದೇಶದ ಮೇಲೆ ನಾವು ಆಕ್ರಮಣ ಮಾಡಿಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಲಿಲ್ಲ. ಅದರ ಬದಲಾಗಿ ಬನ್ನಿ ಭಾರತಕ್ಕೆ, ನಮ್ಮೊಟ್ಟಿಗೆ ಜೀವನ ಮಾಡಿ, ಇಲ್ಲಿ ಬನ್ನಿ ಅಂತೇಳಿ ನಾವು ಎಲ್ಲರಿಗೂ ಸ್ವಾಗತ ಮಾಡಿದಂಥ ದೇಶ ಅದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಭಾರತ ಅದು. ಅದಕ್ಕೋಸ್ಕರ ಇವತ್ತು ನಮ್ಮ ದೇಶದಲ್ಲಿ ಲಕ್ಷಾಂತರ ಮಸೀದಿಗಳಿದೆ, ಸಾವಿರಾರು ಚರ್ಚ್ಗಳಿದೆ. ಯಾರು ಜಾಗ ಕೊಟ್ಟದ್ದು? ನಮ್ಮ ಪೂರ್ವಜರು. ಜಾಗ ಮಾತ್ರ ಕೊಟ್ಟದಲ್ಲ, ಬಲ್ಲಿ ಆ ಮಸೀದಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಅಂತೇಳಿ ಮಸೀದಿಗಳನ್ನು ಕೂಡ ನಾವು ಕಟ್ಟಿಕೊಟ್ಟಿದ್ದೇವೆ ನಮ್ಮ ಪೂರ್ವಜರು. ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಂಥ ಸಮಾಜ ನಮ್ಮ ಸಮಾಜ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸರ್ವರು ಸುಖವಾಗಿರಬೇಕು, ಎಲ್ಲರೂ ಒಳ್ಳೆಯದಾಗಿರಬೇಕು. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವೂ, ಯಾವ ಜಗತ್ತಲ್ಲಿ ಯಾವುದೆಲ್ಲ ಜಂತುಗಳಿದೆ, ಯಾವುದೆಲ್ಲ ಜೀವಿಗಳಿದೆ, ಎಲ್ಲರೂ ಸುಖವಾಗಿ ಹೇಳಬೇಕಾದಂಥದ್ದು ಯಾವುದಾದ್ರೂ ಧರ್ಮ ಇದ್ದರೆ ಅದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಅಂಥ ಒಂದು ಶ್ರೇಷ್ಠವಾದಂಥ ಧರ್ಮ, ಅಂಥ ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿ, ಅಂಥ ಒಂದು ಶ್ರೇಷ್ಠವಾದಂಥ ಈ ಭೂಮಿಯಲ್ಲಿ ನಾವೆಲ್ಲರೂ ಹಿಂದೂಗಳಾಗಿ ಹುಟ್ಟಿದೆಲ್ಲವಲ್ಲ ಬಂಧುಗಳೇ, ಇದೆಲ್ಲ ನಮ್ಮ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯ ಇದು. ಅಂಥ ಒಂದು ಧರ್ಮ, ಅಂಥ ಒಂದು ಸಂಸ್ಕೃತಿ, ಅಂಥ ಒಂದು ಪರಂಪರೆಯನ್ನು ಇವತ್ತು ನಾಶ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಸಂಚು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸಾವಿರಾರು ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಈ ಸಂಸ್ಕೃತಿ, ಈ ಧರ್ಮ, ಈ ದೇಶವನ್ನು ನಾಶ ಮಾಡಬೇಕು ಅಂತೇಳಿ ಬೇರೆ 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 ರೀತಿಯಲ್ಲಿ ಪ್ರಯತ್ನ ಮಾಡಿದರು. ನಮ್ಮ ದೇಶದ ಮೇಲೆ ಸಾವಿರಾರು ಸಲ ಆಕ್ರಮಣ ಮಾಡಿದರು, ಸಂಪತ್ತನ್ನು ಲೂಟಿ ಮಾಡಿದರು, ನಮ್ಮ ಭೂಮಿಯನ್ನು ಕಬಳಿಸಿದರು. ನಮ್ಮ ಮೂಲ ಸಂಸ್ಕೃತಿ ಏನಿದೆ ಅದನ್ನು ನಾಶ ಮಾಡುವಂಥ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಅದನ್ನೆಲ್ಲವನ್ನು ಮೆಟ್ಟಿ ಇವತ್ತು ನಾವು ಸಮಾಜ ಎದ್ದು ನಿಂತಿದೆ ಬಂಧುಗಳೇ, ಎದ್ದು ನಿಂತಿದೆ.
ನಾವು ಯಾರನ್ನೆಲ್ಲ ಪ್ರೀತಿ ಮಾಡ್ತೀವಿ, ಯಾರೆಲ್ಲ ನೀವು ಬನ್ನಿ ನಮ್ಮೊಟ್ಟಿಗೆ ಬದುಕಿ ನಮ್ಮೊಟ್ಟಿಗೆ ಜೀವನ ಮಾಡಿ ಅಂತೇಳಿ ನಾವೆಲ್ಲರಿಗೂ ಯಾರಿಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ, ಅವರೆಲ್ಲರೂ ಈ ಸಂಸ್ಕೃತಿ ನಾಶ ಮಾಡಬೇಕು ಅಂತೇಳಿ ಯೋಚನೆ ಮಾಡುವಂಥ ಒಂದು ಸ್ಥಿತಿ ಇವತ್ತು ಇದೆ. ನಮ್ಮದೇ ಇರಬೇಕು ಈ ದೇಶ, ಜಗತ್ತಲ್ಲಿ ನಾವೇ ಇದ್ದೀವಿ, ಈ ದೇಶನೂ ನಮ್ಮದೇ ಆಗಬೇಕು. ಜಗತ್ತಲ್ಲಿ ನಮ್ಮ ಏನು ನಂಬಿಕೆ ಇದೆ ಅದೇ ನಂಬಿಕೆ ಈ ದೇಶದಲ್ಲಿ ಇರಬೇಕು. ಅದಕ್ಕೋಸ್ಕರ ನೂರಾರು ವರ್ಷಗಳಿಂದ ಬೇರೆ 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 ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದು ಭಯೋತ್ಪಾದನೆ, ಲವ್ ಜಿಹಾದ್, ಮತಾಂತರ, ಲ್ಯಾಂಡ್ ಜಿಹಾದ್, ಬೇರೆ 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 ಹೇಳಲಿಕ್ಕೆ ಹೋದರೆ ಸಾಕಷ್ಟುಗಳಿದೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜವನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ಆಗ್ತಾ ಇದೆ. ಹಾಗಾದರೆ ಆ ಸಂಚಿನ ವಿರುದ್ಧ ಯಾರು ಧ್ವನಿ ಎತ್ತಬೇಕು, ಯಾರು ಹೋರಾಟ ಮಾಡಬೇಕು, ಯಾರು ಈ ಸಮಾಜವನ್ನು ಉಳಿಸಬೇಕು? ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಈ ಸಮಾಜವನ್ನು ಉಳಿಸುವುದು ಯಾರ ಕರ್ತವ್ಯ? ಅದು ಹಿಂದೂ ಸಮಾಜದ ಕರ್ತವ್ಯ, ನಮ್ಮ ಕರ್ತವ್ಯ ಅದು. ನಾವೇನಾದರೂ ಇದನ್ನು ಸ್ವಲ್ಪ ಮರೆತು ನಮ್ಮ ಬೇಡ ಏನೂ ಆಗಿದ್ರೆ ಆಗಲಿ ಅಂತೇಳಿ ನಾವೇನಾದರೂ ಯೋಚನೆ ಮಾಡಿದರೆ ಇವತ್ತು ಕಾಶ್ಮೀರದಲ್ಲಿ ಯಾವ ಸ್ಥಿತಿ ಇದೆ ಆ ಸ್ಥಿತಿ ಮುಂದಿನ ದಿವಸಗಳು ನಮಗೂ ಬರ್ಬೋದು. ಇದು ಯೋಚನೆ ಮಾಡಿಕೊಳ್ಳಿ. ಕಾಶ್ಮೀರ ಫೈಲ್ಸ್ ಒಂದ್ಸಲ ಯಾರಾದರೂ ನನಗೆ ಗೊತ್ತಿಲ್ಲ, ಎಲ್ಲರೂ ನೋಡಿರ್ಬೋದು. ಯಾರಾದರೂ ನೋಡದಿದ್ದಿದ್ರೆ ಒಂದ್ಸಲ ನೋಡಿ ಅದು ಚಿತ್ರ. 100% ಅಲ್ಲಿ ಹಿಂದೂಗಳೇ ಇದ್ರು. ಇವತ್ತು ಹೋಗಿ ಲೆಕ್ಕ ಮಾಡಿದರೆ ಹಿಂದೂಗಳನ್ನು ಎಕ್ಕಿ ನಾವು ಅದರಲ್ಲಿ ಲೆಕ್ಕ ಮಾಡಿದರೆ 800 ಜನ ಸಿಗ್ಬೋದು. ಅದು ಒಂದಷ್ಟು ಜನ ಪೊಲೀಸರು, ಒಂದಷ್ಟು ಜನ ಅಧಿಕಾರಿಗಳು, ಇವರೆಲ್ಲ ಸೇರಿ ಹಿಂದೂ. ಹಾಗಾದರೆ ಎಲ್ಲಿ ಹೋದರು? ಯಾಕೆ ಕಾಶ್ಮೀರದಲ್ಲಿ ಎಲ್ಲಿದ್ದಂಥ ಹಿಂದೂಗಳು ಯಾಕೆ ಕಾಶ್ಮೀರವನ್ನು ಬಿಟ್ಟು ಹೋದರು? ಒಂದೇ ಉದ್ದೇಶ ಇದ್ದದ್ದು, ನೀವು ಕಾಶ್ಮೀರದಲ್ಲಿ ಮುಸಲ್ಮಾನರಾಗ್ರಿ, ಅಥವಾ ಈ ಕಾಶ್ಮೀರವನ್ನು ಬಿಟ್ಟು ಹೋಗಿ, ಅಥವಾ ನಮ್ಮ ಖಡ್ಗಕ್ಕೆ ನಿಮ್ಮ ತಲೆಯನ್ನು ಕೊಡಿ. ಹೇಗಿದೆ ನೋಡಿ ಆ ಚಿತ್ರದಲ್ಲಿ. ಒಬ್ಬಳು ಹೆಣ್ಮಗಳನ್ನು ನೀನು ಮತಾಂತರ ಆಗಬೇಕು ಅಂತೇಳಿ ಹೇಳಿದ್ದಕ್ಕೆ ಕಾರಣಕ್ಕೋಸ್ಕರ, ನಾನು ಆಗುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ಗರಗಸದಿಂದ ಕೊಯ್ದುಕೊಳ್ತಾರೆ. ಇದು ನಿನ್ನೆ ಮೊನ್ನೆ ನಡೆದಂಥ, ಅಂದರೆ ನೂರಾರು ವರ್ಷದ ಮೊದಲು ನಡೆದಂಥ ಘಟನೆ ಅಲ್ಲ, 1990ರಲ್ಲಿ ನಡೆದಂಥ ಘಟನೆ ಇದು. ಹತ್ತಿರ 5 ಲಕ್ಷಕ್ಕೂ ಹೆಚ್ಚು ಹಿಂದೂ ಪಂಡಿತರನ್ನು ಕಾಶ್ಮೀರದಿಂದ ಓಡಿಸಿದ್ದಾರೆ. ಕಣ್ಣೀರು ಬರುತ್ತದೆ ಆ ಚಿತ್ರ ನೋಡಬೇಕಾದ್ರೆ. ಹಿಂದೂಗಳನ್ನು ಸಾಲಾಗಿ ನಿಲ್ಲಿಸ್ತಾರೆ, ಒಬ್ಬೊಬ್ಬರನ್ನು ಗುಂಡಿಕ್ಕಿ ಕೊಲ್ತಾರೆ. ಒಬ್ಬ 10 ವರ್ಷದ ಪುಟ್ಟ ಬಾಲಕ ನೋಡ್ತಿದ್ದಾಗಲೇ ಅವನನ್ನು ಗುಂಡಿಕ್ಕಿ ಕೊಲ್ತಾರೆ. ಒಬ್ಬಳು ಗರ್ಭಿಣಿ ಹೆಂಗಸು, ಪಾಪಳು ಗರ್ಭಿಣಿ, ಅದನ್ನು ಅವರಿಗೆ ಕಣ್ಣಲ್ಲಿ ಒಂದು ಆ ಮಾನವೀಯತೆಯೂ ಇಲ್ಲ. ಆ ಹೆಣ್ಮಗಳನ್ನು ಕೊಲ್ತಾರೆ. ಉದ್ದೇಶ ಒಂದೇ, ನೀನು ಮುಸಲ್ಮಾನ ಆಗಬೇಕು. ಆದ ಕಾರಣ ಇವತ್ತು ಕಾಶ್ಮೀರವನ್ನು ಅಲ್ಲಿಯ ಹಿಂದೂಗಳು ಕಳ್ಕೊಂಡಿದ್ದಾರೆ. ಯಾಕೆ? ಭಯ. ನನ್ನ ಕೊಲ್ತೀನಿ, ನನ್ನ ಸಾಯ್ತಾರೆ, ನನ್ನನ್ನು ಅದು ಮಾಡ್ತಾರೆ ಇದು ಮಾಡ್ತಾರೆ ಎಂಬ ದೃಷ್ಟಿಯಿಂದ ಭಯಭೀತರಾಗಿ ಅಲ್ಲಿ ಮಾಡಿದಂಥ ಯಾವುದೆಲ್ಲ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಅದಕ್ಕೆಲ್ಲ ಉತ್ತರ ಕೊಡದೆ ಸುಮ್ಮನಿದ್ದ ಕಾರಣ ಇವತ್ತು ಕಾಶ್ಮೀರದಲ್ಲಿ ನಮ್ಮ ಸ್ಥಿತಿ ಹಂಗಿದೆ. ದೇವರ ದಯದಿಂದ ಆ ಒಬ್ಬರು ದೇವರಂಥ ಮನುಷ್ಯ ನಮ್ಮ ದೇಶದಲ್ಲಿ ಪ್ರಧಾನಿಯಾದ ಕಾರಣ ನಮ್ಮೆಲ್ಲರ ಸೌಭಾಗ್ಯ, ನಮ್ಮ ಜೀವಿತ ಕಾಲದಲ್ಲಿ ಆ ಕಾಶ್ಮೀರ ಉಳಿದಿದೆ. ಇವತ್ತು ಕಾಶ್ಮೀರ ಉಳಿದಿದೆ. ಹಾಗಾಗಿ ನನಗೆ ಇವತ್ತು ಚಿಂತೆ, ನಮಗೆ ಉಳ್ಳಾಳದಲ್ಲಿ ಇದೇ ಸ್ಥಿತಿ ಬರ್ಬೋದಾ ಅಂತೇಳಿ. ನಾನು ಆ ಚಲನಚಿತ್ರ ನೋಡ್ಕೊಂಡು ಬರಬೇಕಾದ್ರೆ ಇಲ್ಲೇ ಕಾರ್ಯಕರ್ತ ಒಬ್ಬ ಇದ್ದ, ಅವನು ನನ್ನ ಹತ್ರ ಮಾತಾಡಬೇಕಾದ್ರೆ ಇದೇ ಮಾತನ್ನು ಹೇಳಿದ. ಅಲ್ಲಿ ಅದನ್ನು ನೋಡಬೇಕಾದ್ರೆ ನನಗೆ ಉಳ್ಳಾಳದ ನೆನಪು ಬರುತ್ತೆ ಅಂತೇಳಿ. 50% ಹಿಂದೂಗಳು ಮಾತ್ರ ಇದ್ದೀವಿ. ಏನು ಮಾಡ್ಬೋದು, ಏನು ಆಗ್ಬೋದು ನಮ್ಮ ಸ್ಥಿತಿ ಮುಂದಿನ ಪೀಳಿಗೆ ಅಂತೇಳಿ ಅವರು ಯೋಚನೆ ಮಾಡಿಕೊಂಡು ಹೇಳಿದ. ಅದಕ್ಕೋಸ್ಕರ ಬಂಧುಗಳೇ ನಾವು ಯೋಚನೆ ಮಾಡಬೇಕಾಗಿದೆ. ಸರಿ, ನಮಗೆ ಅಯ್ಯಪ್ಪ ಸ್ವಾಮಿ ಭಕ್ತಿ ಕೇಂದ್ರ ಇದೆ, ಅಯ್ಯಪ್ಪ ಸ್ವಾಮಿ ಮಂದಿರ ಇದೆ, ದೇವಸ್ಥಾನಗಳಿದೆ, ನೂರಾರು ದೇವಸ್ಥಾನಗಳಿದೆ. ಸರಿ, ನಾವು ದೇವಸ್ಥಾನಕ್ಕೆ ಬರ್ತೀವಿ, ಕೈ ಮುಗಿತೀವಿ, ದೇವರಿಗೆ ಎಲ್ಲವೂ ಮಾಡ್ತೀವಿ. ಆದರೆ ಈ ರೀತಿಯ ಸಮಸ್ಯೆ ಬಂದಾಗ ನಮ್ಮದೇನು ಪಾತ್ರ ಅಂಥೇಳಿ ಯೋಚನೆ ಮಾಡಬೇಕಾದಂಥ ಸ್ಥಿತಿ ಇದೆ ಇವತ್ತು.
ಮಾತಾಡಬೇಕಾದ್ರೆ ಉಳ್ಳಾಳದಲ್ಲಿ ಹೇಳ್ತಾರೆ ಅಲ್ಲಿ ಅಭಿವೃದ್ಧಿ ಆಗಿದೆ, ರಸ್ತೆ ಆಗಿದೆ, ನೀರು ಆಗಿದೆ, ಕರೆಂಟು ಬಂದಿದೆ, ಅದು ಬಂದಿದೆ, ಇದು ಬಂದಿದೆ. ಸತ್ಯ ಒಪ್ತೇವೆ. ಆದರೆ ಅಭಿವೃದ್ಧಿಗೊಂಡಂಥ ಕಾಂಕ್ರೀಟ್ ರಸ್ತೆಯಲ್ಲಿ ಹಿಂದೂಗಳಿಗೆ ಹೋಗ್ಲಿಕ್ಕೇ ಆಗುವುದಿಲ್ಲ ಅಂತ ಕೇಳಿದರೆ ಅಂತಹ ರಸ್ತೆ ನಮಗೆ ಅವಶ್ಯಕತೆ ಇದೆಯಾ? ಒಂದು ಮನೆಯಲ್ಲಿ 20-25 ಗೋವುಗಳನ್ನು ಕಳ್ಳತನ ಮಾಡಿ ಅದೇ ರಸ್ತೆಯಲ್ಲಿ, ಕಾಂಕ್ರೀಟ್ ರಸ್ತೆಯಲ್ಲಿ ಅವನು ಕಳ್ಳತನ ಮಾಡಿಕೊಂಡು ಗೋಗಳನ್ನು ಸಾಗಾಟ ಮಾಡಿ ಕೊಲ್ತಾನೆ ಅಂತ ಕೇಳಿದರೆ ಅಂಥ ರಸ್ತೆ ನಮಗೆ ಅವಶ್ಯಕತೆ ಇದೆಯಾ? ಒಬ್ಬ ಹಿಂದೂ ಯುವಕ ಬೈಕ್ ಕೆಲಸ ಮುಗಿಸ್ಕೊಂಡು ರಾತ್ರಿ ಮನೆಗೆ ಹೋಗಬೇಕು ಅಂತೇಳಿ ಬೈಕಲ್ಲಿ ಹೋಗಬೇಕಾದ್ರೆ, ಅದೇ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆ ಚೂರಿ ಇರೀತಾರಲ್ಲ, ಹಾಗಾದರೆ ಅಭಿವೃದ್ಧಿಯೇ ಬೇಕಾ ನಮಗೆ? ಹಿಂದೂಗಳಿಗೆ ಬದುಕಲಿಕ್ಕೇ ಅವಕಾಶ ಇಲ್ಲ, ಹಿಂದೂಗಳಿಗೆ ಬದುಕಲಿಕ್ಕೇ ಕಷ್ಟ ಇದೆ ಅಂತ ಕೇಳಿದರೆ ಅಂಥ ಅಭಿವೃದ್ಧಿ, ಅಂಥ ರಸ್ತೆ, ಅಂಥ ನೀರು ತಗೊಂಡು ನಾವೇನು ಮಾಡಬೇಕಾಗಿದೆ? ನಾನು ಅಭಿವೃದ್ಧಿಯ ವಿರೋಧಿ ಅಲ್ಲ, ಅಭಿವೃದ್ಧಿ ಆಗಬೇಕು. ರಸ್ತೆ ಬೇಕು, ನೀರು ಬೇಕು, ಮನೆ ಬೇಕು, ಕರೆಂಟು ಬೇಕು, ಎಲ್ಲವೂ ಬೇಕು. ಅದು ಎಲ್ಲವಿದ್ದು ನಮಗೆ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕೇಳಿದರೆ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಇದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ ನಾವು. ಉಳ್ಳಾಳದ ಹೆಸರು ಭಾಳ, ನಾವು ಎಲ್ಲರೂ ಹೇಳ್ತಾರೆ ಉಳ್ಳಾಳ ಉಳ್ಳಾಳ ಅಂತೇಳಿ, ರಾಣಿ ಅಬ್ಬಕ್ಕನ ಊರು ಅಂತೇಳಿ. ಇದೇ ಊರಲ್ಲಿ ಒಬ್ಬಳು ಹೆಣ್ಮಗಳು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮುಸಲ್ಮಾನ ಯುವಕನೊಂದಿಗೆ ಪ್ರೀತಿ ಮಾಡಿ ಮದುವೆಯಾಗಿ ಇವತ್ತು ಸಿರಿಯಾದ ಭಯೋತ್ಪಾದಕರ ಜೊತೆ ಸಂಪರ್ಕವನ್ನು ಇಟ್ಕೊಂಡು NIA ಅವರು ಅರೆಸ್ಟ್ ಮಾಡಿಕೊಂಡು ಹೋಗ್ಬೇಕಂತ ಕೇಳಿದರೆ, ಹಾಗಾದರೆ ಅಂಥ ಹೆಣ್ಮಕ್ಕಳು ಇರುವಂಥ ಜಾಗದಲ್ಲಿ ಅಭಿವೃದ್ಧಿ ಆಗಿ ಏನು ಪ್ರಯೋಜನ? ನಮ್ಮ ಒಬ್ಬಳು ಹಿಂದೂ ಹೆಣ್ಮಗಳು ಭಯೋತ್ಪಾದಕರ ಜೊತೆ ಸಂಪರ್ಕ ಇದೆ ಎಂಬುದಕ್ಕೆ ಆದರೆ ಹಾಗಾದರೆ ನಾವು ಅದನ್ನು ಸಹಿಸಿಕೊಂಡು ಕೂತ್ಕೊಂಡು ಸಾಧ್ಯ ಇದೆಯಾ? ಮೊನ್ನೆ ವಿಟ್ಲದಲ್ಲಿ ಒಂದು ಘಟನೆ ಆಯಿತು. 14 ವರ್ಷದ ಹೆಣ್ಮಗಳು, ಪರಿಶಿಷ್ಟ ಪಂಗಡದವಳು. ನಾನು ಮನೆಗೆ ಹೋಗಿದ್ದೆ. ತಾಯಿ ಕೂಗ್ತಾ ಹೇಳಿದ್ಲು, ನನ್ನ ಮಗಳು ಇವತ್ತು ಸತ್ತಿದ್ದಾಳೆ, ಅದಕ್ಕೆ ಕಾರಣ ಒಬ್ಬ 30 ವರ್ಷದ ಯುವಕ, ಮುಸಲ್ಮಾನ್ ಯುವಕ ಅಂತೇಳಿ. ನಾನು ಆ ಮುಸಲ್ಮಾನ ಯುವಕನ ತಾಯಿ ಹತ್ರ ನಾನು ಬೇಡಿಕೊಂಡೆ, ಕಾಲು ಹಿಡಿದುಕೊಂಡೆ, ನನ್ನ ಮಗಳಿಗೆ 14 ವರ್ಷ, ನಿನ್ನ ಮಗನಿಗೆ 30 ವರ್ಷ, ದಯವಿಟ್ಟು ಅವನಿಗೆ ಬುದ್ಧಿ ಹೇಳು, ನನ್ನ ಮಗಳಿಗೆ ತಂಟೆಗೆ ಬರುವುದು ಬೇಡ ಅಂತೇಳಿ ನಾನು ದಯವಿಟ್ಟು ಅವಳ ಹತ್ರ ಅಂಗಲಾಚಿದೆ. ಆದರೆ ಅವಳು ಕೊಟ್ಟಂಥ ಉತ್ತರ, ನಿನ್ನ ಮಗಳು ಏನಾದರೂ ಅವನೊಟ್ಟಿಗೆ ಬರದಿದ್ದರೆ ನನ್ನ ಮಗ ಸಾಯ್ತಾನೆ ಅಂತೇಳಿ. ಅರೆ, ಒಬ್ಬ 14 ವರ್ಷದ ಯುವತಿಯನ್ನು ನನ್ನ 30 ವರ್ಷದ ಮಗನೊಟ್ಟಿಗೆ ಕಳಿಸಿಕೊಡು ಅಂತೇಳಿ ಯಾವಾದರೂ ತಾಯಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಹೇಳ್ತಿರುವುದು ನಾವು ಲವ್ ಜಿಹಾದ್ ಅಂತೇಳಿ. ನಮಗೆ ಅರ್ಥ ಆಗ್ತಾ ಇಲ್ಲ. ಆ ತಾಯಿ ಹೇಳಿದ್ಲು, ಅವಳನ್ನು ವಶೀಕರಣ ಮಾಡಲಿಕ್ಕೋಸ್ಕರ ಮಾಟ ಮಂತ್ರ ಎಲ್ಲವೂ ಮಾಡಿದ್ದಾನೆ. ಆ ಹೆಣ್ಮಗಳ ಕೂದಲನ್ನು ಕಟ್ ಮಾಡಿಕೊಂಡು ಕೊಂಡೋಗಿದ್ದಾನೆ, ಭಸ್ಮವನ್ನು ತಗೊಂಡು ಹಾಕಿದ್ದಾನೆ. ಇನ್ನೇನು ನನ್ನ ಮಗಳು 10ನೇ ಕ್ಲಾಸು, ನಾವು ಒಂದು ಸಣ್ಣ ಕುಟುಂಬದವರು. ನನ್ನ ಮಗಳಿಗೆ ನಾನು ವಿದ್ಯಾಭ್ಯಾಸ ಕೊಡಬೇಕು, ಅವಳನ್ನು ವಿದ್ಯಾಭ್ಯಾಸ ಮಾಡಿ ದೊಡ್ಡವಳಾಗಿ ಮಾಡಬೇಕು ಎಂಬಂಥ ಒಂದು ಕನಸು ಕಂಡಂಥ ಒಬ್ಬಳು ತಾಯಿಗೆ ಕಣ್ಣೆದುರು 14 ವರ್ಷದ ನನ್ನ ಮಗಳ ಮೃತದೇಹ ನೇಣು ಹಾಕಿದ ಸ್ಥಿತಿಯಲ್ಲಿ ಇದೆ ಅಂತ ಕೇಳಿದರೆ ಯಾರಾದರೂ ಸಹಿಸಲಿಕ್ಕೆ ಸಾಧ್ಯ ಇದೆಯಲ್ಲ ಬಂಧುಗಳೇ? ಅದಕ್ಕೋಸ್ಕರ ನಾನು ಇಲ್ಲಿ ತಾಯಂದಿರಿದ್ದಾರೆ, ಅವರಿಗೆಲ್ಲರಿಗೆ ವಿನಂತಿ ಮಾಡ್ತೀನಿ, ನಮ್ಮ ಹೆಣ್ಮಕ್ಕಳ ಬಗ್ಗೆ ಜಾಗೃತಿ ಮಾಡಿ. ನನಗೆ ಪ್ರೀತಿ ಮಾಡೋದಕ್ಕೆ ನಮ್ಮದೇನು ವಿರೋಧ ಇಲ್ಲ, ಆದರೆ ಯಾರನ್ನು ಪ್ರೀತಿ ಮಾಡಬೇಕು, ಯಾರನ್ನು ಮದುವೆ ಮಾಡಬೇಕು ನಾವು ಯೋಚನೆ ಮಾಡಬೇಕು. ಅಲ್ಲಿ ಮಹೇಶ ಯಾರು, ಮಹಮ್ಮದ್ ಯಾರು ಅಂತ ನಮ್ಗೆ ಗೊತ್ತಿರಬೇಕು. ಇದು ಗೊತ್ತಿಲ್ಲದಿದ್ದರೆ ನಾವು ಈ ಸಮಸ್ಯೆಗೆ ಬೀಳ್ತೀವಿ. ಇವತ್ತು ಹಿಂದೂ ಸಮಾಜ ಈ ಸಮಸ್ಯೆಯಿಂದಾಗಿ ತತ್ತರಿಸ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಉತ್ತರ ಕೊಡಬೇಕು ಯಾರು? ಹಿಂದೂ ಸಮಾಜನೇ. ಅದಕ್ಕೋಸ್ಕರ ನಾನು ಮೊನ್ನೆ ಪ್ರತಿಭಟನೆಯಲ್ಲಿ ಮಾತಾಡಬೇಕಾದ್ರೆ, ಇದೇ ಹೆಣ್ಮಕ್ಕಳ ಪ್ರತಿಭಟನೆಯಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದೆ ನಾನು. ಎಲ್ಲ ತಾಯಂದಿರೇ, ಯಾರಾದರೂ ನಮ್ಮ ಹಿಂದೂ ಹೆಣ್ಮಕ್ಕಳ, ನಮ್ಮ ಮಗಳ ಮೇಲೆ ಯಾರಾದರೂ ಒಬ್ಬ ಈ ರೀತಿಯ ಜಿಹಾದಿ ಮಾನಸಿಕತೆ ಇರುವಂಥ ಯಾರೋ ಒಬ್ಬ ಯುವಕ ಕಣ್ಣು ಹಾಕಿದರೆ ಅವನ ಕಣ್ಣನ್ನು ಕಿತ್ತು ಬಿಸಾಡಿ ಅಂತೇಳಿ ನಾನು ಮೊನ್ನೆ ಪ್ರತಿಭಟನೆಯಲ್ಲಿ ಹೇಳಿದೆ. ಯಾಕೆ ನಮ್ಮ ತೊಂದರೆ ಕೊಡಬೇಕು ಇವರು? ಏನು ಮಾಡಿದ್ದೀವಿ ನಾವು ತಪ್ಪು? ಎಲ್ಲರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟದ್ದು ತಪ್ಪ? ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಅರ್ಥ ಮಾಡೋಣ, ಈ ಸಮಾಜವನ್ನು ಉಳಿಸೋಣ. ಅದಕ್ಕೋಸ್ಕರ ಕಳೆದ 3-4 ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ,
ಇಷ್ಟೆಲ್ಲ ಸಮಸ್ಯೆ ಆಗಬೇಕಾದ್ರೆ ನಮ್ಮ ಪರವಾಗಿ ಮಾತನಾಡುವಂಥ ಒಬ್ಬ ಜನಪ್ರತಿನಿಧಿ ನಮ್ಮಲ್ಲಿಲ್ಲ ಅಂತೇಳಿ. ಯಾರಾದರೂ ಮಾತಾಡೋನು ಬೇಕಲ್ಲ ವಿಧಾನಸಭೆಯಲ್ಲಿ. ಇಷ್ಟೆಲ್ಲ ಸಮಸ್ಯೆ ಆದಾಗ ಯಾರು ಮಾತಾಡಿದ್ರಲ್ಲಿ ಹೇಳಿ? ಇಷ್ಟೆಲ್ಲ ಗೋವುಗಳ ಕಳ್ಳತನ ಆಯಿತು, ಇಷ್ಟೆಲ್ಲ ಹುಡುಗರಿಗೆ ಚೂರಿ ಇರಿತಾಯಿತು, ಇಷ್ಟೆಲ್ಲ ಹುಡುಗರ ಹತ್ಯೆ ಆಯಿತು. ಒಬ್ಬಳು ದೀಪ್ತಿ ಮಾರ್ಲಾ ಅಂತ ಹೆಣ್ಮಗಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಭಯೋತ್ಪಾದಕರಿಗೆ ಹೋಗಿ ಭಯೋತ್ಪಾದಕರ ಜೊತೆ ಸೇರಿಸಿಕೊಂಡು ಯಾರಾದರೂ ವಿಧಾನಸಭೆಯಲ್ಲಿ ಮಾತನಾಡಿದ್ರ? ನಿನ್ನೆ ವಿಟ್ಲದಲ್ಲಿ ಆ 14 ವರ್ಷದ ಒಬ್ಬ ಯುವತಿಗೆ ಈ ರೀತಿ ಅನ್ಯಾಯ ಆಗಿದೆ, ಯಾರು ಮಾತಾಡಿದ್ದಾರೆ? ಹಾಗಾಗಿ ಹಿಂದೂಗಳ ಪರವಾಗಿ ಮಾತನಾಡುವಂಥ ಪ್ರತಿನಿಧಿಗಳು ಬೇಕು ನಮಗೆ. ಅದಕ್ಕೋಸ್ಕರ ನಾನು ಪ್ರತಿ ಕಾರ್ಯಕ್ರಮದ ಹೇಳಿದ್ದು, ಉಳ್ಳಾಳದಲ್ಲಿ ಒಬ್ಬ ಹಿಂದೂ ಪ್ರತಿನಿಧಿ ಬೇಕು, ಹಿಂದೂಗಳ ಪರವಾಗಿ ಮಾತನಾಡುವವ, ಹಿಂದೂಗಳ ಪರವಾಗಿ ಧ್ವನಿ ಎತ್ತುವವ ಅಂತ ಒಬ್ಬ ಹಿಂದೂ ಶಾಸಕನಾಗಬೇಕು ಅಂತೇಳಿ ನಾನು ಉಳ್ಳಾಳದಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ರಾಜಕೀಯ ಮಾತಾಡ್ತಿಲ್ಲ, ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತೀನಿ. ಇಲ್ಲಿದ್ದಂಥ ಮುಸಲ್ಮಾನರು ಯೋಚನೆ ಮಾಡ್ತಾರಂತೆ, ನನಗೆ ಉಳ್ಳಾಳದಲ್ಲಿ ಮುಸಲ್ಮಾನೇ ಶಾಸಕನಾಗಬೇಕು ಅಂತೇಳಿ. 50% ಇದ್ದಂಥ ಮುಸಲ್ಮಾನರು ಆ ರೀತಿ ಯೋಚನೆ ಮಾಡಬೇಕಾದ್ರೆ ಯಾಕೆ ನಾವು 50% ಇದ್ದಂಥ ಹಿಂದೂಗಳು ಯಾಕೆ ಯೋಚನೆ ಮಾಡಬಾರ್ದು ಒಬ್ಬ ಹಿಂದೂ ಶಾಸಕನಾಗಬೇಕು ಅಂತೇಳಿ? ಯಾಕೆ ಯೋಚನೆ ಮಾಡಬಾರ್ದು? ಅದಕ್ಕೋಸ್ಕರ ಮೊನ್ನೆ ನಾನು ಮಾತಾಡಬೇಕಾದ್ರೆ ಹೇಳಿದೆ, ಯಾರೋ ಒಬ್ಬರು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಕರ್ಕೊಂಡು ಬಂದರೂ ಉಳ್ಳಾಳದಲ್ಲಿ ಜಯಗಳಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನಮ್ಮ ತೊಂದರೆ ಇಲ್ಲ, ನರೇಂದ್ರ ಮೋದಿ ಬೇಡ, ನೀವು ರಾಹುಲ್ ಗಾಂಧಿಯನ್ನೇ ಕರೆಸ್ಕೊಂಡು ಬನ್ನಿ, ನಿಲ್ಲಿಸಿ, ಗೆಲ್ಲಿಸಿ, ವಿಧಾನಸಭೆಗೆ ಕಳಿಸಿ, ನಮಗೆ ಒಬ್ಬ ಹಿಂದೂ ಗೆಲ್ಲಬೇಕಷ್ಟೇ. ನಾಳೆ ಯಾವುದೋ ಒಂದು ಬ್ರಹ್ಮ ಕಲಸದ ಆಮಂತ್ರಣದ, ಇಲ್ಲಿ ಅಯ್ಯಪ್ಪ ಸ್ವಾಮಿದ, ನಾವು ಹೋಗಿ ಆಮಂತ್ರಣವನಿಗೆ ಕೊಡ್ಬೋದು, ಬನ್ನಿ ನಮ್ಮ ದೇವರಿಗೆ ಪೂಜೆ ಮಾಡಿ ನಮ್ಮ ಬ್ರಹ್ಮ ಕಲಸೋತ್ಸವಕ್ಕೆ ಬನ್ನಿ ಅಂತೇಳಿ. ನಾವು ಯಾರ ಹತ್ರ ವಿನಂತಿ ಮಾಡಬೇಕು? ಯಾರಿಗೆ ಆಮಂತ್ರಣ ಕೊಡಬೇಕು? ಯಾರಿಗೆ ಪೂಜೆಗೆ ಕುತ್ಕೊಳಿಸ್ಬೇಕು? ಯಾರಿಗೆ ನಾವು ಪ್ರಸಾದ ಕೊಡಬೇಕು? ನಾನು ಒಬ್ಬ ಏಕದೇವ ಪೂಜೆ ಮಾಡುವವನು, ನನಗೆ ಒಬ್ಬನೇ ದೇವರು ಅಂತ ಹೇಳುವವರನ್ನು ನಾವು ಕರೆದು ಬ್ರಹ್ಮ ಕಲಸೋತ್ಸವಕ್ಕೆ ಕರೆದು ಅಥವಾ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಕರೆದು ಪೂಜೆ ಕೊಟ್ಟರೆ ಅದು ಎಲ್ಲಿ ಸಾಧ್ಯ ಇದೆ? ಅಥವಾ ನಮಗೆ ಹಿಂದೂಗಳಿಗೆ ಏನೋ ಸಮಸ್ಯೆ ಆಯ್ತಪ್ಪ, ಹೇಗೆ ನಾವು ಹೋಗಿ ಮಾತಾಡಿ? ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ತೊಂದರೆ ಆಯ್ತು, ನಾವು ಇಲ್ಲಿ ಉಳ್ಳಾಳದಲ್ಲಿ ಯಾರು ಶಾಸಕರ ಹತ್ರ ಮಾತಾಡಬೇಕು? ಆ ಶಾಸಕ ಸ್ಪಂದನೆ ಕೊಡ್ತಾನಾ? ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗುತ್ತೆ, ಅದಕ್ಕೆ ನ್ಯಾಯ ತೆಗೆದುಕೊಡಿ ಅಂತೇಳಿಲ್ಲ, ಆ ಶಾಸಕ ನ್ಯಾಯ ತೆಗೆದುಕೊಡ್ತಾನಾ? ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಬಂಧುಗಳೇ, ನಾವೆಲ್ಲರೂ ಹಿಂದೂಗಳು, ನಾವು ಬದುಕಲೇಬೇಕು. ಈ ದೇಶ ಉಳಿಬೇಕಾದ್ರೆ ಹಿಂದೂಗಳು ಬದುಕಲೇಬೇಕು. ನಮ್ಮೆಲ್ಲರ ಪುಣ್ಯ. ಇಷ್ಟೆಲ್ಲ ಆದರೂ ಇವತ್ತು ದೇಶದಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮನ ಮಂದಿರದ ನಿರ್ಮಾಣ ಕೆಲಸ ಆಗ್ತಾ ಇದೆ. ಇನ್ನೇನು ಮುಂದಿನ ವರ್ಷ ಆ ಮಂದಿರದ ನಿರ್ಮಾಣ ಆಗಿ ದೇವರು ಪ್ರತಿಷ್ಠಾಪನೆ ಆಗಿ ನಾವೆಲ್ಲರೂ ನೋಡಲಿಕ್ಕಿದ್ದೀವಿ. ಅದರೊಟ್ಟಿಗೆ ಇವತ್ತು ಕಾಶಿಯ ವಿಶ್ವನಾಥನ ಮಂದಿರದ ವಿಷಯ ಇವತ್ತು ಚರ್ಚೆಗಳಾಗ್ತಾ ಇದೆ. ಎಲ್ಲರೂ ಭಗವಂತನ ಲೀಲೆ ನೆನಪಿಟ್ಕೊಳ್ಳಿ. ಸಾವಿರಾರು ವರ್ಷಗಳ ಮಾಡಿದಂಥ ಹೋಮ ತಪ ಜಪ ಶಕ್ತಿ ದೇವರ ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ, ಇದು ಎಲ್ಲಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಒಂದೊಂದೇ ಆಗಿ ಇವತ್ತು ದೇಶದಲ್ಲಿ ಕಣ್ಣು ಬಿಡ್ತಾ ಇದೆ. ಅಯೋಧ್ಯೆ ಆಯಿತು, ಕಾಶಿ ಆಯಿತು, ಇವತ್ತು ಮಥುರಾ, ನಾಳೆ ಇವತ್ತು ನಾವು ಮಳಲಿಯಲ್ಲಿ ಒಂದು ಕೈ ಹಾಕಿದ್ದೀವಿ, ಅದು ನಮ್ಮದೇ ದೇವಸ್ಥಾನ. ಅದನ್ನು ಹೊಡೆದು ಮಸೀದಿಯನ್ನು ಕಟ್ಟಿದ್ದಾರೆ. ಅದರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ಒಂದೊಂದೇ ಆಗಿ ಇವತ್ತು ನಮಗೆ ಏನು ನಾವು ನಮ್ಮ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಳು ಏನು ಇತ್ತ, ಅದೇ ನಾವು ಸನಾತನವಾದಂಥ ಭಾರತ, ಅಖಂಡವಾದಂಥ ಭಾರತ ಇನ್ನೊಂದು ಸಲ ಎದ್ದು ಹೇಳಲಿಕ್ಕಿದೆ. ಜಗತ್ತಿಗೆ ನಾವು ಪರಮ ವೈಭವಕ್ಕೆ ನಾವು ಎಲ್ಲರೂ ನಮ್ಮ ದೇಶವನ್ನು ಕೊಂಡೋಗ್ಲಿಕ್ಕಿದ್ದೀವಿ. ಬಹುಶಃ ಒಂದು ಸುಂದರವಾದ, ನನಗೆ ಭಾಳ ಸಂತೋಷ ಈ ಅಯ್ಯಪ್ಪ ಸ್ವಾಮಿ ಮಂದಿರದು. ಇದು ಕೇವಲ ಅಯ್ಯಪ್ಪ ಸ್ವಾಮಿ ಮಂದಿರ ಖಾಲಿ ಭಕ್ತಿ ಮಂದಿರ ಮಾತ್ರ ಅಲ್ಲ, ಇದೊಂದು ಹಿಂದೂಗಳ ಶಕ್ತಿ ಕೇಂದ್ರ ಅಂತ ಹೇಳಿಕ್ಕೂ ನಾನು ಸಂತೋಷ ಪಡ್ತೀನಿ. ನಮ್ಮ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಎಲ್ಲ ಕಾರ್ಯಕ್ರಮಗಳಿಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರದವರು ಪೂರ್ತಿಯಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸುಂದರ ಕಾರ್ಯಕ್ರಮ ಮಾಡಿದಂಥ ಎಲ್ಲ ಇಲ್ಲಿಯ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಇನ್ನೊಂದು ಸಲ ಕೃತಜ್ಞತೆ
ಅಭಿನಂದನೆಯನ್ನು ಸಲ್ಲಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಪಾತಿರ್ರೆ ಬಾರಿ ಪುರ್ಲಾದೆ ನಮ್ಮ ಶರಣನ್ನೇ ಬಾರಿ ಮನ ಮುಟ್ಟು ಲೆಕ್ಕ ಅಂಚಿತ್ತಿನ ಪಾತ್ರನು ಪಂಡೆ ಇಂದು ಈ ಪೊರ್ತುಡು ಈ ಸಮಯಡು ನಂಗೆ ಎಡ್ಡೆ ಒಂಜಿ ಪಾತ್ರ ಮಾತ್ರೆಗಳ ಕೆಬಿ ಮುಟ್ಟು ಲೆಕ್ಕ ನಮ್ಮ ಮನದಾಲಗ ಮನಸ್ಸಿಗೆ ಮುಟ್ಟು ಲೆಕ್ಕ ಅಂಚಿತ್ತಿನ ಪಾತ್ರನು ಪಂಡೇರಿ ಹೇಳ್ಬೇಕು ನಮ್ಮ ಪಾತ್ರ ಇಜ್ಜಿ ದಾದನ ಏನಿತ್ತಾತು ಈ ಸಭೆತ ಲೇಸಿಡ್ ಸಭಾಧ್ಯಕ್ಷನ ಕುರುಪ ವಯಸ್ಸು ನಂಚಿತ್ತಿನ ಜವಾಬ್ದಾರಿನ ನಂಗೆ ಕೊಡ್ತೀರಿ. ನೆಕ್ಕು ಮುಖ್ಯ ಕಾರಣ ಎಂಕಲ್ನ ತ್ಯಾಗಮ್ಮ ಮಾಸ್ಟರ್ ಅಂಚನೆ ಎಂಕಲ್ನ ಆನಂದ ಮಾಸ್ಟರ್ ಪಂಡ ಭಾರಿ ಎಂಕಲ್ ಆತ್ಮೀಯರು ಏನಿತ ಈ ಸಭೆ ಲೇಸಿಡ್ ಅಧ್ಯಕ್ಷ ಸ್ಥಾನ ಉಂಟದು ದೊಡ್ಡ ಪಾತ್ರ ಹೆಚ್ಚ ಪಾತ್ರರುಜಿ ದಯಪಂಡ ಪಾತ್ರನ ಪುರ್ತತ್ತು ಸ್ವಾಮಿ ಅಯ್ಯಪ್ಪ ಸ್ವಾಮಿನ ಯಾಮ್ನಾವರಿ ಭಕ್ತಿ ಪ್ರತಿ ಸಂಕ್ರಮಣವು ಸನ್ನಿಧಾನ ಪೋದು ದೇವರನ ದರ್ಶನ ಮಲ್ಪನ ಚಿತ್ತನ ಭಾಗ್ಯ ಎಂಕಲ ಒದಗಾದ ಕೊಡ್ತೇವೆ. 40ನೇ ದಿನದ ಸಂಧ್ಯಾ ಭಜನೆನ ಬಾರಿ ಪೊರ್ಲುಡು ಮಲ್ತೇವೆ. ಭಜನೆ ಮೂಜಿ ಅಕ್ಷರಡು ಸೇರೋಣ ಚಿತ್ತನ ಭಜನೆ ಬಾ ಜ ನೆ ಅರ್ಥ ನಂಗೆ ಮಾತ್ರೆಗಳು ಗೊತ್ತು. ಭಗವಂತನ ಭಕ್ತಿಡೆ ನೆನೆಪಲೆ ಐದಲ ಬಾ ಪಂಡ ಭಕ್ತಿ ಎಕ್ಕಡೆ ಪಂಡಿರು ನಮ್ಮ ಎಡಿಪಡಿತಾ ಎಲ್ಲ ಸ್ವಾಮಿಲ್ಲ ಪಂಡಿರು ಭಕ್ತಿ ಪಂಡದಾದ ಬೊಕ್ಕ ಭಯ ಪಂಡದಾದ ಪಂಡದು ಭಯ ಇಜ್ಜಂದೆ ಭಕ್ತಿ ಬರುಪುಜಿ ಭಕ್ತಿ ಬರೋಡು ಅಂದ ಭಯಲ ಬೋಡು ಅಂಚ ಅದು ಪುನಗ ನಮ್ಮ ಭಕ್ತಿ ವಾ ದೇವರನ್ನ ಭಕ್ತಿ ಮಲ್ಪಲಿ ಅಯ್ಯಪ್ಪನ ಮಲ್ಪಲಿ ಬೇತೆ ಬೇತೆ ದೇವರನ್ನ ಮಲ್ಪಲಿ ನಮ್ಗೆ ಏತು ದೇವರು ಉಳ್ಳೇರು ಪಂಡದೆ ನಂಗೆ ಮಾತ್ರೆಗಳು ಗೊತ್ತು ವಾ ದೇವರನ್ನ ನಮ್ಮ ಭಕ್ತಿಡೆ ಪೂಜೆ ಮಲ್ಪಲಿ ಅಂಚನೆ ಬಾ ಪಂಡ ಭಕ್ತಿ ಜಪಿಸು ವಾ ದೇವರನ್ನ ಈ ಜಪ ಮಲ್ಪಲ ರಾಮಪನ ವಾ ದೇವರನ್ನ ಈ ಜಪ ಮಲ್ಪಲ ಇಂದತ್ತ ಅರ್ಥ ಆತೆ ಜಾ ಪಂಡ ಜಪಿಸು ವಾ ದೇವರನ್ನ ಬೋಡನ್ನು ಈ ಜಪ ಮಲ್ಪಲ ನಾನೊಂಜಿ ಅಕೇರಿದ ನೆನೆಪು ರಡ್ಡು ಐತೆ ಒಂಜಿ ನೆನೆಪು ಒಂಜಿ ನೆನೆವು ನೆನಪು ಶಕ್ತಿ ಪಕ್ಕ ನೆನೆಪುಲ ಇಂಚ ಈ ಮೂಜಿ ಅಕ್ಷರಡು ಸೇರಿನಂಚಿತ್ತಿನ ಈ ಭಜನೆ ದೇವರು ಪಕ್ಕ ಒಲಿಯುನು ಪಂಡ ಭಜನೆಗೆ ಮಾತ್ರ ನಮಗೆ ಓಲು ಭಜನೆ ಉಂಡ ಅವಳು ವಿಭಜನೆ ಇಜ್ಜಿಂದ ಪಂಪನ ನಮಗೆ ಮಾತ್ರೆಲ್ಲ ಗೊತ್ತಿತ್ತು ನಾವೇ ಅಂದ ಇನ್ನಿತ್ತಾದ ದಿನಟು 40ನೇ ದಿನದ ಸಂಧ್ಯಾಕಾಲದ ಭಜನೆನ ಮಾತಾ ಬೇತೆ ಬೇತೆ ತಂಡದಕ್ಕೆ ಬತ್ತದು ಬಾರಿ ಪೊರ್ಲುಡು ಮಲ್ತೀರು ಅಯ್ಯಪ್ಪ ಸ್ವಾಮಿನ ಸಾನ್ನಿಧ್ಯ ವೃದ್ಧಾವಡನಾಂಡ ಇಂಚಿತ್ತಿನ ಕಾರ್ಯಕ್ರಮ ಮಲ್ಪಡು ಅವತ್ತಂದೆ ಪ್ರತಿ ವರ್ಷಲ ಈ ಸನ್ನಿಧಾನದ್ದು ಶಬರಿಮಲೆಗೆ ಹೋದು ಸ್ವಾಮಿನ ದರ್ಶನ ಮಲ್ತದು ಅನೇಕ ವರ್ಷದ್ದು ಇಂಚ ಸೇವೆ ಮಲ್ತೊಂದುಲ್ಲೇರಿ ಎಂಕ್ಲೆಗಳ ಈ ಪೊರ್ತುಡು ಈ ಸಭಾ ಲೇಸಿಡು ಒಂದು ಅಧ್ಯಕ್ಷ ಸ್ಥಾನ ಉಂಟುದು ಪಾತ್ರ ನಂಚಿತನ ಅವಕಾಶ ಮಲ್ತುಕೊಂಡ ನಿಖಲ ಮಾತೆರೆಗಳು ವಂದಿಸ ಒಂದು ಎನ್ನ ರೆಡ್ಡು ಪಾತ್ರೆನ ಉಂತವೆ. ಜೈ ಹಿಂದ್. ಉಪಾದಿತ್ತು ಆ ದಯಾನಂದನ ಹಿರೇಗಳ ಸೊಲ್ಮೇಲು ಅಂಚನೆ ಮಂಗ ನಮ್ಮ ನಾಗೇಶನ ಹಿರೇಗಳ ಸೊಲ್ಮೆ ಸಂದ ಒಂದು ಈತೆ ಧನ್ಯವಾದ ಕಾರ್ಯಕ್ರಮ ನಮ್ಮ ಕ್ರಿಯಾಶೀಲ ಕಾರ್ಯಕರ್ತರಾಗಿರುವಂತಹ ಶಿವಪ್ರಸಾದ್ ಕಕ್ಕೆಮಜೆ ಸಮಾರಂಭದ ಆಶೀರ್ವಚನ ಮೇರೆಗಳ ಧನ್ಯವಾದ. ಚಂದ್ರಶೇಖರ್ ಮಂಟಮೆ ಉದ್ಯಮಿ ಅಸೈಗೋಲಿ ಮೇರೆಗಳ ಧನ್ಯವಾದ. ಇನಿ ಸನ್ಮಾನ ಸ್ವೀಕಾರ ಮಂತನಂಚಿನ ವೆಂಕಪ್ಪ ಕಾಜವ ಅಂಚನೆ ಡಾಕ್ಟರ್ ಸತೀಶ್ ಕೋನಜಯ್ ಮೆಕ್ಲೆಲ್ಲ ಧನ್ಯವಾದ ಕೊರಂದಿಲ್ಲ. ಪ್ರಮುಖ ಭಾಷಣವಂತನಂಚಿನ ವಿಭಾಗ ಕಾರ್ಯದರ್ಶಿ ವಿಶ್ವಂತ ಪರಿಷತ್ದ ಶರಣ್ ಪಂಪೆಲ್ಲ ಮಟ್ಟಿಗೊಳ್ಳೆರೆ ಮೇರೆಗಳ ಸಮಿತಿದ ಪರವಾದ ಧನ್ಯವಾದ ಸಲ್ಲಿಸುವಂದಿಲ್ಲ. ಅಯ್ಯಪ್ಪ ಸ್ವಾಮಿ ಸಮಿತಿದ ಮಾತಾ ಅಧ್ಯಕ್ಷರೇ ಗೌರವ ಅಧ್ಯಕ್ಷರೇ ಕೋಶಾಧಿಕಾರಿ ಗುರುಸ್ವಾಮಿಲೆಗಳ ಧನ್ಯವಾದ ಸಲ್ಲಿಸುವ ಒಂದು ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಇಡೀ ಮುಕ್ತಾಯ ಮಂತೊಂದಿಲ್ಲ.